ಹಾವೇರಿನ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು, ಹಾಗೆಯೇ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮಸರ್ ಅವರು, ಹಾಗೆಯೇ ನಮ್ಮ ಗೌರವಾನ್ವಿತ ಕುಲಸಚಿವರಾದ ಶ್ರೀ ಕೆ ರಾಜು ಮಗುವೀರ ಸರ್ ಅವರು ಮತ್ತು ಗಣ್ಯರೆಲ್ಲ ಸಭಾಂಗಣವನ್ನು ಪ್ರವೇಶಿಸಿದ್ದಾರೆ. ಈ ಭಾಗದ ಶಿಕ್ಷಣಯಾನ ಕೊಣಾಜಿಯ ಈ ಭೂಮಿಯಲ್ಲಿ ಮಂಗಳ ಗಂಗೋತ್ರಿಯಾಗಿ ಬೆಳೆದು ನಿಂತದ್ದು ತಮಗೆಲ್ಲ ಗೊತ್ತೇ. ಒಂದು ಕಾಲದಲ್ಲಿ ಕಲ್ಲು ಮುಳ್ಳು ಪೊದೆಗಳ ಈ ಪ್ರದೇಶ ವಿಮಾನ ನಿಲ್ದಾಣ ಮಾಡುವುದಕ್ಕೆಂದು ಮೀಸಲಾಗಿದ್ದಂತೆ. ಇಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಆರಂಭಿಸುವುದು ಸೂಕ್ತ ಎಂದು ಈ ತೀರ್ಮಾನಕ್ಕೆ ಬಂದ ಅಂದಿನ ಸಂಸ್ಥಾಪಕರ ತಂಡವನ್ನು ನಾವಿಂದು ಅತ್ಯಂತ ಕೃತಜ್ಞತೆಯಿಂದ ನೆನಪಿಸಿಕೊಳ್ತಾ ಇದ್ದೇವೆ. ಸಾಮಾನ್ಯರಲ್ಲಿ ಸಾಮಾನ್ಯರಾದ ಹಳ್ಳಿ ಪ್ರದೇಶದ ತಳವರ್ಗದ ಸಮುದಾಯಗಳ ಬಡವರ ಮಕ್ಕಳಿಗೆ ಉನ್ನತ ಶಿಕ್ಷಣದ ಕನಸನ್ನು ನನಸು ಮಾಡುವುದಕ್ಕೆ ನಮ್ಮ ಈ ವಿಶ್ವವಿದ್ಯಾನಿಲಯಕ್ಕೆ ಸಾಧ್ಯವಾಗಿದೆ ಎನ್ನುವುದು ಈ 46 ವರ್ಷಗಳ ಸುದೀರ್ಘ ಪಯಣದ ಒಂದು ಸಂತೋಷದ ಸಂಭ್ರಮದ ಸಂಗತಿ. ಕೇವಲ 4 ವಿಭಾಗಗಳಿಂದ ಆರಂಭಗೊಂಡ ಈ ವಿಶ್ವವಿದ್ಯಾನಿಲಯವು ಇಂದು ಕಲೆ, ವಾಣಿಜ್ಯ, ವಿಜ್ಞಾನ ಮತ್ತು ಶಿಕ್ಷಣ ನಿಕಾಯಗಳಲ್ಲಿ 28 ವಿಭಾಗಗಳು, 42ಕ್ಕೂ ಅಧಿಕ ಸ್ನಾತಕೋತ್ತರ ವಿಷಯಗಳನ್ನ ಬೋಧನೆ ಮಾಡುತ್ತಾ ನಾಡಿಗೆ ಉನ್ನತ ಶಿಕ್ಷಣದ ಬೆಳಕನ್ನ ನೀಡ್ತಾ ಬಂದಿದೆ. ಇವತ್ತು ನಾವು ನಮ್ಮ 46ನೆಯ ಸಂಸ್ಥಾಪನಾ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆಯ ಸಂಭ್ರಮದ ಜೊತೆಗೆ ಇಲ್ಲಿ ಆಚರಿಸ್ತಾ ಇದ್ದೇವೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿರುವ ಗೌರವಾನ್ವಿತ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿ ಇಲ್ಲಿನ ವಿಶ್ರಾಂತ ಕುಲಪತಿಗಳು, ನಾಡಿನ ಪ್ರಸಿದ್ಧ ವಿದ್ವಾಂಸರು ಅವರನ್ನು, ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮಸರ್ ಇವರನ್ನು, ಕುಲಸಚಿವರಾದ ಶ್ರೀ ರಾಜಮಗುವೀರ ಸರ್ KS ಇವರನ್ನು, ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ H ದೇವೇಂದ್ರ ಪ್ರಸಾದ್ ಅವರನ್ನು, ಹಾಗೇನೆ ನಮ್ಮ ನೂತನ ಹಣಕಾಸು ಅಧಿಕಾರಿಗಳಾದ ಶ್ರೀ ಪಂಚಲಿಂಗ ಸ್ವಾಮಿ ಇವರನ್ನ, ಈ ಇಂದಿನ ಕಾರ್ಯಕ್ರಮದ ಸಂಚಾಲಕರಾದ ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರು ಆದ ಪ್ರೊಫೆಸರ್ ಗಣೇಶ್ ಸಂಜೀವ್ ಇವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಆಪದ್ ಬಾಂಧವರ ಹಾಗೆ ನಮ್ಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಒದಗಿ ಬಂದಿರುವ ಅತ್ಯಂತ ಪ್ರೀತಿ ಮತ್ತು ನಮ್ಮ ಇಡೀ ವಿಶ್ವವಿದ್ಯಾನಿಲಯದ ಗೌರವಕ್ಕೆ ಪಾತ್ರರಾಗಿರುವ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಇವರನ್ನ ಅತ್ಯಂತ ಗೌರವದಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮಂಡಳಿಯ ಸದಸ್ಯರಿಗೆ, ಆಹ್ವಾನಿತ ಗಣ್ಯ ಮಹನೀಯರಿಗೆ, ಕುಲಪತಿಗಳ ಮಡದಿ ಡಾಕ್ಟರ್ ಶಾನಿ ಮೇಡಮ್ ಬಂದಿದ್ದಾರೆ, ಅವರಿಗೆ, ವಿವಿಧ ವಿಭಾಗಗಳ ಅಧ್ಯಕ್ಷರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಶಿಕ್ಷಕೇತರ ಸಿಬ್ಬಂದಿಗಳು, ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು, ಮಾಧ್ಯಮದ ಗೆಳೆಯರು ಎಲ್ಲ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದೀಗ ನಾವು ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸ್ತಾ ಇದ್ದೇವೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂಬ ನಾಡಗೀತೆಗೆ ದನಿಯಾಗ್ತಾ ಇದ್ದಾರೆ MBA ವಿದ್ಯಾರ್ಥಿಗಳ ತಂಡ. ಎಲ್ಲರೂ ಗೌರವ ಸೂಚಕವಾಗಿ ಎದ್ದು ನಿಂತು ನಾಡಗೀತೆಯ ಪ್ರಸ್ತುತಿಗೆ ಸಹವರ್ತಿಗಳಾಗೋಣ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೇರೆ, ಭೂದೇವಿಯ ಮಗುಟದ ನವಮಣಿಯೇ, ಕನ್ನಡ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ
ನಾಡಗೀತೆಯ ಮೂಲಕ ಆರಂಭಗೊಂಡಿದೆ. ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ಸದಾಶಯದ ನಾಡಗೀತೆಯ ಜೊತೆಗೆ ಈ ಕಾರ್ಯಕ್ರಮ ಆರಂಭ ಆಗಿದೆ. ಬಹಳ ಸಂತೋಷದಿಂದ ನಾವು ನೆನಪು ಮಾಡಿಕೊಳ್ಬೇಕು, 1989ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವು ರಾಷ್ಟ್ರಕವಿ ಕುವೆಂಪು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಈ ವೇದಿಕೆಯಲ್ಲಿ ನೀಡಲಾಗಿತ್ತು ಎನ್ನುವ ಒಂದು ಸಂತೋಷವನ್ನು ನಾನಿಲ್ಲಿ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಇದೀಗ ಆಗಮಿಸಿದ ಗಣ್ಯರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ. ತಮ್ಮ ಸ್ವಾಗತದ ಮಾತುಗಳ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಶ್ರೀ ರಾಜು ಮೊಗವೀರ ಸರ್ ಅವರು KS ಅಧಿಕಾರಿಗಳಾಗಿ ನಾಡಿನೆಲ್ಲೆಡೆ ಅನೇಕ ಅಧಿಕಾರ ಕೇಂದ್ರಗಳಲ್ಲಿ ಕೆಲಸ ಮಾಡಿದ ಬಹಳ ಸಜ್ಜನ, ಶಿಸ್ತುಬದ್ಧ ಮತ್ತು ಬಹಳ ಒಳ್ಳೆಯ ವಾಗ್ಮೀಯವಾಗಿರುವ, ಬಹು ಭಾಷೆ ಮತ್ತು ಬಹು ವಿಷಯಗಳ ತಜ್ಞರೂ ಆಗಿರುವ ಶ್ರೀ ರಾಜು ಮೊಗವೀರ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಕುಲಸಚಿವರಾಗಿ ಸಮರ್ಥವಾಗಿ ಮುನ್ನಡೆಸ್ತಾ ಬಂದಿದ್ದಾರೆ. ಅವರಿಂದ ಇದೀಗ ಸ್ವಾಗತದ ಮಾತುಗಳು. ಮಂಗಳೂರು ವಿಶ್ವವಿದ್ಯಾನಿಲಯದ 46ನೇ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸಂಸ್ಥಾಪನಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ನಾವು ಒಟ್ಟಾಗಿ ಇವತ್ತು ಈ ವೇದಿಕೆಯಲ್ಲಿ ನೆರವೇರಿಸ್ತಾ ಇದ್ದೀವಿ. ಭಾರತ ಕಂಡ ಶ್ರೇಷ್ಠ ಕವಿ, ಬರಹಗಾರ ಮತ್ತು ಚಿಂತಕ ರವೀಂದ್ರನಾಥ್ ಟಾಗೋರ್ ಅವರ ಒಂದು ಉಕ್ತಿಯನ್ನು ಇವತ್ತಿಲ್ಲಿ ಹೇಳುವುದು ಬಹಳ ಪ್ರಸ್ತುತ ಅಂತ ನನಗನ್ನಿಸ್ತದೆ. ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್, ವೇರ್ ದ ಹೆಡ್ ಈಸ್ ಹೆಡ್ ಹೈ. ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್, ವೇರ್ ದ ಹೆಡ್ ಈಸ್ ಹೆಡ್ ಹೈ. ವೇರ್ ನಾಲೆಜ್ ಈಸ್ ಫ್ರೀ, ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇಂಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ಆತ್ಮೀಯರೇ, ರವೀಂದ್ರನಾಥ್ ಟಾಗೋರ್ ಅವರ ಈ ಒಂದು ಮಾತಿನ ಹಿನ್ನೆಲೆ ಮತ್ತು ಅದರ ಅರ್ಥವನ್ನು ವಿಶ್ವವಿದ್ಯಾನಿಲಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಅರಿತು ನಡೆಯಬೇಕು ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ 46 ವರ್ಷಗಳ ಒಂದು ಸಣ್ಣ ಇತಿಹಾಸದಲ್ಲಿ, ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ 46 ವರ್ಷ 4 ದಶಕ ಅಂದರೆ ಬಹಳ ದೊಡ್ಡದೇನಲ್ಲ. ಆದರೆ ಒಂದು ಸಣ್ಣ ಇತಿಹಾಸದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ, ಹೆಸರನ್ನು ಗಳಿಸಿದೆ. ಆ ದಾರಿಯಲ್ಲಿ ಸಾಕಷ್ಟು ಚಾಲೆಂಜಸ್ಗಳನ್ನು ಸಹ ಎದುರಿಸಿದೆ. ಆ ಚಾಲೆಂಜಸ್ಗಳೇ ನಮ್ಮನ್ನು ಇವತ್ತು ಇನ್ನಷ್ಟು ಗಟ್ಟಿಯಾಗಿ ಮಾಡುವ ಮೂಲಕ ವಿಶ್ವವಿದ್ಯಾನಿಲಯ ಮುಂದಿನ ವರ್ಷಗಳಲ್ಲಿ, ಮುಂದಿನ ದಶಕಗಳಲ್ಲಿ ಹೇಗೆ ತನ್ನ ವೈಶಿಷ್ಟ್ಯತೆಯನ್ನು ಬೆಳೆಸಿಕೊಂಡು ಮುಂದುವರಿಯಬೇಕು, ಆ ಮೂಲಕ ಕರಾವಳಿ ಕರ್ನಾಟಕದ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಬೇಕೆನ್ನುವ ಒಂದು ಕನಸು ಮತ್ತು ಆ ಕನಸನ್ನು ಸಾಕಾರಗೊಳಿಸುವಂಥ ಒಂದು ಜವಾಬ್ದಾರಿ ನಮ್ಮ ಮುಂದಿದೆ ಮತ್ತು ನಿಮ್ಮೆಲ್ಲರ ಮುಂದಿದೆ. ಆತ್ಮೀಯರೇ, ಇವತ್ತಿನ ಈ ಸಂಸ್ಥಾಪನಾ ದಿನಾಚರಣೆಗೆ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾದ ಶ್ರೀ UT ಖಾದರ್ ಫರೀದ್ ಅವರು ಆಗಮಿಸಬೇಕಾಗಿತ್ತು. ಈ ವಿಶ್ವವಿದ್ಯಾನಿಲಯಕ್ಕೆ ಅವರೊಬ್ಬ ವಿಶೇಷ ಅತಿಥಿ ಮಾತ್ರ ಅಲ್ಲ, ಈ ಭಾಗದ ವಿಧಾನಸಭಾ ಸದಸ್ಯರು ಕೂಡ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾವು ಅವರನ್ನು ಆಹ್ವಾನಿಸಿದ್ವಿ. ನಿನ್ನೆ ರಾತ್ರಿವರೆಗೂ, ತಡರಾತ್ರಿವರೆಗೂ ಅವರು ಖಂಡಿತವಾಗಿ ತಾನು ಬರ್ತೇನೆ, ಪಾಲ್ಗೊಳ್ತೇನೆ ಅಂತಲೇ ಹೇಳಿದರು. ಆದರೆ ನಿನ್ನೆ ನಡೆದ ಕೆಲವು ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಪ್ರಾಯಶಃ ಅವರಿಗೆ ಇವತ್ತು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಾಗಲಿಲ್ಲ. ಕೊನೆಯ ಗಳಿಗೆಯಲ್ಲಿ ಸರ್ ಅವರು ಒಂದು ಮೆಸೇಜ್ ಕಳಿಸಿದರು, ನನಗೆ ಇವತ್ತು ವಿಶ್ವವಿದ್ಯಾನಿಲಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಟ್ ಖಂಡಿತವಾಗಿ ವಿಶ್ವವಿದ್ಯಾನಿಲಯಕ್ಕೆ ನಾನು ಬರ್ತೇನೆ, ಪ್ರಾಧ್ಯಾಪಕರ ಜೊತೆಗೆ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ನಾನು ಬೆರೀತೀನಿ, ಅವ್ರ ಜೊತೆಗೆ ಮಾತಾಡ್ತೀನಿ, ನಿಮ್ಮೆಲ್ಲ ಆಶೋತ್ತರಗಳಿಗೆ ನಾನು ಸ್ಪಂದಿಸ್ತೇನೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಸಂಪೂರ್ಣ ವಿಶ್ವವಿದ್ಯಾಲಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತೀನಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು
ವಹಿಸಿಕೊಂಡಿದ್ದಾರೆ. ವಿಶ್ವವಿದ್ಯಾನಿಲಯ ಕೇವಲ ಮಂಗಳೂರು ಮಾತ್ರ ಅಲ್ಲ, ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಒಂದು ರೀತಿಯ ಸಂದಿಗ್ಧತೆಯನ್ನ, ಸಂಕ್ರಮಣ ಸ್ಥಿತಿಯನ್ನು ಎದುರಿಸಿರುವಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಕಾರ್ಯನಿರ್ವಹಿಸುವುದು ಅತಿ ಸಣ್ಣ ವಿಷಯ ಅಲ್ಲ ಮತ್ತು ಸುಲಭದ ವಿಷಯವೂ ಅಲ್ಲ. ಅಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಆಡಳಿತ ಚುಕ್ಕಾಣಿ ಹಿಡಿದು ಸಮರ್ಥವಾಗಿ ಮುನ್ನಡೆಸುತ್ತಿರುವ ಪ್ರೊಫೆಸರ್ PL ಧರ್ಮ ಅವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸ್ಕೊಡ್ಬೇಕಂತ ಮತ್ತು ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ನಿರ್ವಹಿಸಬೇಕೆಂದು ಕೋರಿ ಅವರಿಗೆ ಒಂದು ಸ್ವಾಗತವನ್ನು ನಾನು ಬಯಸ್ತೇನೆ. ಧನಂಜಯ ಕುಂಬ್ಳೆ ಅವರು ಹೇಳಿದರು, ಪ್ರೊಫೆಸರ್ ಚಿನ್ನಪ್ಪಗೌಡರು ನಮ್ಮ ಪಾಲಿಗೆ ಆಪತ್ ಬಾಂಧವರಂತ. ಚಿನ್ನಪ್ಪಗೌಡರು ಹೇಳ್ತಾ ಇದ್ರು, ನಾನು ಇಲ್ಲಿ ಆಪತ್ ಬಾಂಧವಲ್ಲ, ನಾನಿಲ್ಲಿ ಬಾಂಧವ ಅಂತ. ಯಾಕಂದರೆ ಇದೇ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕರ್ತವ್ಯ ನಿರ್ವಹಿಸಿ ತನ್ನ ದೀರ್ಘ ಸೇವೆಯ ಅನುಭವ ಮತ್ತು ಬರಹ ಚಿಂತನೆಗಳಿಂದ ನಾಡಿನಾದ್ಯಂತ ಕನ್ನಡದ ಜಾನಪದ ವಿದ್ವಾಂಸರೆಂದೇ ಗುರುತಿಸಿಕೊಂಡಿರುವ ಹೆಸರುವಾಸಿಯಾಗಿರುವ ಪ್ರೊಫೆಸರ್ ಚಿನ್ನಪ್ಪಗೌಡರು ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಒಬ್ಬ ಶಿಕ್ಷಕರಾಗಿ ಇವತ್ತು ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲೂ ಸಹ ಅವರ ಉಪಸ್ಥಿತಿ ವೇದಿಕೆಯಲ್ಲಿ ಬೆರಗು ತಂದಿದೆ. ಸರ್, ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನನ್ನ ಜೊತೆಗೆ ವೇದಿಕೆಯಲ್ಲಿ ನಮ್ಮ ಪರೀಕ್ಷಾ ಕುಲಸಚಿವರಾದ ಪ್ರೊಫೆಸರ್ ದೇವೇಂದ್ರಪ್ಪ ಅವರಿದ್ದಾರೆ. ಪರೀಕ್ಷಾ ವಿಭಾಗದಲ್ಲಿ ಸಾಕಷ್ಟು ಸಾಧನೆಗಳನ್ನು, ಹೊಸತನ್ನ ಅವರು ಅಧಿಕಾರ ಸ್ವೀಕಾರ ಮಾಡಿದಾಗಿಂದ ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇವತ್ತು ಸಹ ನಿಮಗೆ ಕೆಳಗಡೆ ಇರುವ 2 ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ಆನ್ಲೈನ್ ಸೌಲಭ್ಯ ಮತ್ತು PhDಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಒಂದು ಸಾಫ್ಟ್ವೇರ್ ತಯಾರು ಮಾಡಲಿಕ್ಕೆ ಅವರ ವಿಭಾಗ ಸಾಕಷ್ಟು ಶ್ರಮ ವಹಿಸಿದೆ, ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಅವರನ್ನು ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೊಸದಾಗಿ ಹಣಕಾಸು ಅಧಿಕಾರಿಯಾಗಿ ಶ್ರೀ ಪಂಚಲಿಂಗ ಸ್ವಾಮಿ ಅವರು ಬಂದಿದ್ದಾರೆ. ವಿಶ್ವವಿದ್ಯಾನಿಲಯ ಆರ್ಥಿಕವಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಹೊಸ ವಿಚಾರಗಳು, ಹಳೆಯ ರೂಲ್ಗಳು ಇಟ್ಟುಕೊಂಡು ಈ ವಿಶ್ವವಿದ್ಯಾನಿಲಯ ನಡೆಸುವಂಥದ್ದು ಬಹಳ ಮುಖ್ಯವಾಗಿದೆ. ಅಂಥ ಸಂದರ್ಭದಲ್ಲಿ ನಮಗೆ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಒಬ್ಬ ಹಿರಿಯ ಅಧಿಕಾರಿ, ಹಣಕಾಸು ಅಧಿಕಾರಿಯಾಗಿ ಬಂದಿದ್ದಾರೆ. ನಾವು ಅವರನ್ನು ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತೇವೆ. ಸಂಸ್ಥಾಪನಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆಯ ಸಂಯೋಜನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ CDC ನಿರ್ದೇಶಕರಾದ ಪ್ರೊಫೆಸರ್ ಗಣೇಶ್ ಸಂಜೀವ್ ಅವರು ಇಲ್ಲಿ ಮಾಡಿರುವಂಥ ಎಲ್ಲ ಕೆಲಸಗಳ ಸಂಘಟನೆಯ ಹಿಂದೆ ಅವರ ಶ್ರಮ ಇದೆ. ವಿದ್ಯಾರ್ಥಿಗಳ ಮಧ್ಯೆ ವಿದ್ಯಾರ್ಥಿಯಾಗಿ, ಪ್ರಾಧ್ಯಾಪಕರ ಮಧ್ಯೆ ಪ್ರಾಧ್ಯಾಪಕರಾಗಿ ಎಲ್ಲರ ಜೊತೆಗೆ ನಗುಮೊಗದಿಂದ ಸಂಯೋಜನೆ ಮಾಡುವ ಒಂದು ಅಪೂರ್ವ ಶಕ್ತಿ ಅವರಿಗಿದೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಹಾಜರಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸುರೇಶ್ ಕುಮಾರ್ ನಾವೂರ್ ಅವರು ಬಂದಿದ್ದಾರೆ, ಶ್ರೀ ಮಾದೇಶ್ ಅವರು ಬಂದಿದ್ದಾರೆ, ಪ್ರಸನ್ನ ಅವರು ಬಂದಿದ್ದಾರೆ, ರಘುರಾಜ್ ಅವರು ಬಂದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರ ಸಂಘ ಮೂಟ, ಮಂಗಳೂರು ಯೂನಿವರ್ಸಿಟಿ ಟೀಚರ್ಸ್ ಅಸೋಸಿಯೇಷನ್, ಇದರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅಲುಮ್ನಿ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀ ಆಳ್ವಾರ್ ಅವರು ಬಂದಿದ್ದಾರೆ ಮತ್ತು ಅವರ ಸ್ನೇಹಿತರು ನಮ್ಮನ್ನ ಈ ಸುಸಂದರ್ಭದಲ್ಲಿ ಸೇರಿಕೊಂಡಿದ್ದಾರೆ. ಮಂಗಳೂರು ಯೂನಿವರ್ಸಿಟಿ ಅಲುಮ್ನಿ ಅಸೋಸಿಯೇಷನ್ ಅವರೆಲ್ಲ ಪದಾಧಿಕಾರಿಗಳನ್ನ, ಸದಸ್ಯರನ್ನ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ವರದಿ ಮಾಡಲಿಕ್ಕೆ ಮಂಗಳೂರಿನಿಂದ ನಮ್ಮ ಪತ್ರಕರ್ತ ಮಿತ್ರರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಕಾದರ್ ಶಾರ್ ಅವರ ನೇತೃತ್ವದಲ್ಲಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಪ್ರಾಧ್ಯಾಪಕ ಮಿತ್ರರನ್ನ, ಸಂಶೋಧನಾ ವಿದ್ಯಾರ್ಥಿಗಳನ್ನ ಮತ್ತು ವಿದ್ಯಾರ್ಥಿಗಳು ಹಾಗೂ ಮುಖ್ಯವಾಗಿ ನಮ್ಮ ಬೋಧಕೇತರ ಸಿಬ್ಬಂದಿಗಳು ಇಲ್ಲಿ ಹಾಜರಿದ್ದಾರೆ. ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಅವರ ದೊಡ್ಡ ಪಾಲಿದೆ.
ಅವರೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಬಹಳ ಸಮರ್ಥವಾಗಿ ಮುನ್ನಡೆಸುತ್ತಿರುವ ಕುಲಸಚಿವರಾದ ಶ್ರೀ ರಾಜಮುಗವೀರ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಅಚ್ಯುತಗಟ್ಟಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ಗುರುತಿಸಿ ನಾವು ಗೌರವಿಸ್ತಾ ಇದ್ದೇವೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮೆಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿರುವ ಚಿನ್ನಪ್ಪ ಗೌಡ ಸರ್ ಅವರಿಗೆ ಈಗ ಶಾಲು ಮತ್ತು ಪುಸ್ತಕದ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಸ್ವಾಗತೋಪಚಾರವನ್ನು ಮಾಡಬೇಕು ಅಂತ ಸನ್ಮಾನ್ಯ ಕುಲಪತಿಗಳವರಲ್ಲಿ ನಮ್ಮವರೇ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿಯೇ ನಿಡುಗಾಲ ಸೇವೆಯನ್ನು ಸಲ್ಲಿಸಿದ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ದಿನಗಳಲ್ಲಿ ಮತ್ತು ಅದರ ಆರಂಭದ ಕುಲಪತಿಗಳವರಲ್ಲಿ ಈ ವಿಶ್ವವಿದ್ಯಾನಿಲಯ ಹೇಗೆ ಬೆಳಗಬೇಕೆನ್ನುವ ಒಂದು ಕನಸಿತ್ತು ಎನ್ನುವುದು ಅದರ ಧ್ಯೇಯ ವಾಕ್ಯದಲ್ಲಿಯೇ ಅರ್ಥ ಆಗುತ್ತೆ. ಜ್ಞಾನವೇ ಬೆಳಕು ಎನ್ನುವ ಒಂದು ಸುಂದರವಾದ ಧ್ಯೇಯ ವಾಕ್ಯವನ್ನಿಟ್ಟು ಈ ಜಗತ್ತಿಗೆ ಶಿಕ್ಷಣ ನಿಜವಾದ ಬೆಳಕು ಅನ್ನುವುದನ್ನು ಸಾರಿದ ಈ ಧ್ಯೇಯವಾಕ್ಯದೊಂದಿಗೆ ಆರಂಭಗೊಂಡಿರುವ ವಿಶ್ವವಿದ್ಯಾಲಯದ 46ನೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಇದೀಗ ದೀಪ ಬೆಳಗುವುದರ ಮೂಲಕ ಎಲ್ಲ ಗಣ್ಯರು, ಅತಿಥಿಗಳು, ಗಣ್ಯರು ಸೇರಿ ದೀಪ ಬೆಳಗುವುದರ ಮೂಲಕ ಈ ಸಾಂಕೇತಿಕವಾಗಿ ಈ ನಮ್ಮ ಧ್ಯೇಯವಾಕ್ಯಕ್ಕೆ ಪ್ರಭೆಯನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳ ಹಳ್ಳಿ ಪ್ರದೇಶದ ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಈ ಕೇಂದ್ರ ತನ್ನ 46ನೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಇದೀಗ ದೀಪ ಬೆಳಗುವುದರ ಮೂಲಕ ಅದರ ಉದ್ಘಾಟನೆ ನೆರವೇರ್ತಾ ಇದೆ. ಗಣ್ಯರು ದೀಪ ಬೆಳಗುವುದರ ಮೂಲಕ ಈ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ನಾವು ಈ ಕಾರ್ಯಕ್ರಮದ ಜೊತೆಗೆ ಶಿಕ್ಷಕರ ದಿನಾಚರಣೆಯನ್ನು ಕೂಡ ಆಚರಿಸ್ತಾ ಇದ್ದೇವೆ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಭಾರತ ಕಂಡ ಅಗ್ರಗಣ್ಯ ಶಿಕ್ಷಕರು, ತತ್ವಶಾಸ್ತ್ರಜ್ಞರು. ಭಾರತದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದವರು. ಅವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದಾಗ ಉಪರಾಷ್ಟ್ರಪತಿಯಾಗಿ ನೇಮಕಗೊಂಡರು. ಆಗ ಅವರು ದೆಹಲಿಗೆ ಹೊರಡುವ ಸಂದರ್ಭದಲ್ಲಿ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಅವರನ್ನು ಕಳುಹಿಸಿಕೊಡಲು ಸಾರೋಟನ್ನು ಅಲಂಕರಿಸಿ ಕುದುರೆಯ ಬದಲು ತಾವೇ ಕುದುರೆಗಳಂತೆ ರಾಧಾಕೃಷ್ಣರವರನ್ನು ಆ ಸಾರೋಟಿನ ಮೇಲೆ ಕುಳ್ಳಿರಿಸಿ ರೈಲ್ವೆ ನಿಲ್ದಾಣಕ್ಕೆ ಮೆರವಣಿಗೆ ಬಂದಿದ್ದರಂತೆ. ಅಂತಹ ಅಪೂರ್ವ ಶಿಷ್ಯ ವತ್ಸಲನಾಗಿದ್ದಂಥ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಇದೀಗ ನಾವು ಪುಷ್ಪಾರ್ಚನೆಯನ್ನು ಮಾಡಿ ಸೆಪ್ಟೆಂಬರ್ 5ಕ್ಕೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕಾಗಿತ್ತು. ಎರಡನ್ನೂ ಜೊತೆಗೂಡಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದಾರೆ. ನಾಡಿನ ಹೆಸರಾಂತ ವಿದ್ವಾಂಸರು ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಇವರು. ನಮಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಹೆಮ್ಮೆ ಪಡುವ ಹಾಗೆ, ಅಭಿಮಾನ ಪಡುವ ಹಾಗೆ ತಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ವಿದ್ವತ್ತಿನ ಕ್ಷೇತ್ರದಲ್ಲಿ ಅವರು ಹೆಸರಾದವರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇರುವ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಕನ್ನಡ ಅಧ್ಯಯನ ಮಂಡಳಿಯ ಅಧ್ಯಕ್ಷರಾಗಿ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕರಾಗಿ, ಪ್ರಸಾರಾಂಗ, ತುಳು ಅಧ್ಯಯನ ಪೀಠ, ಕನಕದಾಸ ಅಧ್ಯಯನ ಪೀಠ, ಯಕ್ಷಗಾನ ಅಧ್ಯಯನ ಕೇಂದ್ರ ಇವುಗಳ ನಿರ್ದೇಶಕರಾಗಿ, ಕುಲಸಚಿವರಾಗಿ ಮತ್ತು ಆ ಬಳಿಕ ಜಾನಪದ ವಿಶ್ವವಿದ್ಯಾನಿಲಯ ಇದರ ಕುಲಪತಿಗಳಾಗಿ ಅವರು ಬಹಳ ಸುದೀರ್ಘವಾದ ಅವಧಿಯಲ್ಲಿ ಕನ್ನಡ ನಾಡು ನುಡಿಗೆ ತಮ್ಮ ಅನುಪಮವಾದ ಸೇವೆಯನ್ನು ಸಲ್ಲಿಸ್ತಾ ಬಂದವರು. ಕರಾವಳಿಯ ನಮಗೆ, ತುಳುನಾಡಿನ ನಮಗೆ ತುಳು ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು, ಈ ನೆಲದ ಕಂಪನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎತ್ತರಿಸಿದ ಒಬ್ಬರು ವಿದ್ವಾಂಸರು ಕೂಡ ಹೌದು. ಭೂತಾರಾಧನೆಯ ಕುರಿತು ಬಹಳ ತಲಸ್ಪರ್ಶಿಯಾದ ಆರಂಭದ ಅಧ್ಯಯನವನ್ನು ನಡೆಸಿ
ಇಡೀ ತುಳುನಾಡಿನ ಜಾನಪದ ಅಧ್ಯಯನಕ್ಕೆ ಒಂದು ಅಸ್ಥಿವಾರವನ್ನು ಹಾಕಿಕೊಟ್ಟಿರತಕ್ಕಂಥ ಹಿರಿಯರಿವರು. ಅವರು ಆರಂಭದಲ್ಲಿ SDM ಕಾಲೇಜು ಮತ್ತು ವಿವೇಕಾನಂದ SDM ಕಾಲೇಜಿನಲ್ಲಿ ತಮ್ಮ ಅಧ್ಯಾಪನದ ಆರಂಭದ ದಿನಗಳನ್ನು ನಡೆಸಿದವರು. ಆ ಬಳಿಕ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದು ಇಲ್ಲಿ ವಿಶ್ವವಿದ್ಯಾನಿಲಯವನ್ನು ಒಂದು ಶೈಕ್ಷಣಿಕ ಕ್ಷೇತ್ರವಾಗಿ ಕಟ್ಟುವುದು ಹೇಗೆ ಎನ್ನುವುದನ್ನು ನಿರಂತರವಾಗಿ ಯೋಚನೆ ಮಾಡ್ತಾ ಬಂದವರು. ನಾಡಿನ ಸುತ್ತ ಇರತಕ್ಕಂಥ ಬೇರೆ ಬೇರೆ, ಅದು ಪಿಲಿಕುಳದ ಸಂಸ್ಕೃತಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಅವರು ಮಾಡಿದ ಕೆಲಸ ಇರಬಹುದು, ಉಡುಪಿಯ ಪ್ರಾದೇಶಿಕ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರದ ಜೊತೆ ಸೇರಿ ಅವರು ಮಾಡಿರತಕ್ಕಂಥ ಬಹಳ ಅಭೂತಪೂರ್ವಂಥ ಕೆಲಸಗಳಿರಬಹುದು. ಅವುಗಳನ್ನೆಲ್ಲ ಈ ನಾಡು ಸದಾ ನೆನಪು ಮಾಡಿಕೊಳ್ತದೆ. ಅವರು ಬರೆದಿರತಕ್ಕಂಥ ಕೃತಿಗಳ ಸಂಖ್ಯೆ ಅದು ತುಳು ಇರ್ಬೋದು, ಅದು ಇಂಗ್ಲಿಷ್ ಇರ್ಬೋದು, ಅದು ಕನ್ನಡ ಇರ್ಬೋದು, ಅದು 60ರ ಗಡಿಯನ್ನು ದಾಟಿದೆ ಎನ್ನುವುದು ಕೂಡ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸಂಭ್ರಮದಿಂದ ನೆನಪು ಮಾಡಿಕೊಳ್ತಾ ಇದ್ದೇನೆ. ಒಂದೊಂದು ಕೃತಿಗಳು ಕೂಡ, ಅವರ ಜಾಲಾಟ ಎನ್ನುವ ಒಂದು ಕೃತಿ ಇರ್ಬೋದು, ಜನಪದಕ್ಕೆ ಸಂಬಂಧಪಟ್ಟದ್ದು, ಭೂತಾರಾಧನೆ ಜಾನಪದ ಅಧ್ಯಯನ ಎನ್ನುವ ಕೃತಿ ಇರ್ಬೋದು, ಸಂಸ್ಕೃತಿ ಸಿರಿ ಎನ್ನುವ ಕೃತಿ ಇರ್ಬೋದು, ಕರಾವಳಿ ಕಥನ ಎನ್ನುವ ಕೃತಿ ಇರ್ಬೋದು. ಹೀಗೆ ಅನೇಕ ಕನ್ನಡದಲ್ಲಿ ತುಳು ಮತ್ತು ಕನ್ನಡದ ಜಾನಪದ ಮತ್ತು ಸಾಹಿತ್ಯ ಕ್ಷೇತ್ರವನ್ನು ಬೆಳಗಿದ ಅನೇಕ ಕೃತಿಗಳನ್ನು ನೀಡಿರುವ ಹಿರಿಯರವರು. ಅನೇಕ ಗೌರವಗಳು, ಸನ್ಮಾನಗಳು ಅವರಿಗೆ ಸಂದಿವೆ. ಮೊನ್ನೆ ತಾನೇ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರ ಹೆಸರಿನ ಬಹಳ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವುದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಅವರಿಂದ ಇದೀಗ ಬಹಳ ಮುಖ್ಯವಾಗಿ ನಮಗೆ ಪರೀಕ್ಷಾಂಗ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ವಿಭಾಗದ ನೂತನ ತಂತ್ರಾಂಶಗಳನ್ನು ಲೋಕಾರ್ಪಣೆ ಮಾಡುವುದರ ಮೂಲಕ ಅವರು ಈ ಕಾರ್ಯಕ್ರಮದ ಮುಂದಿನ ಹಂತವನ್ನು ದಯಪಾಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಮುಖ್ಯವಾಗಿ 2 ತಂತ್ರಾಂಶಗಳು ಇಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಒಂದು MU ಡಿಜಿ ಸರ್ಟಿಫಿಕೇಟ್ ಅನ್ನುವುದು ಪರೀಕ್ಷಾ ಸಂಬಂಧಿತ ಪ್ರಮಾಣ ಪತ್ರಗಳ ವಿತರಣಾ ಪ್ರಕ್ರಿಯೆಯನ್ನು ಸುಗಮಗೊಳಿಸಿ ಡಿಜಿಟಲೀಕರಣಗೊಳಿಸುವ ಉದ್ದೇಶದಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಕಂಪ್ಯೂಟರ್ ಸೆಂಟರ್ ಆನ್ಲೈನ್ ಪರೀಕ್ಷಾ ಪ್ರಮಾಣ ಪತ್ರ ಅರ್ಜಿ ಸೇವಾ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅದನ್ನು ಇದೀಗ ನಮ್ಮ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಲೋಕಾರ್ಪಣೆಗೊಳಿಸಬೇಕು ಅಂತ ಗೌರವದಿಂದ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮೂಲಕವೇ ಪ್ರಮಾಣ ಪತ್ರಗಳನ್ನು, ಮೂಲ ಪ್ರತಿ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಬಹಳ ಸುಲಭವಾಗಿ ಪಡೆಯುವುದಕ್ಕೆ ಸಾಧ್ಯ ಇದೆ. ಸಾಫ್ಟ್ವೇರ್ನಲ್ಲಿ ಅರ್ಜಿಯ ಹಂತವಾರು ಟ್ರ್ಯಾಕಿಂಗ್, ಪರಿಶೀಲನೆ ಹಾಗೂ ಅನುಮೋದನೆ ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸಲಾಗಿದ್ದು, ಇದು ಪಾರದರ್ಶಕತೆಯನ್ನು ಹೆಚ್ಚಿಸಿ ಕೈಚಾಲಿತ ವಿಳಂಬಗಳನ್ನು ಕಡಿಮೆಗೊಳಿಸುತ್ತದೆ. ಸುರಕ್ಷಿತ ಪಾವತಿ ವ್ಯವಸ್ಥೆ ಹಾಗೂ ದೃಢೀಕರಣ ವೈಶಿಷ್ಟ್ಯಗಳನ್ನು ಒಳಗೊಂಡಿರುವ ಈ ಪ್ಲಾಟ್ಫಾರ್ಮ್ ವಿದ್ಯಾರ್ಥಿಗಳಿಗೆ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಹಾಗೂ ವಿಶ್ವವಿದ್ಯಾನಿಲಯ ಆಡಳಿತಗಾರರಿಗೆ ದಕ್ಷ ನಿರ್ವಹಣೆಯ ಡ್ಯಾಶ್ಬೋರ್ಡ್ ಆಗಿ ಒದಗಿ ಬರ್ತಾ ಇದೆ. ಇನ್ನೊಂದು PhD ಟ್ರ್ಯಾಕ್ ಎನ್ನುವ ಇನ್ನೊಂದು ತಂತ್ರಾಂಶವನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ದಾರೆ ಪರೀಕ್ಷಾಂಗ ವಿಭಾಗದ ವತಿಯಿಂದ. ಸಂಶೋಧನಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನು ವ್ಯವಸ್ಥಿತ ಮತ್ತು ಪಾರದರ್ಶಕ ರೀತಿಯಲ್ಲಿ ಮೇಲ್ವಿಚಾರಣೆ ಮಾಡಲು ಮತ್ತು ಅದನ್ನು ನಿರ್ವಹಿಸಲು ವಿಶ್ವವಿದ್ಯಾನಿಲಯದ ಕಂಪ್ಯೂಟರ್ ಸೆಂಟರ್ ಆನ್ಲೈನ್ ಸಂಶೋಧನಾ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಈ ವ್ಯವಸ್ಥೆಯು ಸಂಶೋಧನಾ ವಿದ್ಯಾರ್ಥಿಗಳು ಅವರ ಕೋರ್ಸ್ ವರ್ಕ್, ಅವರ ಪ್ರಕಟಣೆಗಳು, ಅವರ ಪ್ರಗತಿ ವರದಿಗಳನ್ನೆಲ್ಲ ಅದು ಆನ್ಲೈನ್ನಲ್ಲಿ ನಿಯಮಿತವಾಗಿ ಅದು ಅಪ್ಲೋಡ್ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಿದೆ. ಇದರಿಂದಾಗಿ ಸಂಶೋಧನಾ ವಿದ್ಯಾರ್ಥಿಗಳಲ್ಲಿ ಕರ್ತವ್ಯ ಪ್ರಜ್ಞೆ ಮತ್ತು ಅವರ ಕಾರ್ಯಕ್ಷಮತೆ ವೃದ್ಧಿಗೊಳ್ಳುವುದಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಒಂದು ಡಿಜಿಟಲ್ ಕ್ಷೇತ್ರದಲ್ಲಿ ನಾವು ಮುಂದರಿತಾ ಇದ್ದೇವೆ. ಈಗಾಗಲೇ ನಮ್ಮ ಪರೀಕ್ಷಾಂಗ ವಿಭಾಗದಲ್ಲಿ, ಅದು ನಮ್ಮ ಕುಲಪತಿಗಳ ಅವರು ಪರೀಕ್ಷಾಂಗ ಕುಲಸಚಿವರಾಗಿದ್ದಾಗ ಆರಂಭಿಸಿದ ಏನು ಈ ಡಿಜಿಟಲೀಕರಣದ ಆನ್ಲೈನ್ ಮೂಲಕ ಒಂದು ನಮ್ಮ ಏನು ವಿದ್ಯಾರ್ಥಿ ಸ್ನೇಹಿಯಾದ ಒಂದು ಕಾರ್ಯಕ್ರಮಗಳಿವೆ, ಅದು ಮುಂದುವರಿಕೆ ಆಗ್ತಾ ಇದೆ. ಈಗ ನಿಮಗೆ ಗೊತ್ತೇ ಇದೆ ಸಭೆಗೆ, ಇತ್ತೀಚೆಗೆ ನಡೆದ ಪದವಿ ಪರೀಕ್ಷೆಗಳ ಫಲಿತಾಂಶವನ್ನು ಕೂಡ 3 ದಿನಗಳಲ್ಲಿ, ನಾವು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಳೆದು ಕೇವಲ 3 ದಿನಗಳಲ್ಲಿ ಫಲಿತಾಂಶವನ್ನು ಪ್ರಕಟಿಸಿದ ಒಂದು ಹೆಗ್ಗಳಿಕೆ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇರುವುದನ್ನು ನಾನಿಲ್ಲಿ ಸಂತೋಷದಿಂದ ನೆನಪು ಮಾಡಿಕೊಳ್ತಾ ಇದ್ದೇನೆ. ಈಗ ಇವತ್ತಿನ ಮುಖ್ಯ ಅತಿಥಿಗಳಾದ ವಾಗ್ಮಿಗಳೂ ಆದ, ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದ
ವಿದ್ವಾಂಸರಾದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅವರಿಂದ ಮುಖ್ಯ ಅತಿಥಿಗಳ ನೆಲೆಯಿಂದ ಮಾತು. ಕರಾವಳಿ ಭಾಗದ 3 ಜಿಲ್ಲೆಗಳ ಉನ್ನತ ಶಿಕ್ಷಣ ರಂಗದ ಅತ್ಯಂತ ಪ್ರತಿಷ್ಠಿತವಾದ ಮತ್ತು ನಮ್ಮೆಲ್ಲರಿಗೂ ಅಭಿಮಾನದ ಒಂದು ಸಂಸ್ಥೆಯಾಗಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಸೆಪ್ಟೆಂಬರ್ 5ರ ಏನು ಶಿಕ್ಷಕರ ದಿನಾಚರಣೆ ಇದೆ ಅದನ್ನು ಇದರ ಜೊತೆಗೆ ಜೋಡಿಸಿಕೊಂಡು ಆಗ್ತಾ ಇರುವಂಥ ಶಿಕ್ಷಕರ ದಿನಾಚರಣೆ 2 ಸಮಾರಂಭಗಳ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ನಿಡುಗಾಲದ ಸ್ನೇಹಿತರು, ಈಗಾಗಲೇ ಆಡಳಿತದಲ್ಲಿ ಒಂದು ಹೊಸ ದಿಕ್ಕು, ಒಂದು ಛಾಪನ್ನು ಮೂಡಿಸಿರುವ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರೇ, ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿರುವಂತಹ ಶ್ರೀ ಕೆ ರಾಜು ಮಗುವೀರ್ KS ಅವರೇ, ಪರೀಕ್ಷಾಂಗ ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಮಹೇಂದ್ರಪ್ಪ ಅವರೇ, ಹಣಕಾಸು ಅಧಿಕಾರಿಗಳಾಗಿರುವ ಶ್ರೀ ಪಂಚಲಿಂಗ ಸ್ವಾಮಿಯವರೇ, ಎಲ್ಲ ಇವತ್ತಿನ ಕಾರ್ಯಕ್ರಮವನ್ನು ಸಂಯೋಜಿಸಿರುವಂತಹ ಗೆಳೆಯ ಶ್ರೀ ಪ್ರೊಫೆಸರ್ ಗಣೇಶ್ ಸಂಜೀವ್ ಅವರೇ, ಇದು ನಮ್ಮ ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮ ಅಂತ ಬಹಳ ಪ್ರೀತಿಯಿಂದ ಬಂದಿರುವ ಎಲ್ಲ ಸನ್ಮಾನ್ಯ ಸಿಂಡಿಕೇಟ್ ಸದಸ್ಯರೇ, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರೇ ಮತ್ತು ವಿದ್ಯಾರ್ಥಿ ಸ್ನೇಹಿತರೆ, ಮತ್ತು ಎಲ್ಲಕ್ಕಿಂತ ನಾನು ಬಹಳ ಕಾಲದಿಂದ, ಈಗ ಅನೇಕರು ಹಿರಿಯರಿಲ್ಲ ಆದರೂ ನಿಕಟ ಸಂಬಂಧ ಹೊಂದಿರುವ ಇಲ್ಲಿಯ ಶಿಕ್ಷಕ ವರ್ಗದವರೇ, ಆಡಳಿತ ಸಿಬ್ಬಂದಿಗಳೇ ಮತ್ತು ವಿದ್ಯಾರ್ಥಿ ಸ್ನೇಹಿತರೆ, ಮಾಧ್ಯಮ ಮಿತ್ರರು, ಕುಲಸಚಿವರು ಹೇಳಿದ ಹಾಗೆ ಇದು ಅತ್ಯಂತ ಸಂಭ್ರಮದ ದಿನ. ನನ್ನೊಬ್ಬನನ್ನು ಬಿಟ್ಟು ನಾನು ಸ್ವಲ್ಪ ಆತಂಕದಲ್ಲಿದ್ದೇನೆ. ಆತಂಕ ಅಂತಂದರೆ ಇದು ಸಣ್ಣ ಜವಾಬ್ದಾರಿ ಅಲ್ಲ. ಇದು ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಮಾತನಾಡುವುದು ಅಂತಂದರೆ ಅದಕ್ಕೆ ಸಾಕಷ್ಟು ತಯಾರಿ ಸಿದ್ಧತೆ ಬೇಕು ಎನ್ನುವ ಎಚ್ಚರ ನನಗೆ ಇದೆ. ಆದರೂ ಇಂಥ ಒಂದು ಸಂದರ್ಭದಲ್ಲಿ ಹೇಳಿದ್ರಲ್ಲ ಆಪತ್ ಬಾಂಧವ ಅಂತ, ಅದಕ್ಕೆ ನನಗೆ ಆಪತ್ ಬಾಂಧವ ಅಂತ ಬೇಡ, ವಿಶ್ವವಿದ್ಯಾನಿಲಯದ ಬಾಂಧವನೇ ನಾನು ಎನ್ನುವ ದೃಷ್ಟಿಯಿಂದ ಇವತ್ತು ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ಹೇಳಿದರು ಈ ಥರ ಒಂದು ಆಗಿದೆ. ಅವರು ಮತ್ತೆ ಕುಲಸಚಿವರ ಹೆಸರು ಹೇಳ್ತಾ ಇದ್ರಪ್ಪ, ಕುಲಸಚಿವರು ಅಪೇಕ್ಷೆ ಪಡ್ತಾ ಇದ್ದಾರೆ, ನಾವೆಲ್ಲ ಹೀಗೆ ಹೇಳ್ತಾ ಇದ್ರು. ನನಗೆ ಸಂದರ್ಭ ಅರ್ಥ ಆಯಿತು. ಯಾಕೆಂತಂದರೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಈ ವಿಶ್ವವಿದ್ಯಾನಿಲಯದಲ್ಲಿ ಸಂಘಟಿಸಿದವನು ಅಥವಾ ಅದರಲ್ಲಿ ಕೆಲಸ ಮಾಡಿದವನು ನಾನು. ಆ ಎಲ್ಲ ನೆನಪುಗಳು ಒತ್ತರಿಸಿ ಬಂದದ್ದರಿಂದ ಬಹುಶಃ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳುವುದು ಒಂದು ನೈತಿಕ ಜವಾಬ್ದಾರಿ ಅಂತ. ನನಗೆ ಸಾಮರ್ಥ್ಯ ಯೋಗ್ಯತೆ ಈ ಸಂದರ್ಭಕ್ಕೆ ಉಂಟೋ ಎನ್ನುವುದಕ್ಕಿಂತ ಹೆಚ್ಚಾಗಿ ಇದೊಂದು ನೈತಿಕ ಜವಾಬ್ದಾರಿ, ನನ್ನ ಸಂಸ್ಥೆ ಮೇಲೆ ಗೌರವದಿಂದ ಈ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ನಾನು ಬಂದಿದ್ದೇನೆ. ಹಾಗಾಗಿ ನೀವು ಮೆಚ್ಚಬೇಕಾದದ್ದು ನನ್ನ ಮಾತುಗಳಿಗಾಗಿ ಅಲ್ಲ, ನನ್ನ ಧೈರ್ಯಕ್ಕಾಗಿ ಕರೇಜ್ ಉಂಟಲ್ಲ, ಈ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಾನು ಮಾತಾಡ್ತಾ ಇದ್ದೇನೆ ಎನ್ನುವ ಧೈರ್ಯಕ್ಕೆ ನೀವು ಮೆಚ್ಚಬಹುದೇ ಹೊರತು ನನ್ನ ಮಾತುಗಳಿಗೆ ನೀವು ಮೆಚ್ಚಬೇಕು ಅಂತ ನಾನು ಅಪೇಕ್ಷೆ ಪಡುವುದಿಲ್ಲ. ಆ ವಿಶ್ವಾಸವು ನನಗಿಲ್ಲ. ವಾಸ್ತವಿಕವಾಗಿ ಕುಲಪತಿಗಳು ಹೇಳುವಾಗ ನಾನೇ ಒಪ್ಪಿಕೊಂಡ ಒಂದು ಕಾರ್ಯಕ್ರಮ ಇತ್ತು. ಅದೊಂದು ಆನ್ಲೈನ್ ಪ್ರೋಗ್ರಾಮ್. ಅದು ನಾನು ಬಹಳ ಕಡಿಮೆ ಒಪ್ಪಿಕೊಳ್ಳುವುದೇ ಕಡಿಮೆ. ಅದು ಮಣಿಪಾಲ ವಿಶ್ವವಿದ್ಯಾನಿಲಯದ ಒಂದು ವಿದ್ಯಾರ್ಥಿಯ ಸಂಶೋಧನಾ ಡಾಕ್ಟರ್ ಅಡ್ವೈಸರಿ ಕಮಿಟಿಯ ಒಂದು ರಿಪೋರ್ಟ್ ಸಬ್ಮಿಷನ್ ಇವ್ಯಾಲ್ಯೂಯೇಷನ್. ಅದಕ್ಕೊಬ್ಬರು ಆಸ್ಟ್ರೇಲಿಯಾದವರು ಇದ್ದರು. ಎಲ್ಲ ಒಪ್ಪಿಕೊಂಡಾದ ಮೇಲೆ ಅದು 10:30-11 ಗಂಟೆಗೆ ಆರಂಭ ಆಗಬೇಕಾಗಿತ್ತು. ಹಾಗೆ ಮತ್ತೆ ಕುಲಪತಿಗಳಿಗೆ ಹೇಳಿದೆ ನಾನು 10:30 ಅಂತ. ಒಂದು 1/4 ಗಂಟೆ ತಡ ಆಗಬಹುದು. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ನಾನು ಹೇಳಿದ್ನಲ್ಲ, ಈ ಆನ್ಲೈನ್ನ ಕತೆ ಅದಕ್ಕೆ ನನ್ನಲ್ಲಾಗುವುದಿಲ್ಲೋ, ಅದಕ್ಕೆ ನನಗೆ ಅದರೊಟ್ಟಿಗೆ ಆಗೋದಿಲ್ಲೋ ಗೊತ್ತಿಲ್ಲ. ಅದು ಒಂದು ಜೊತೆ ಹ್ಯಾಂಗ್ ಟೈಟ್ ಅಂತ ಹೇಳ್ತಾ ಉಂಟಪ್ಪ. ನಾನು ಓಪನ್ ಮಾಡುವ ಹ್ಯಾಂಗ್ ಟೈಟ್, ವಿ ಆರ್ ಓಪನಿಂಗ್ ಮೈಕ್ರೋಸಾಫ್ಟ್ ಟೀಮ್ ಅಂತ. ಎಂಥದ್ದು ಹ್ಯಾಂಗ್ ಟೈಟ್ ನನಗೆ ಗೊತ್ತಾಗಲಿಲ್ಲ ಇದು.
ಆಮೇಲೆ ಅವರಿಗೆ ಫೋನ್ ಮಾಡಿದ್ರು, ಹೀಗೆ ಎಂತ ಹ್ಯಾಂಗ್ ಟೈಟ್ ಅಂದರೆ ಇದು ಕಥೆ ಆಯ್ತಲ್ಲ, ಈಗ ಇದು ಕುತ್ತಿ ಹಗ್ಗ ತಗೊಳ್ಳೋ ಪ್ರಸಂಗ ಕಾಣ್ತದೆ, ಸ್ವಲ್ಪ ಹೊತ್ತಲ್ಲಿ ಹೋಗಬೇಕು ನನಗೆ, ಹಾಗೆ ಬರ್ತಾ ಉಂಟದಲ್ಲ. ಅವ್ರಿಗೆ ಫೋನ್ ಮಾಡಿದ್ರು, ಹ್ಯಾಂಗ್ ಟೈಟ್ ಅಂತ ಹೇಳ್ತಾ ಉಂಟು, ಎಂಥದ್ದು ಇದು ಅಂತ ಹೇಳಿದ್ರು. ಇಲ್ಲ, ನಿಮಗೆ ಬೇರೆ ಲಿಂಕ್ ಕೊಡ್ತೇವೆ ಅಂತ ಹೇಳಿಕೊಂಡು ಹಾಗೊಂದು 10 ನಿಮಿಷ ಒತ್ತಾಡಿ ಬೇರೆ ಒಂದು ಲಿಂಕ್ ಕೊಟ್ಟು, ಆಮೇಲೆ ಅವರು ಆಸ್ಟ್ರೇಲಿಯಾದ ಇನ್ನೂ ಬಂದಿರಲಿಲ್ಲ ಅವರು. ಹಾಗೆ ನಾನು ನನ್ನ ಪ್ರತಿಕ್ರಿಯೆಯನ್ನು, ಅದರ ರೆಸ್ಪಾನ್ಸನ್ನು ರಿಪೋರ್ಟ್ ಮೇಲೆ ಹೇಳಿಕೊಂಡು, ಹಾಗಾಗಿ ಬರುವಾಗ ಒಂದು 5 ನಿಮಿಷ 10:45 ಅಂತ ಹೇಳಿದ್ದು ನಾನು. ಸ್ವಲ್ಪ ತಡ ಆಯಿತು. ಅದು ಆಕಸ್ಮಿಕವಾದ, ಇಲ್ಲಂದರೆ ನಾನು ಸಮಯಕ್ಕೆ ಒಪ್ಪತ್ತು ಮುಂಚಿತವಾಗಿ ಬರುವವನು. ಹಾಗಾಗಿ ನಿಮ್ಮ ಒಂದು 15 ನಿಮಿಷ ಬಹುಶಃ ನಾವು ಕಾಯಿಸಿದ್ದೇವೆ. ಅದಕ್ಕೆ ಕ್ಷಮಾಯಾಚನೆಯನ್ನು ನಾನು ಮಾಡ್ತಾ ಅನಿವಾರ್ಯವಾಗಿ ಹೋಯಿತು ಅಂತ ಹೇಳ್ತಾ, ಬಹುಶಃ ಒಂದು 20 ನಿಮಿಷಗಳ ಆಚೀಚೆಯ ಒಳಗಡೆ ಕೆಲವು ಮುಖ್ಯ ಸಂಗತಿಗಳ ತಕ್ಷಣ ನನಗೆ ತೋಚುತ್ತಿರುವ ಮನಸ್ಸಿಗೆ ಬಂದ ಕೆಲವು ಮುಖ್ಯ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಅವಕಾಶವನ್ನು ನಾನು ಬಳಸಿಕೊಳ್ತಾ ಇದ್ದೇನೆ. ಇದು ಒಂದು ಫೌಂಡೇಶನ್ ಡೇ, ಇನ್ನೊಂದು ಟೀಚರ್ಸ್ ಡೇ. ಇದೆರಡು ಕೂಡ ಪರಸ್ಪರ ಸಂಬಂಧ ಇರುವ ವಿಷಯ. ಒಂದು ವಿಶ್ವವಿದ್ಯಾನಿಲಯದ ಸಂಸ್ಥಾಪನೆಯ ದಿನ ಮತ್ತು ಶಿಕ್ಷಕರ ದಿನಾಚರಣೆ, ಇದಕ್ಕೆರಡು ಸಂಬಂಧ ಇದೆ, ಖಂಡಿತಕ್ಕೂ ಇದೆ ಅಂತ ಭಾವಿಸಿಕೊಂಡು ಒಂದು ಮುಖ್ಯ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಒಂದು ಮುಖ್ಯ, ಇದು ಈ ಸಂದರ್ಭ ಏನಿದೆ, ಫೌಂಡೇಶನ್ ಡೇ ಮತ್ತು ಟೀಚರ್ಸ್ ಡೇ ಏನಿದೆ, ನನ್ನ ದೃಷ್ಟಿಯಲ್ಲಿ ಬಹುಶಃ ಎರಡಕ್ಕೂ ಅನ್ವಯವಾಗುವ ಹಾಗೆ ನಾನು ಹೇಳಬಹುದಾದ ಮಾತು ಏನು ಅಂತಂದರೆ, ಇದು ಆತ್ಮಾವಲೋಕನ ಮಾಡಿಕೊಳ್ಳುವ ಒಂದು ಸಂದರ್ಭ, ಆತ್ಮವಂಚನೆಯ ಮಾತುಗಳನ್ನು ಹೇಳುವ ಸಂದರ್ಭ ಅಲ್ಲ. ವಿಶ್ವವಿದ್ಯಾನಿಲಯ ಸ್ಥಾಪನೆಯಾದ ಮೇಲೆ 45 ವರ್ಷ ಈಗ ದಾಟಿದೆ. 46ನೇ ದಿನಾಚರಣೆ. ನಾವೇನು ಮಾಡಿಕೊಳ್ಳಬಹುದು ಅಂತಂದರೆ, ಸ್ಥಾಪನೆಯಾದ ಈ ಸಾಗಿ ಬಂದ ಒಂದು ನೋಟ ಇದೆಯಲ್ಲ, ಒಂದು ಹೆಜ್ಜೆ ಗುರುತು ಇದೆಯಲ್ಲ, ಒಂದು ಹಾದಿ ಇದೆಯಲ್ಲ, ಇದರ ಬಗ್ಗೆ ಒಂದು ಆತ್ಮಾವಲೋಕನ, ಇದರ ಒಳಗಿನವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಹೊರಗಿನವರು ಕೂಡ, ಒಳಗೆ ಇನ್ಸೈಡರ್ಸ್ ಔಟ್ಸೈಡರ್ಸ್, ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಒಂದು ಸಂದರ್ಭ. ಅದಲ್ಲದೆ ಆತ್ಮವಂಚನೆಯ ಮಾತುಗಳನ್ನು ಹೇಳುವ ಸಂದರ್ಭ ಅಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗೆ ಆತ್ಮಾವಲೋಕನದ ಮಾತು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ವಿಶ್ವವಿದ್ಯಾನಿಲಯದ ಜೊತೆಗೆ ನಾನು ಹುಟ್ಟುವಾಗ ಈ ವಿಶ್ವವಿದ್ಯಾನಿಲಯ ಅಥವಾ ಒಂದು 25 ವರ್ಷ ಆಗಿತ್ತು. 80ರಲ್ಲಿ ಇದು ಸ್ಥಾಪನೆಯಾಯಿತು. ನಾನು 87ರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಬಂದೆ. ನಾನು 7 ವರ್ಷ ಆಗಿತ್ತು, 9 ವರ್ಷ ಆಗಿತ್ತು. 78ರಲ್ಲಿ ಸೇರಿದ್ದೆ ನಾನು ಉಜಿರೆಯಲ್ಲಿ. ಇಲ್ಲಿ ಬರುವಾಗ ನನಗೆ ಆಫ್ಕೋರ್ಸ್ 7 ವರ್ಷ ಸ್ಥಾಪನೆಯಾಗಿ 7 ವರ್ಷ ಆಗಿತ್ತು. 2019ರಲ್ಲಿ ನಾನು ನಿವೃತ್ತನಾದೆ. 19 ನಿವೃತ್ತನಾದೆ ಅಂತಂದರೆ ಒಂದು 87, 30 ವರ್ಷ. 30 ವರ್ಷ ಈ ವಿಶ್ವವಿದ್ಯಾಲಯ ಕೆಲಸ ಮಾಡಿದವರು ನಾವು. ವಿಶ್ವವಿದ್ಯಾಲಯವನ್ನು ಬಿಟ್ಟು ಗಂದು 8 ವರ್ಷ ಆಯಿತು. ನಾನು 15 25 8 ವರ್ಷ ಆಯಿತು. ಅಂದರೆ ಸುಮಾರು ಒಂದು 45-46 ವರ್ಷದ ಒಂದು ನೇರ ಮತ್ತು ಪರೋಕ್ಷ ಸಂಬಂಧವನ್ನು, ದೀರ್ಘವಾದದ್ದು ನೇರ ಸಂಬಂಧವೇ, ಪ್ರತ್ಯಕ್ಷವಾದ ಒಂದು ಸಂಬಂಧದಲ್ಲಿ ಈ ವಿಶ್ವವಿದ್ಯಾನಿಲಯದ ಜೊತೆ ಬೆಳೆದವನು ನಾನು, ವಿಶ್ವವಿದ್ಯಾನಿಲಯದ ಜೊತೆ ಕೆಲಸ ಮಾಡಿದವನು ನಾನು. ವಿಶ್ವವಿದ್ಯಾನಿಲಯದ ಬೆಳವಣಿಗೆ ಎಲ್ಲ ಹಂತಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದವನು ನಾನು. ಬಹಳ 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 ಆ ದೃಷ್ಟಿಯಿಂದ ನೋಡಿದರೆ, ಈಗ 80ರಲ್ಲಿ ಸ್ಥಾಪನೆಯಾದ ಒಂದು ವಿಶ್ವವಿದ್ಯಾನಿಲಯ ಅಂತಂದರೆ ಅದು ಆರಂಭದ ಕಾಲಘಟ್ಟ ಅಂತ ಲೆಕ್ಕ. ದ ಫಸ್ಟ್ ಫೇಸ್ ಆಫ್ ದ ಯೂನಿವರ್ಸಿಟಿ. ಹೇಗಿರಬಹುದು ಫಸ್ಟ್ ಫೇಸ್? ಯಾವುದೂ ಇಲ್ಲದಿರುವ ಅಥವಾ ಅತ್ಯಂತ ಸೀಮಿತವಾದ ಸಂಪನ್ಮೂಲಗಳಿರುವ, ಮೂಲಭೂತ ಸೌಕರ್ಯಗಳಿರುವ ಒಂದು ವ್ಯವಸ್ಥೆಯಲ್ಲಿ ವಿಶ್ವವಿದ್ಯಾನಿಲಯ ಆರಂಭದಂತೂ ಎಲ್ಲರಿಗೂ ಗೊತ್ತಿರುವಂಥದ್ದು. ಕಟ್ಟಡಗಳಿಲ್ಲ, ಮ್ಯಾನ್ ಪವರ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ರಸ್ತೆಗಳಿಂದ ವಿಸ್ತರಿಸಕ್ಕೆ ಹೋಗ್ತಾ ಇಲ್ಲ ನಾನು. 80ರ ಅವಧಿಯಲ್ಲಿ
ಆಗ ಇದು ಸ್ನಾತಕೋತ್ತರ ಕೇಂದ್ರ ಆಗಿತ್ತು, ಅದು 10 ವರ್ಷ ಆಗಿತ್ತಷ್ಟೇ. ಪುಣ್ಯಕ್ಕೆ ಕೆಲವು ಕಟ್ಟಡಗಳಿತ್ತು. ನೋಡಿ, ಒಂದು ಕಾಲಕ್ಕೆ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡುವಾಗ ಏನು ನೋಡ್ತಾ ಇದ್ರು ಅಂತಂದರೆ, ಅಲ್ಲಿ ಒಂದು ಸ್ನಾತಕೋತ್ತರ ಕೇಂದ್ರ ಆರಂಭ ಮಾಡಿ, ಕೆಲವು ಕೋರ್ಸ್ಗಳನ್ನು ಆರಂಭ ಮಾಡಿ, ಕೆಲವು ಕಟ್ಟಡಗಳನ್ನು ಕಟ್ಟಿಯಾದ ಮೇಲೆ ಇನ್ನೂ ಅದನ್ನು ಅಟಾನಮಸ್ ಯೂನಿವರ್ಸಿಟಿ ಮಾಡುವಾಗ ವಿವರಿಸ್ಬೋಗ್ತಾ ಇಲ್ಲ ನಾನು. ಆಮೇಲೆ ಅದಕ್ಕೊಂದು ಸ್ವಾಯತ್ತವಾದ ವಿಶ್ವವಿದ್ಯಾನಿಲಯ ಸ್ಥಾನಮಾನವನ್ನು ಕೊಡ್ತಾ ಇದ್ರು. ಎಲ್ಲ ಇದು ತಗೊಳ್ಳಿ, ನೀವು ಕುವೆಂಪು ತಗೊಳ್ಳಿ, ಮಂಗಳೂರು ತಗೊಳ್ಳಿ, ಗುಲ್ಬರ್ಗ, ಯಾವ ಯೂನಿವರ್ಸಿಟಿ ತಗೊಳ್ಳಿ, ಕರ್ನಾಟಕದ್ದು PG ಸೆಂಟರ್ ಆಗಿ ಮಾಡುವುದು, ಕೆಲವು ಕೋರ್ಸ್ಗಳನ್ನು ಆರಂಭ ಮಾಡುವುದು, ತಕ್ಕ ಮಟ್ಟಿನ ಇನ್ಫ್ರಾಸ್ಟ್ರಕ್ಚರ್ ಕಟ್ಟುವುದು, ಆಮೇಲೆ ಅದಕ್ಕೊಂದು ಸ್ವಾಯತ್ತವಾದ ವಿಶ್ವವಿದ್ಯಾಲಯ ಸ್ಥಾನಮಾನವನ್ನು ಕೊಡುವಂಥದ್ದು. ಇದು ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ. ಆನ್ ದ ಕಾಂಟ್ರರಿ, ಇವತ್ತು ಏನಾಗ್ತಾ ಇದೆ ಅಂತಂದರೆ, ವಿಶ್ವವಿದ್ಯಾಲಯ ಸ್ಥಾಪನೆ ಅಂತಂದರೆ ಇದು ಆತ್ಮಾವಲೋಕನದ ಮಾತು ಹೇಳ್ತಿರೋದು. ದಯವಿಟ್ಟು ಯಾರೂ ಕೂಡ ಇದರೊಂಥರದ ಋಣಾತ್ಮಕವಾದ ಟೀಕೆ ಅಂತ ಭಾವಿಸಬಾರದು. ಏನಾಗ್ತಾ ಇದೆ ಅಂತ ನಾವು ಹೇಳ್ತಾ ಇರೋದು. ಏನಾಗ್ತಾ ಇದೆ ಅಂತಂದರೆ, ಮೊದಲು ವೈಸ್ ಚಾನ್ಸಲರ್ನೋ ಒಬ್ಬ ರಿಜಿಸ್ಟ್ರಾರ್ನೋ ನೇಮಕ ಮಾಡ್ತಾರೆ. ಆಮೇಲೆ ಅವರು ಜಾಗ ಹುಡುಕುವಲ್ಲಿಂದ, ವಿಶ್ವವಿದ್ಯಾನಿಲಯಕ್ಕೆ ಜಾಗ ಹುಡುಕುವಲ್ಲಿಂದ, ನಾನು ಹೋದ ಜಾನಪದ ವಿಶ್ವವಿದ್ಯಾನಿಲಯದ ಮೊದಲ VC ಅವರು ಮಾಡುವ ಕೆಲಸ ವಿಶ್ವವಿದ್ಯಾನಿಲಯಕ್ಕೆ ಜಾಗ ಹುಡುಕಿದ್ದು. 3-4 ವರ್ಷ ಬರೀ ಜಾಗ ಹುಡುಕಿದ್ದು. ಜಸ್ಟ್ ನಾನು ಏನು ಅತಿಶಯ ಹೇಳ್ತಾ ಇಲ್ಲ ನಾನು, ಅದು ನಿಮಗೆ ಗೊತ್ತಿರೋ ವಿಷಯನೇ ಹೇಳ್ತಾ ಇರೋದು. ನಾನು ಆತ್ಮಾವಲೋಕನ ಅಂತ ಹೇಳಿದ್ದು. ನಾನು ಆರಂಭದ 3 ವರ್ಷ ಜಾಗ ಹುಡುಕುವುದು, ಕಟ್ಟಡ ಕಟ್ಟುವುದು, ಎಂಥ ಒಂದು ವಿಶ್ವವಿದ್ಯಾಲಯದ ಸ್ಥಾಪನೆಯ ಕ್ರಮ ವಿನ್ಯಾಸ ಹೇಗಿತ್ತು ನೋಡಿ, ಹೇಗಿತ್ತು. ಈಗ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಅದಕ್ಕೆ ನಾನು ಹೇಳ್ತಿರೋದು, ಮಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗುವಾಗ ತಕ್ಕ ಮಟ್ಟಿನ ಒಂದು ವ್ಯವಸ್ಥೆ ಇತ್ತು, ಕೆಲವು ಕೋರ್ಸ್ಗಳಿದ್ದವು, ಟೀಚರ್ಸ್ ಇದ್ದರು, ಒಂದು ಟೇಕ್ ಆಫ್ ಅಂದರೆ ಒಂದು ಆರಂಭ ಅಂತ ಆಗಿತ್ತು. ನಾವೆಲ್ಲ ಬರುವ ಕಾಲಕ್ಕೆ ಕೆಲವು 8-10 ಕೋರ್ಸ್, ನೀವು ಹೇಳಿದ್ರಲ್ಲ ಸುಮಾರು 28-30 ಎಷ್ಟೋ ಕೋರ್ಸ್ ಆಗ ಇರಲಿಲ್ಲ. ಅಷ್ಟು ಬೇಸಿಕ್ ಕೋರ್ಸಸ್ ಇತ್ತು, ಕೆಲವು ಟೀಚರ್ಸ್ ಇದ್ದರು. ಹಾಗೆ ಆರಂಭದ ಕಾಲಘಟ್ಟ ದಯವಿಟ್ಟು ನಾವು ಗಮನಿಸಬೇಕಾದದ್ದು, ಆರಂಭದ ಕಾಲಘಟ್ಟದಲ್ಲಿದ್ದದ್ದು ಸಮಸ್ಯೆಗಳು ಮಾತ್ರ. ನಾನು ಒಂದೇ ಮಾತು ಹೇಳಬೇಕಾದ್ರೆ, ಅಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ, ಸಮಸ್ಯೆಗಳನ್ನು ಪರಿಹರಿಸಿ, ಅದಕ್ಕೆ ಪರಿಹಾರಗಳನ್ನು ಕಂಡು, ಬಹಳ ಒಂದು ಪಾಸಿಟಿವ್ ಆದ, ಬಹಳ ಒಂದು ಆಶಾದಾಯಕವಾದ ನಿಲುವಿನಿಂದ ಇಲ್ಲ, ಈ ಸಂಸ್ಥೆಯನ್ನು ನಾವು ಚೆನ್ನಾಗಿ ಕಟ್ಟುತ್ತೇವೆ ಎನ್ನುವ 100 ಮನಸ್ಸುಗಳು ಕೆಲಸ ಮಾಡಿದ್ದರಿಂದ ವಿಶ್ವವಿದ್ಯಾನಿಲಯ ಮುಂದಿನ ಹಂತಕ್ಕೆ ಬಂತು, ಅಭ್ಯುದಯದ ಹಂತಕ್ಕೆ ಬಂತು. ಒಂದು ಸಾಧನೆಯನ್ನು ಮಾಡುವ, ಈಗ ಕುಲಸಚಿವರು ಹೇಳಿದ್ರಲ್ಲ, ಬಹಳ ಸಾಧನೆಯ ಹಂತಕ್ಕೆ ಹೋದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದು ಆರಂಭದ ಕಾಲಘಟ್ಟದ ಯಾವ ಥರ ಅದಕ್ಕೊಂದು ಆರಂಭವನ್ನು ಕೊಟ್ಟಿದ್ದಾರೆ ಎನ್ನುವ ದೃಷ್ಟಿಯಿಂದ. ಎರಡನೆಯ ಒಂದು ಕಾಲಘಟ್ಟವನ್ನು ಬಹು ಮುಖ್ಯವಾಗಿ ನಾನಿದ್ದ ಅವಧಿ ಅಂತ ಅಷ್ಟಾಗಿ ನಾನು ನೇರವಾಗಿ ಭಾವಿಸಿದರೆ, ಸುಮಾರು 10-20 ವರ್ಷಗಳ ಕಾಲ, ಸುಮಾರು ಹೆಚ್ಚು ಕಡಿಮೆ ಒಂದು 20-30 ವರ್ಷಗಳ ಕಾಲ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಎಲ್ಲರ ನೆನಪಿರುವ ಹಾಗೆ, ವಿಶ್ವವಿದ್ಯಾನಿಲಯ ವಾರ್ಷಿಕ ಒಂದು ಆವರ್ತನ ರೂಪದಲ್ಲಿ ಬೆಳವಣಿಗೆ ಕಾಣ್ತಲೇ ಬಂತು. ಇದನ್ನು ವಿವರಿಸಬೇಕಾದ ಅಗತ್ಯ ಇಲ್ಲ. ಬಹುಶಃ ನಾನು ಯಾವತ್ತು ಅಪೇಕ್ಷೆ ಪಡುವುದು, ಒಂದು ವಿಶ್ವವಿದ್ಯಾನಿಲಯದ ಚುಕ್ಕಾಣಿಯನ್ನು ತೆಕ್ಕೊಳ್ಳಿಕ್ಕೆ ಬರುವ ನಾಯಕರಿದ್ದಾರೆ, ಆ ವಿಶ್ವವಿದ್ಯಾನಿಲಯದ ಪರಂಪರೆಯನ್ನು ಅವಲೋಕನ ಮಾಡಬೇಕಾಗ್ತದೆ ಮುಂದಿನ ಹೆಜ್ಜೆ ಇಡಬೇಕಾದ್ರೆ. ಇದು ಬಹಳ ಅಗತ್ಯ. ಸಂಸ್ಥಾಪನೆ ದಿವಸವೂ ನಾವು ಏನು ಮಾಡಬೇಕು, ಅದೇ ಥರ ಒಬ್ಬ ನಾಯಕತ್ವ ವಿಶ್ವವಿದ್ಯಾನಿಲಯಕ್ಕೆ ಬರುವಾಗ ಈ ವಿಶ್ವವಿದ್ಯಾನಿಲಯದ ಬೇರುಗಳೇನು, ಈ ವಿಶ್ವವಿದ್ಯಾಲಯ ಕಟ್ಟಿದ ಕ್ರಮಗಳೇನು, ಈ ವಿಶ್ವವಿದ್ಯಾನಿಲಯದ ಉದ್ದೇಶಗಳೇನು, ಈ ವಿಶ್ವವಿದ್ಯಾನಿಲಯದ ಆಕ್ಟಿನ ಪ್ರಿಯಾಂಬಲ್ ಏನನ್ನು ಹೇಳ್ತದೆ, ಇದನ್ನು ಸ್ಪಷ್ಟಪಡಿಸಿಕೊಳ್ಳಲಾರದೆ ಹೋದರೆ ಒಂದು ವಿಶ್ವವಿದ್ಯಾನಿಲಯವನ್ನು ಮುನ್ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ. ಇತಿಹಾಸವನ್ನು ಮೊದಲು ತಿಳ್ಕೊ, ಮತ್ತು ಭವಿಷ್ಯವನ್ನು ಕಟ್ಟಬೇಕು. ವಿಶ್ವವಿದ್ಯಾನಿಲಯವನ್ನು ಕಟ್ಟುವಾಗ ನಾನು ಹೊಸತೇ ಒಂದು ಭವಿಷ್ಯವನ್ನು ಕಟ್ಟುತ್ತೇನೆ ಅಂತ ಹೊರಟಾಗ ಬಹಳ ಬಾರಿ ಅದರಿಂದ ಯಶಸ್ಸನ್ನು ಕಾಣೋದಕ್ಕಿಂತ ಹೆಚ್ಚಾಗಿ ಅಪಾಯಗಳೇ ಬರ್ತವೆ ಅಂತ ನಮ್ಮ ಅನುಭವ ಹೇಳ್ತದೆ. ಈ ಸ್ವರ್ಣಯುಗ ಅಂತ ಬೇಕಾದ್ರೆ ಕರೀಲಿ, ನನ್ನ ಲೆಕ್ಕದಲ್ಲಿ ವಿಶ್ವವಿದ್ಯಾನಿಲಯ ಈ ಒಂದು ಅರ್ಥದಲ್ಲಿ ಒಂದು ಸ್ವರ್ಣಯುಗವನ್ನು ಕಂಡು ಹೋಗಿದೆ. ಈಗ ನಾವು ಮತ್ತೆ ಅದನ್ನು ಕಟ್ಟಬೇಕಾಗಿದೆ. ಅಂಥ ಒಂದು ಸ್ವರ್ಣಯುಗಕ್ಕೆ ನಾವು ಅಂಥ ಒಂದು ಚಿನ್ನದ ಯುಗ ಹೇಳ್ತೇವಲ್ಲ, ಅಭ್ಯುದಯದ ಯುಗಕ್ಕೆ ನಾವು ಹೋಗಬೇಕಾದ ಅತ್ಯಂತ ಅವಶ್ಯಕ.
ಬಹುಶಃ ಯಾರೋ ಒಬ್ಬರು ಬೇರೆ ಫೌಂಡೇಶನ್ ಡೇ ಲೆಕ್ಚರ್ಗೆ ಬರ್ತಾ ಇದ್ದರೆ ಉನ್ನತ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ, ಈ ವಿಶ್ವವಿದ್ಯಾನಿಲಯ ಒಂದು ಸುವರ್ಣ ಯುಗವನ್ನು ಕಂಡಿದೆ. ಬಹುಶಃ ನನ್ನೆಲ್ಲ ಅಧ್ಯಾಪಕ ಮಿತ್ರರು ಒಪ್ತಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈಗ ಸ್ವಲ್ಪ ಆತಂಕದ ಸ್ಥಿತಿಯಲ್ಲಿದ್ದೇವೆ, ಅದನ್ನು ವಿವರಿಸುವ ಅಗತ್ಯ ಕೂಡ ಇಲ್ಲ, ನಾನು ಅದು ವಾಚ್ಯ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ನಾವು ಏನು ಮಾಡಬೇಕಾಗಿದೆ, ಈ ಆತ್ಮಾವಲೋಕನದ ಮೂಲಕ ಹಿಂದಿನ ಹೆಜ್ಜೆಗಳನ್ನು ನಾವು ಹೇಗೆ ಇಟ್ಟಿದ್ದೇವೆ ಅಂತ ನೋಡಿಕೊಂಡು ಮುಂದಿನ ಹೆಬ್ಬಾಗಿಲನ್ನು ಅಥವಾ ಭಾಗ್ಯದ ಬಾಗಿಲನ್ನು ವಿಶ್ವವಿದ್ಯಾನಿಲಯಕ್ಕೆ ಕಟ್ಟುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆಮೇಲೆ ವಿಶ್ವವಿದ್ಯಾಲಯ ಹೇಗಾಗಿತ್ತು ನೋಡಿ, ಎಲ್ಲ ಎಕ್ಸ್ಟೆನ್ಷನ್ಸ್, ಎಲ್ಲ ಪ್ರೋಗ್ರೆಸ್ ಹೇಗಾಗಿದೆ ಅಂತಂದರೆ ಅದು ವರ್ಟಿಕಲ್ ಆಗಿದೆ, ಹಾರಿಜಾಂಟಲ್ ಆಗಿದೆ. ಕಟ್ಟಡ ತಗೊಳ್ಳಿ, ವರ್ಟಿಕಲ್ ಹಾರಿಜಾಂಟಲ್. ಕೋರ್ಸಸ್ ತಗೊಳ್ಳಿ, ವರ್ಟಿಕಲ್ ಹಾರಿಜಾಂಟಲ್. ಒಂದೊಂದು ವಿಭಾಗದಲ್ಲಿ 3-4 ಕೋರ್ಸ್ಗಳನ್ನು ಆರಂಭ ಮಾಡಿದ್ದುಂಟು ಕೆಲವು ವಿಭಾಗಗಳಲ್ಲಿ. ವಾಟ್ ಡಸ್ ಇಟ್ ಮೀನ್? ವಿಭಾಗ ಒಂದೇ 3-4 ಕೋರ್ಸ್, ಜೊತೆಗೆ 3 ಸಂಶೋಧನಾ ಕೇಂದ್ರಗಳು. ನಮ್ಮ ಹೆಸರು ನಿಮಗೆ ಗೊತ್ತಿರುವಂಥದ್ದೇ. ಈ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಏನು ಎಕ್ಸ್ಪಾನ್ಷನ್ ಏನಿದೆ, ಪ್ರೋಗ್ರೆಸ್ ಏನಿದೆ, ಡೆವಲಪ್ಮೆಂಟ್ ಏನಿದೆ, ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಮುಂದೆ ವಿಶ್ವವಿದ್ಯಾನಿಲಯ ಅದನ್ನು ಮಾಡಬೇಕಾದ ಒಂದು ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈಗ ಏನಾಗಿದೆ ಅಂತಂದರೆ, ಒಂದು ಅರ್ಥದ ಎಲ್ಲ ನಮ್ಮ ಕಣ್ಣೆದುರು ಏನು ವಿಶ್ವವಿದ್ಯಾಲಯ ಸಮಸ್ಯೆಗಳಿವೆಯೋ ಇದನ್ನೆಲ್ಲ ಒಂದರ್ಥ ಸಂಘರ್ಷದ ಕಾಲಘಟ್ಟ ಅಂತ, ಇಫ್ ಐ ಆಮ್ ರೈಟ್, ಈಗ ನಾವು ಎದುರಿಸ್ತಾ ಇರುವಂಥದ್ದು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸೀಮಿತಪಡಿಸಿ ಮಾತ್ರ ಹೇಳ್ತಾ ಇಲ್ಲ ನಾನು. ಎಲ್ಲ ವಿಶ್ವವಿದ್ಯಾನಿಲಯಗಳ ಅಥವಾ ಬಹುತೇಕ ವಿಶ್ವವಿದ್ಯಾನಿಲಯಗಳು ನೋಡಿದ್ರು ಕೂಡ ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ಈ ಥರದ ಒಂದು ಸಂಘರ್ಷದ ಕಾಲಘಟ್ಟವನ್ನು ಎದುರಿಸ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಆ ಕಾರಣಗಳನ್ನು ವಿವರಿಸ್ಬೋದು. ವಿ ಕ್ಯಾನ್ ಎಕ್ಸ್ಪ್ಲೈನ್ ಇಟ್, ಡಿಸ್ಕ್ರೈಬ್ ಇಟ್, ಬಟ್ ಡಸಂಟ್ ಮೇಕ್ ಸೆನ್ಸ್. ಏನಾದ್ರು ಹೆಚ್ಚು ಅದು ಪ್ರಯೋಜನ ಆಗುವುದಿಲ್ಲ. ಹಾಗಾಗಿ ನಾವು ಇಡೀ ಮಂಗಳೂರು ವಿಶ್ವವಿದ್ಯಾನಿಲಯದ ಇವತ್ತು ನಾವು ಆಲೋಚನೆ ಮಾಡುವ, ಅದರ ಬಗ್ಗೆ ಯೋಚಿಸುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಿಕ್ಷಕರು, ನಮ್ಮ ಆಡಳಿತ ವರ್ಗ, ನಮ್ಮ ಸರ್ಕಾರ, ನಮ್ಮ ಜನ, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕನ್ಸ್ಟ್ರಕ್ಟಿವ್ ಆದ, ಒಂದು ರಚನಾತ್ಮಕವಾದ, ಅದನ್ನೆಲ್ಲ ನಾನು ತುಂಬ ಸೂಕ್ಷ್ಮ ವಿವರಿಸಲಿಕ್ಕೆ ಹೋಗ್ತಾ ಇಲ್ಲ, ಒಂದು ಕನ್ಸ್ಟ್ರಕ್ಟಿವ್ ಆದ, ತುಂಬ ರಚನಾತ್ಮಕವಾದ ಒಂದು ಮಾದರಿಗಳನ್ನು ಕಟ್ಟಿಕೊಳ್ಳುವ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಒಂದು ಮಾತು ಹೇಳ್ತೇನೆ ನಾನು, ಇದು ಸ್ವಲ್ಪ ವಿಷಾದದ ಮಾತು ಕೂಡ ಹೌದು, ಇದು ಸ್ವಲ್ಪ ದುಃಖದ ಮಾತು ಕೂಡ ಹೌದು. ಒಂದು ಸಂಸ್ಥೆಯನ್ನು ಕಟ್ಟುವ ಕೆಲಸ ಇದೆಯಲ್ಲ, ಅದಷ್ಟು ಸುಲಭದ್ದಲ್ಲ. ಒಂದು ಮನೆಯನ್ನು ಕಟ್ಟುವ ಕೆಲಸ ಎಷ್ಟು ಕಷ್ಟವೋ, ಸಣ್ಣ ಉದಾಹರಣೆ ಕೊಡುವುದಾದರೆ, ಒಂದು ಸಂಸ್ಥೆಯನ್ನು ಕಟ್ಟುವುದು ಅದಕ್ಕಿಂತ 100 ಪಟ್ಟು ಕಷ್ಟಕರವಾದದ್ದು. ಬಿಲ್ಡಿಂಗ್ ಆನ್ ಇನ್ಸ್ಟಿಟ್ಯೂಷನ್ ಸೋ ಕಾಂಪ್ಲೆಕ್ಸ್, ತುಂಬ ಮಲ್ಟಿಪಲ್ ಡೈಮೆನ್ಷನ್ಸ್ ಇರುವ ಒಂದು ಸಂಸ್ಥೆಯನ್ನು ಅದು ವರ್ತಮಾನಕ್ಕೆ ಮತ್ತು ಭವಿಷ್ಯಕ್ಕೆ ಸಲ್ಲುವ ಹಾಗೆ ಕಟ್ಟುವ ಒಂದು ಕ್ರಮ ಇದೆಯಲ್ಲ, ಅದು ತುಂಬ ಕಷ್ಟದ್ದು, ತುಂಬ ಸವಾಲುಗಳನ್ನು ಒಳಗೊಂಡಿರುವಂಥದ್ದು. ನಮ್ಮಲ್ಲಿ ಏನಾಗಿದೆ ಇವತ್ತು ಅಂತಂದರೆ, ಇದು ಬರೀ ಶಿಕ್ಷಣ ಸಂಸ್ಥೆ ಅಂತಲ್ಲ. ನೀವು ನೋಡಿದರೆ ನಮ್ಮಲ್ಲಿ ಇವತ್ತು ಕಟ್ಟುವುದಕ್ಕಿಂತ ಮುಖ್ಯವಾಗುವುದಕ್ಕೆ ನಮಗೆ ಮುರಿಯುವುದರ ಕಡೆಗೆ. ಒಂದು ವ್ಯವಸ್ಥೆಯನ್ನು ಹೇಗೆ ಹಾಳು ಮಾಡ್ಬೋದು, ಒಂದು ಸಂಸ್ಥೆಯನ್ನು ಹೇಗೆ ಹಾಳು ಮಾಡಬಹುದು, ಇಟ್ಸ್ ಎ ವೆರಿ ಸೀರಿಯಸ್ ಕ್ವಶನ್. ಒಬ್ಬ ಸಾಮಾಜಿಕ, ಒಬ್ಬ ಸಂಸ್ಕೃತಿಯ ವಿದ್ಯಾರ್ಥಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ನಾನು, ನಾಟ್ ಆನ್ ಅಕಾಡೆಮಿಷಿಯನ್. ಒಂದು ಸಂಸ್ಥೆಯನ್ನು ಕಟ್ಟುವ ಕಷ್ಟ ಉಂಟಲ್ಲ, ಎಷ್ಟು ಸ್ಯಾಕ್ರಿಫೈಸ್ ಉಂಟು ಸೊಸೈಟಿದ್ದು. ನಾಟ್ ಓನ್ಲಿ ದ ಟ್ಯಾಕ್ಸ್ ಅಮೌಂಟ್, ದ ಮ್ಯಾನ್ ಪವರ್. ಸೊಸೈಟಿ, ಲುಕ್ ಎಟ್ ದಿ ಪ್ರಿಯಾಂಬಲ್ ಆಫ್ ದ ಯೂನಿವರ್ಸಿಟಿ. ವಾಟ್ ಡಸ್ ಇಟ್ ಸೇ? ಏನು ಹೇಳ್ತದೆ ಅದು? ವಿ ವಾಂಟ್ ಟು ಬಿಲ್ಡ್ ದ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಸ್ಥೆಯೊಂದನ್ನಾಗಿ ಕಟ್ಟುವುದು ನಮ್ಮ ಉದ್ದೇಶ. ಎಲ್ಲ ನೋಡಿ ಪ್ರಿಯಾಂಬಲಲ್ಲಿ ಉಂಟು. ವಾಟ್ ಹ್ಯಾವ್ ಯು ಡೂಯಿಂಗ್? ವಿ ಟ್ರೈಡ್, ವಿ ಕುಡ್ ಅಚೀವ್. ಸ್ವಲ್ಪ ಮಾಡಿದ್ದೇವೆ ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ. ಬಟ್ ವಿ ನೋ, ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅಂತ ಹೇಳಿದಾಗ ಆಗ ರಾಷ್ಟ್ರೀಯ ಇದ್ದದ್ದು ನಾವಿದ್ದು ಎಷ್ಟೋ ಮುಂದಕ್ಕೆ ಹೋದದ್ದು ಅಂತ ಕಾಣ್ತೇವೆ. ಆ ಚಾಲೆಂಜಸ್ ಇದ್ದೇ ಇರ್ತದೆ. ಒಂದು ರಾಷ್ಟ್ರೀಯ ಖ್ಯಾತಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಸ್ಥೆಯನ್ನು ಕಟ್ಟಬೇಕು. ನನ್ನ ಇಂಟ್ರೆಸ್ಟ್ ಇರುವುದೇನು ಅಂತಂದರೆ, ಒಂದು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡುವಾಗ ಇವರಿಗಿದ್ದ ಒಂದು ಬಹಳ ಮುಖ್ಯ ಕನಸೇನಿತ್ತು ಅಂತಂದರೆ,
it should cater the needs of the local people. It should address the local problems. It should strive hard to develop, contribute to the local culture. ಸ್ಥಳೀಯ ಭಾಷೆ, ಸಂಸ್ಕೃತಿ, ಒಟ್ಟು ಜನ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸುವ, ಉನ್ನತಿಯತ್ತ ಕೊಂಡೊಯ್ಯುವ ಒಂದು ಕೆಲಸವನ್ನು ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಅಷ್ಟೇ ಸ್ಪಷ್ಟವಾಗಿದೆ ಒಂದು ವಿಶ್ವವಿದ್ಯಾಲಯದ ಪ್ರಿಯಾಂಬಲಲ್ಲಿ, ಅದರ ಆಶಯ ಭಾಗದಲ್ಲಿ ನೋಡಿ. ವಿ ಅಚೀವ್ಡ್ ಇಟ್, ನಾವು ಮಾಡಿದ್ದೇವೆ. ಈಗ ಅನೇಕ ಪೀಠಗಳ ಪ್ರಸ್ತಾವ ಬಂತಲ್ಲ, ವಿ ಟ್ರೈ, ವಿ ಡಿಡ್ ವೆಲ್. ಆ್ಯಕ್ಚುಲಿ ನಾವು ನಮ್ಮ ಅನೇಕ ಪೀಠಗಳ ಮೂಲಕ ನಾನು ಸ್ವಲ್ಪ ಅದರಲ್ಲಿ ಹೆಚ್ಚು ಕೆಲಸ ಮಾಡಿದ್ದರಿಂದ ಮತ್ತು ಅನೇಕ ವಿಜ್ಞಾನ, ಸಮಾಜ ವಿಜ್ಞಾನದ ಕೆಲಸಗಳ ಅನ್ವಯಿಕವಾಗಿ ಕೆಲಸ, ಒಂಥರದ ಅಪ್ಲೈಡ್ ಸೈನ್ಸ್, ಅಪ್ಲೈಡ್ ಸೋಷಿಯಲ್ ಸೈನ್ಸ್ ನೋಡಿದರೆ ಅಂಥ ಕೆಲಸಗಳನ್ನು ವಿಶ್ವವಿದ್ಯಾನಿಲಯ ಇಲ್ಲಿ ಮಾಡಿದೆ. ಸ್ಥಳೀಯ ಸಂಸ್ಕೃತಿಯ ಕಡೆಗೆ, ಸ್ಥಳೀಯ ಭಾಷೆಯ ಅಭ್ಯುದಯದ ಕಡೆಗೆ ಅದು ಬಹಳ ಬಹುಶಃ ಇವತ್ತಿನ ಸಂದರ್ಭದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಸ್ಥಳೀಯ ಅಂದರೆ ಇದಕ್ಕೊಂದು 3 ಜಿಲ್ಲೆಗಳ ಜನಗಳ ಆಶೆ ಹೋಗ್ತಾರೆ ಉಂಟು ನೋಡಿ. ಅವರ ಸಂಸ್ಥೆ ಇದು, ಆ ಪೋಷಕರು ಕಟ್ಟುವ ಸಂಸ್ಥೆ ಇದು, ಆ ಪೋಷಕರ ವಿದ್ಯಾರ್ಥಿಗಳು ಕಟ್ಟುವ ಸಂಸ್ಥೆ ಇದು, ನಾವೆಲ್ಲ ಕೆಲಸ ಮಾಡುವ ಸಂಸ್ಥೆ ಇದು ಒಟ್ಟಾಗಿ. ಹಾಗಾಗಿ ಗಮನಿಸಬೇಕಾದದ್ದು ನೋಡಿ, ಇದು ಒಬ್ಬ ವೈಸ್ ಚಾನ್ಸಲರ್ನ, ಒಂದು ಅಧ್ಯಾಪಕ ವರ್ಗದ ಕೆಲವೇ ವಿದ್ಯಾರ್ಥಿಗಳ ಸ್ವತ್ತು ಅಥವಾ ಅಸೆಟ್ ಅಂತ ಹೇಳಲಿಕ್ಕಾಗಲ್ಲ. ಇದು ನಮ್ಮ ಒಂದು ಸಮಾಜಕ್ಕೆ ಸೇರಿದ್ದು. ಸರ್ಕಾರದ ಪಾಲು ಕೂಡ ಬಹಳ ಮಹತ್ವದ್ದಾಗಿರ್ತದೆ. ಈ ಎಚ್ಚರವನ್ನು ನಾವು ಯಾವಾಗ ಕಳ್ಕೊಳ್ತೇವೆ, ಈ ಎಚ್ಚರವನ್ನು ಕಳ್ಕೊಂಡ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯ ಅಥವಾ ಯಾವುದೇ ಒಂದು ಸಂಸ್ಥೆ, ಅಂದರೆ ಒಂದು ಸಂಸ್ಥೆಗೆ ಒಂದು ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಒಂದು ಸಂಸ್ಥೆಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಅದಕ್ಕೊಂದು ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಒಂದು ನೈತಿಕತೆಯನ್ನು ಕಟ್ಟುವ ಒಂದು ಜವಾಬ್ದಾರಿ ಇದೆ ಅಂತ ನೀವು ಯಾವಾಗ ಆ ವಿಶ್ವಾಸದಿಂದ ಅದನ್ನು ಬದಿಗೆ ಸರಿಸ್ತೀರೋ, ಬಿಡ್ತೀರೋ, ಆಗ ವಿಶ್ವವಿದ್ಯಾನಿಲಯ ಅದು ಖಂಡಿತ ತನ್ನ ಬೆಳಕಿನ ದಾರಿಯನ್ನು ಕಳ್ಕೊಳ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಒಂದು ಮಾತು ನಾನು ಹೇಳ್ತೇನೆ, ಯಾರು ತಪ್ಪು ತಿಳ್ಕೊಳ್ಬಾರ್ದು. 45 ವರ್ಷಗಳ ಅವಧಿಯಲ್ಲಿ ನಾನು ಯಾವ ವೈಸ್ ಚಾನ್ಸಲರ್ಗಳನ್ನು ಕೂಡ ನಾನು ಹೇಳುವುದಿಲ್ಲ. ಎಲ್ಲರೂ ಕೂಡ ಅವರವರ ಒಂದು ನಾಯಕತ್ವ ಕೊಟ್ಟಿದ್ದಾರೆ, ಅವರವರ ಲೀಡರ್ಶಿಪ್ಪಲ್ಲಿ ವಿಶ್ವವಿದ್ಯಾಲಯ. ನಾನು ಅತ್ಯಂತ ಕೃತಜ್ಞತೆಯಿಂದ, ಇದೊಂದು ಫೌಂಡೇಶನ್ ಡೇ ಲೆಕ್ಚರ್ ಆದದ್ದರಿಂದ ಆ ಜವಾಬ್ದಾರಿ ಇಟ್ಟುಕೊಂಡು ಹೇಳ್ತಾ ಇದ್ದೇನೆ, ಎಲ್ಲ ನಾಯಕತ್ವ ಕೊಟ್ಟವರನ್ನು ಕೂಡ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಆದರೆ ಕೆಲವೊಮ್ಮೆ ಒಂದು ನಾಯಕತ್ವ, ಲೀಡರ್ಶಿಪ್ ಎಡವಿದರೆ, ಒಂದು ಮುನ್ನೋಟದ ಕುರಿತ ಹಾಗೆ ಏನಾದರೂ ಎಡವಿದರೆ, ಒಂದು ವಿಶ್ವವಿದ್ಯಾನಿಲಯ ಎಂಥ ಕಷ್ಟದ ದಿನಗಳನ್ನು, ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ ಎನ್ನುವುದಕ್ಕೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಸಾಕ್ಷಿಯಾಗಿದೆ, ನಿದರ್ಶನವಾಗಿದೆ. ದಯವಿಟ್ಟು ಗಮನಿಸಿ, ಸಾಕ್ಷಿಯಾಗಿದೆ. ನಾಯಕತ್ವ ಅದು ಯಾಕೆ ಅಂತಂದರೆ, ಅದಕ್ಕೊಂದು ನಮ್ಮ ಯೂನಿವರ್ಸಿಟಿ ಒಂದು ಪರಂಪರೆಯನ್ನು, ಯಾವುದೇ ಪರಂಪರೆ, ಒಂದು ಟ್ರೆಡಿಷನ್ ಏನಿದೆ, ವಾಟ್ ಇಸ್ ದ ಟ್ರೆಡಿಷನ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ, ಇದಿಲ್ಲದೆ ಹೋದರೆ ಇಫ್ ಯು ಕಮ್ ಎಲ್ಲ ನಾನು ತಂದು ಇದರ ಮೇಲೆ ಸುರಿತೇನೆ ಅಂತಂದರೆ ಆಗಲ್ಲ. ಯು ಹ್ಯಾವ್ ಟು ಬಿಲ್ಡ್. ಇಟ್ಸ್ ಎ ಟ್ರಾನ್ಸ್ಫಾರ್ಮೇಷನ್. ಒಂದು ಯೂನಿವರ್ಸಿಟಿಯನ್ನು ಹಂತವಾಗಿ ಕಟ್ಟುವುದು ಎಲ್ಲ ಇದೆ. ನೀವು ಅದನ್ನು ಮುರಿದು ಕಟ್ಟಲಿಕ್ಕಾಗದೆ ಹೋದರೆ, ಮುರಿಬಹುದು, ಕಟ್ಟಲಿಕ್ಕಾಗ್ತದೆ ನೋಡಿ. ವ್ಯವಸ್ಥೆಯನ್ನು ಮುರಿಬಹುದು, ನೀವು ಹ್ಯಾವ್ ಎವ್ರಿ ರೈಟ್ ಟು ಬ್ರೇಕ್ ದ ಸಿಸ್ಟಮ್, ಬಟ್ ಆರ್ ಯು ಏಬಲ್ ಟು ರೀಕನ್ಸ್ಟ್ರಕ್ಟ್ ಇಟ್? ದ ಪ್ರಾಬ್ಲಮ್. ದಿಸ್ ಈಸ್ ದ ಪ್ರಾಬ್ಲಮ್. Sometimes what do we break the system, but we are not able to rebuild the system. ಯೂನಿವರ್ಸಿಟಿ ಕಳೆದ ಇಷ್ಟು ವರ್ಷಗಳಲ್ಲಿ ದೀರ್ಘಕಾಲ ವ್ಯವಸ್ಥೆಯನ್ನು ಕಟ್ಟುತ್ತಾ ಬಂದಿದೆ ಎನ್ನುವುದನ್ನು ಸಂಸ್ಥಾಪಕರ ದಿನದಲ್ಲಿ ಹೇಳಲೇಬೇಕು ನಾನು. ಇದು ಅತ್ಯಂತ ಕೃತಜ್ಞತೆಯ ಮಾತು ನಾನು ಹೇಳ್ತಾ ಇರುವಂಥದ್ದು. ಒಂದು ನೆನಪಿಟ್ಟುಕೊಳ್ಳಿ, ನನಗೆ 30 ವರ್ಷ ವಿಶ್ವವಿದ್ಯಾಲಯ ಅನ್ನ ಕೊಟ್ಟ ಸಂಸ್ಥೆ ಇದು. ಐ ವಿಲ್ ನಾಟ್ ಲೆಟ್ ಡೌನ್ ಮೈ ಯೂನಿವರ್ಸಿಟಿ ಅಟ್ ಎನಿ ಪ್ಲಾಟ್ಫಾರ್ಮ್, ಬಟ್ ಎವರ್ ಇಟ್ ಮೇ ಬಿ. ದಿಸ್ ಈಸ್ ಮೈ ಯೂನಿವರ್ಸಿಟಿ, ದಿಸ್ ಈಸ್ ಅವರ್ ಯೂನಿವರ್ಸಿಟಿ ಅಂತ. ಇದು ಟೀಚರ್ಸ್, ವಿದ್ಯಾರ್ಥಿಗಳು, ಪೋಷಕರು ಯಾವಾಗ ಇದು ನಮ್ಮ ಯೂನಿವರ್ಸಿಟಿ ಎನ್ನುವ ಫೀಲಿಂಗನ್ನು ಕಳ್ಕೊಳ್ತಾರ, ಹೋಯ್ತದಲ್ಲಿ ಮತ್ತೆ ಮಾತಾಡಲಿಕ್ಕಿಲ್ಲ ನಿಮಗೆ. ಇಲ್ಲ, ಇದು ನನ್ನ ವಿಶ್ವವಿದ್ಯಾನಿಲಯ, ಸ್ಟೂಡೆಂಟ್ಸ್ ಹೇಳಬೇಕು. ಟೀಚರ್ಸ್, ಇದು ನಮ್ಮ ವಿಶ್ವವಿದ್ಯಾನಿಲಯ. ಆಡಳಿತ ಹೇಳಬೇಕು, ಇದು ನಮ್ಮ ವಿಶ್ವವಿದ್ಯಾನಿಲಯ. ವೈಸ್ ಚಾನ್ಸಲರ್ ಹೇಳಬೇಕು, ಇದು ನಮ್ಮ ವಿಶ್ವವಿದ್ಯಾನಿಲಯ, ಅವರ್ ಯೂನಿವರ್ಸಿಟಿ, ಅವರ್
ನಾಟ್ ಮೈ ಯೂನಿವರ್ಸಿಟಿ, ಇಟ್ಸ್ ಅವರ್ ಯೂನಿವರ್ಸಿಟಿ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಈ ಥರದ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನಿಮಗೆ ಆ ಪ್ರಜ್ಞೆ ಇಲ್ಲ ಅಂತಂದರೆ ಯೂನಿವರ್ಸಿಟಿ ಅದು ಅಧಪತನ ಕಾಣೋದಕ್ಕೆ, ಅದು ಯಾವುದೇ ಸಂಸ್ಥೆ ಫಾರ್ ದ್ಯಾಟ್ ಮ್ಯಾಟರ್ ಯಾವುದೇ ಸಂಸ್ಥೆ ಅಧಪತನ ಕಾಣೋದಕ್ಕೆ ಅದು ಅನುಮಾನವೇ ಇಲ್ಲ. ಅಂದರೆ ನಾನು ವಾಟ್ ಐಮ್ ಟ್ರೈಂಗ್ ಟು ಡ್ರಾ ಯುವರ್ ಅಟೆನ್ಷನ್ ಈಸ್ ಲೆಟ್ ಅಸ್ reorient our attention to the university. ನಾವೀಗ ಮಾಡಬೇಕಾದ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ. ಐ ಆಮ್ ಟಾಕಿಂಗ್ ಫಾರ್ ದ ಯೂನಿವರ್ಸಿಟಿ. ನಾನು ಈ ಯೂನಿವರ್ಸಿಟಿಯನ್ನು ಮತ್ತೆ ಒಂದು ಪುನರುಜ್ಜೀವನದ ಕಡೆಗೆ ಹಳೆಯ ವಿದ್ಯಾರ್ಥಿ ಸಂಘದ ಹಿರಿಯ ಮಹಾದವರೆಲ್ಲ ಇದ್ದಾರೆ. ಅನೇಕ ರೀತಿಯಲ್ಲಿ ನಾನು ತುಂಬ ನೆನಪಿಸಿಕೊಳ್ಬೋದು. ಡೋನರ್ಸ್ ಎಷ್ಟಿದ್ದಾರೆ, ಪೀಠಗಳಿಗೆ ದುಡ್ಡು ಕೊಟ್ಟವರು, ಕೋಟಿಗಟ್ಟಲೆ ದುಡ್ಡು ಕೊಟ್ಟವರು ಇದ್ದಾರೆ ಯೂನಿವರ್ಸಿಟಿಯ ಇದಕ್ಕೆ. ಆರ್ ವಿ ಏಬಲ್ ಟು ಸಸ್ಟೈನ್ ಇಟ್ ಆರ್ ಏಬಲ್ ಟು ಕಂಟಿನ್ಯೂ ದ ಟ್ರೆಡಿಷನ್? ಐ ಡೋಂಟ್ ನೋ. ಒಂದು ಕಾಲಕ್ಕೆ ಅಂತ ಯೂನಿವರ್ಸಿಟಿಗೆ ಕೆಲಸ ಮಾಡಿ, ಯೂನಿವರ್ಸಿಟಿ ಕೊಡುವ ಅಂತಂದರೆ ಹಾಗಿತ್ತು. ಇದನ್ನು ನಾವು ಪುನಃ ರಿವೈವ್ ಮಾಡಬೇಕು. ಯೂನಿವರ್ಸಿಟಿಯ ಕುರಿತಾದ ಇರಬಹುದಾದ, ನೀವು ಇಲ್ಲ ಅಂದರೆ ನನ್ನ ಆಕ್ಷೇಪ ಇಲ್ಲ, ಎಲ್ಲರೂ ನಾವು ಯೂನಿವರ್ಸಿಟಿಯ ಅದ್ಭುತವಾದ ಅಭಿಮಾನದಲ್ಲಿದ್ದೇವೆ ಅಂದರೆ ಇಫ್ ಯು ಆರ್ಗ್ಯೂ, ನನಗೆ ಐ ಡೋಂಟ್ ಹ್ಯಾವ್ ಎನಿ ಕೌಂಟರ್ ಆರ್ಗ್ಯುಮೆಂಟ್. ಬಟ್ ಅದರ್ವೈಸ್ now it is our responsibility at this juncture of time, 45th 46th ಫೌಂಡೇಶನ್ ದಿನ ನಾವು ಮಾಡಬೇಕಾದದ್ದು ಇದು ಎಲ್ಲರಿಗೆ ಸೇರಿದ್ದು. ಇದರ ಅಭ್ಯುದಯದಲ್ಲಿ ಎಲ್ಲರೂ ಧನಾತ್ಮಕವಾಗಿ ಪಾಲ್ಗೊಳ್ಳಬೇಕು ಎನ್ನುವ ಒಂದು ಸೋಷಿಯಲ್ ಮೆಸೇಜನ್ನು, ಒಂದು ಸಾಮಾಜಿಕವಾದ ಆಶಯವನ್ನು ನಾವು ಕೊಡುವ ಒಂದು ಬದ್ಧತೆಯನ್ನು, ನಿರ್ಣಯವನ್ನು ನಾವು ಮಾಡಬೇಕು ಅಂತ ನಾನು ಬಯಸಿದ್ದೇನೆ. ಅದನ್ನು ಬಹುಶಃ ಯೂನಿವರ್ಸಿಟಿ ಮತ್ತೆ ಇವತ್ತು ನೋಡಿ 2 ಸಾಫ್ಟ್ವೇರ್ಗಳನ್ನು ಬಿಡುಗಡೆ ಮಾಡಿತ್ತು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಕಷ್ಟ ಬಂದಿದೆ ಯೂನಿವರ್ಸಿಟಿಗೆ, ಗೊತ್ತಾಗಿದೆ. ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಬಹಳ ಪಿರಿಪಿರಿ ಮಾಡ್ತಾರೆ ಅಂತ ಹೇಳೋದು, ಅಥವಾ ಏನೋ ಯೂನಿವರ್ಸಿಟಿಯ ಬಗ್ಗೆ ಬಹಳ ಬೇಸರದಲ್ಲಿದ್ದಾರೆ. ನೋ ವಿ ಹ್ಯಾವ್ ಟು ಓವರ್ಕಮ್ ದ್ಯಾಟ್. ಎವ್ರಿ ಸ್ಟೆಪ್, ಇಫ್ ಟೀಚರ್ಸ್ ಆರ್ ಹ್ಯಾಪಿ, try to solve it. If students are unhappy, we have to. That is what the university. ಅಂದರೆ ನಾನು ಹೇಳ್ತಾರೆ, ನಾನು ನೀತಿ ಪಾಠ ಮಾಡ್ತಾ ಇಲ್ಲ. ನಾನು ಆ್ಯಕ್ಚುಲ್ ವಾಸ್ತವದ ಸಂಗತಿಗಳನ್ನೇ ತಮ್ಮ ಗಮನದ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಮ್ಮಲ್ಲಿ ಸಣ್ಣಕ್ಕೆ ಮುಗಿಸಿಬಿಡ್ತೇನೆ ನಾನೀಗ. ನಮ್ಮಲ್ಲಿ ಏನಾಗಿದೆ ಶಿಕ್ಷಣದಲ್ಲಿ ಅಂತ, ಮತ್ತೆ ಖಾಸಗಿ ಮತ್ತು ಸಾರ್ವಜನಿಕ, ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ನ ಪಾರ್ಟಿಸಿಪೇಷನ್ ಆರ್ ಇನ್ವಾಲ್ವ್ಮೆಂಟ್ ಏನು ಎಷ್ಟು ಎನ್ನುವುದರ ಬಗ್ಗೆ ಈಗಲೂ ನಮ್ಮಲ್ಲಿ ಅಸ್ಪಷ್ಟತೆ ಇದೆ, ಗೊಂದಲ ಇದೆ. ಐ ನೀಡ್ ನಾಟ್ ಎಕ್ಸ್ಪ್ಲೇನ್ ಇಟ್. ಒಂದು ಕಡೆಗೆ ಹೋಗ್ತಾ ಇದ್ದೇವೆ, ಎಲ್ಲ ಹೈಯರ್ ಎಜುಕೇಷನ್ ಎಲ್ಲ ಖಾಸಗಿ ಕಡೆಗೆ ಹೋಗ್ತಾ ಇದ್ದೇವೆ ಅಂತ. ಅಟ್ ದ ಸೇಮ್ ಟೈಮ್ ಯು ಆರ್ ಕ್ರೈಂಗ್ ಗವರ್ಮೆಂಟ್ ಈಸ್ ನಾಟ್ ಏಬಲ್ ಟು ರನ್ ದ ಯೂನಿವರ್ಸಿಟಿ. ವಾಟ್ ಶಾಲ್ ವಿ ಡು ನಾವು? ಎಲ್ಲೊಂದು ಕಡೆ ಮಾಡಲೇಬೇಕಲ್ಲ. ಖಾಸಗಿ ನೋಡಿ, ನಮ್ಮದು ಎಂಥ ದೊಡ್ಡ ಶಿಕ್ಷಣ ವ್ಯವಸ್ಥೆ ಅಂತಂದರೆ ಜಗತ್ತಿನ ಅತ್ಯಂತ ದೊಡ್ಡ, ಅಂದರೆ ಎರಡು ಶಿಕ್ಷಣ ವ್ಯವಸ್ಥೆ, ಎಜುಕೇಷನ್ ಸಿಸ್ಟಮ್. ನಮ್ಮದು ಎಷ್ಟು ಸಾವಿರ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ, 90-95 ಸಾವಿರ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಉಂಟು, ಸಂಶೋಧನಾ ಕೇಂದ್ರಗಳು, ಲಕ್ಷ ದಾಟಿರ್ಬೋದು, ನಾನು ಹಳಬ ಇರ್ಬೋದು. ಅಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಕಾಲೇಜ್, ಯೂನಿವರ್ಸಿಟಿ ಇರ್ಬೋದು, ಎಲ್ಲ ಬೇರೆ ಬೇರೆ ಇಲಾಖೆಗಳು, ರೈಲ್ವೆ, ಫುಡ್, ಫಾರ್ಮಸ್ಯೂಟಿಕಲ್, ಏನೇನು ತಗೊಳ್ಳಿ, ಯಾವುದು ಓಷನಾಲಜಿ, ಎಲ್ಲ ಬೇರೆ ಬೇರೆ ತಗೊಂಡ್ರೆ ಸುಮಾರು 90-96 ಸಾವಿರ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಉಂಟು. ಉನ್ನತ ಶಿಕ್ಷಣ ರಂಗ ಯೂನಿವರ್ಸಿಟಿಯೇ ತಗೊಂಡ್ರು ಕೂಡ 1300 ಎಷ್ಟೋ ಯೂನಿವರ್ಸಿಟಿಗಳುಂಟು. ಕಾಲೇಜ್ ನಮ್ಮಲ್ಲಿ ಕರ್ನಾಟಕದಲ್ಲಿ 34-35 ಎಷ್ಟಾಯ್ತು ಈಗ, 33 ಅಂತೆ, 30-33 ವಿಶ್ವವಿದ್ಯಾನಿಲಯಗಳಿವೆ. ಕಾಲೇಜುಗಳ ಸಂಖ್ಯೆ ಸುಮಾರು 40-45 ಸಾವಿರ ಏನಾಗಿದೆ. ಒಮ್ಮೆ ಯೂನಿವರ್ಸಿಟಿ UGC ಕಮಿಷನ್ ನಾವು ರಿಜಿಸ್ಟರ್ ಆಗಿದ್ದಾಗ ಏನು ಹೇಳ್ತು ಅಂತಂದರೆ, ನಾವು ಇದು ಡಬಲ್ ದಿ, ಅಂದರೆ ನಮ್ಮಲ್ಲಿ ಎಂಥದ್ದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಲ್ವಾ, ಅದು ಸುಮಾರು ಒಂದು 35-40% ಇತ್ತು. ಅದನ್ನು ಹೇಳ್ತು ಡಬಲ್ ಇಟ್, ಮೇಕ್ ಇಟ್ 60%, 70%. ಸಿಂಪಲ್ ಕ್ಯಾಲ್ಕುಲೇಷನ್, ಡಬಲ್ ದಿ ಕಾಲೇಜ್. 30-40 ಸಾವಿರ ಇದ್ದ ಕಾಲೇಜನ 80 ಸಾವಿರವರೆಗೆ ಮಾಡಬೇಕು ನೀವು. 1,000 ಕಾಲೇಜನ 1,500 ಯೂನಿವರ್ಸಿಟಿ, 3,000 ಯೂನಿವರ್ಸಿಟಿ ಮಾಡಬೇಕು. ವುಡ್ ವಿ ಡೂ ಇಟ್? ಮಾಡಲಿಕ್ಕೆ ಆಗಲಿಲ್ಲ. ಪ್ಲ್ಯಾನ್ ಪೇಪರ್ನಲ್ಲಿ ಕರೆಕ್ಟ್, ಎಲ್ಲದೂ ಕರೆಕ್ಟ್, ಇಷ್ಟು ರೇಷಿಯೋ ಹೆಚ್ಚಾಗುವಾಗ ಹೀಗೆ ಮಾಡಬೇಕು ಅಂತ ಹೇಳಿಕೊಂಡು ಮಾಡಲಿಕ್ಕಾಗಲಿಲ್ಲ.
ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು, ಆಯಿತು. ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಂತು. ನಾನು ಹೇಳಬೇಕಾದ ಮಾತು ಏನಂತಂದರೆ, ಉನ್ನತ ಅದನ್ನು ಬಾಯ್ಲ್ ಡೌನ್ ಮಾಡ್ತಾರಲ್ಲ, ಹೇಳಬೇಕಿದ್ರೆ ಶಿಕ್ಷಣ ರಂಗ ಉಂಟಲ್ಲ, ಅದು ವಿಮ್ಸ್ ಆ್ಯಂಡ್ ಫ್ಯಾನ್ಸಿಯ ಹಾಗೆ ಅದು ಪ್ರಯೋಗಗಳಿಗೆ ಆಗಿಂದಾಗೆ ಮತ್ತೆ ಮತ್ತೆ ಬಲಿಪಶುವಾಗುವ ಕ್ಷೇತ್ರ ಅಲ್ಲ ನನ್ನ ದೃಷ್ಟಿಯಲ್ಲಿ. ಅಟ್ಲೀಸ್ಟ್ ಒಂದು ಸಿಸ್ಟಮನ್ನು ತಂದರೆ ಯು ಹ್ಯಾವ್ ಟು ಅದು ಕರೆಕ್ಟ್ ಇಂಪ್ಲಿಮೆಂಟ್ ಆಗುವಲ್ಲಿವರೆಗೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಪ್ಲ್ಯಾನ್ಸ್ ಎಲ್ಲ ಚೆನ್ನಾಗಿದೆ, ಯಾವ ಎಜುಕೇಷನ್ ಸಿಸ್ಟಮ್ ಹಾಳು ಹೇಳಿ? ಇನ್ ಪೇಪರ್, ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ರೈಟ್, ಎವರಿ ಪಾಲಿಸಿ ಇಸ್ ರಿಯಲಿ ಬ್ಯೂಟಿಫುಲ್, ಬಟ್ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲ, ಸರಿ ಇಲ್ಲ ಅಂತ. ಸೊ ಈ ಥರದ ಶಿಕ್ಷಣ ರಂಗ, ಅದು ಪ್ರೈಮರಿ ಇರ್ಬೋದು, ಪ್ರಾಥಮಿಕ ಯಾವುದು ಇರ್ಬೋದು, ನಾವು ಒಂಥರದ ಒಂದು ಸದೃಢವಾದ ಸರಿಯಾದ ಒಂದು ಪ್ಲ್ಯಾನ್ ಮಾಡಿ ಯೋಜನೆಗಳನ್ನು ಮಾಡಿ ಅನುಷ್ಠಾನಕ್ಕೆ ತರುವುದು ಬಹಳ ಮುಖ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿಯೇ ನಮ್ಮಲ್ಲಿ ಉನ್ನತ ಶಿಕ್ಷಣ ರಂಗದ ಆರ್ಥಿಕ ಸಮಸ್ಯೆಗಳನ್ನು ನೋಡಿದರೆ, ಮಾನವ ಸಂಪನ್ಮೂಲಗಳ ಕೊರತೆಗಳನ್ನು ನೋಡಿದರೆ ಬಹುಶಃ ದೊಡ್ಡ ಒಂದು ಆರ್ಥಿಕ ಕ್ರಾಂತಿಯ ಬಹುಶಃ ಆಗಬೇಕಾದೀತು ಅಂತ ಅಂದ್ಕೊಂಡಿದ್ದೆ ನಾನು. ನನ್ನ ಕೊನೆಯ ಮಾತು ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಆಧುನಿಕ ಭಾರತ ನಾವು ಸಂಭ್ರಮ ಪಡುವ ಇವತ್ತು 2020 ನಿಂತು ನೋಡಿದರೆ ನಾವು ನಿಜಕ್ಕೂ ಸಂಭ್ರಮ ಪಡುವ ತುಂಬ ಸಂಗತಿಗಳು ನಮ್ಮ ದೇಶದಲ್ಲಿ, ಜಗತ್ತಿನಲ್ಲಿ ನಡೆದಿವೆ, ಜಾಗತಿಕವಾಗಿ ನಡೆದಿವೆ. ನಾವೆಲ್ಲರೂ ಸಂಭ್ರಮ ಪಡಬಹುದು. ಅದು ಒಂದು. ಅನೇಕ ವಸಾಹತುಶಾಹಿ ದೇಶಗಳು, ಇದು ಪೊಲಿಟಿಕಲಿ ಮಾತಾಡ್ತಾ ಇರೋದು ನಾನು, ರಾಜಕೀಯ, ಅನೇಕ ವಸಾಹತುಶಾಹಿ ದೇಶಗಳು ಸ್ವತಂತ್ರವಾಗಿ ತಮ್ಮದೇ ಆಡಳಿತವನ್ನು ಹೊಂದಿ ಪ್ರಜಾಸತ್ತಾತ್ಮಕ ಆಳ್ವಿಕೆಗೆ ಒಳಗಾದದ್ದು ನನ್ನ ದೃಷ್ಟಿಯಲ್ಲಿ ಆಧುನಿಕ ಕಾಲಘಟ್ಟದ ಅತ್ಯಂತ ದೊಡ್ಡ ಬೆಳವಣಿಗೆ, ಅತ್ಯಂತ ಸಂಭ್ರಮ ಪಡುವ ಬೆಳವಣಿಗೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಹೇಳುವುದಾದರೆ, ನಮ್ಮಲ್ಲಿ ಶತಮಾನಗಳಿಂದ ಅವಕಾಶ ವಂಚಿತವಾದ ಸಮುದಾಯಗಳೇನಿದೆ, ದಲಿತ ಸಮುದಾಯಗಳು ಹೇಳಿ, ದಲಿತ ಎಲ್ಲ ಹೇಳಿ, ಶಿಕ್ಷಣದಿಂದ, ಅಕ್ಷರ ಪರಂಪರೆಯಿಂದ ವಂಚಿತವಾದ ಶತಮಾನಗಳಿಂದ ಸಮುದಾಯಗಳು ಶಿಕ್ಷಣಕ್ಕೆ ಒಳಗಾದದ್ದುಂಟಲ್ಲ, ಶಿಕ್ಷಣ ಪರಂಪರೆಗೆ, ಅಕ್ಷರ ಪರಂಪರೆಗೆ ತೆರೆದುಕೊಂಡುದುಂಟಲ್ಲ, ಇದು ನಿಜಕ್ಕೂ ನಾವೆಲ್ಲರೂ ಸಂಭ್ರಮ ಸಮಸ್ಯೆಗಳಿರ್ಬೋದು, ಅದು ಬೇರೆ ವಿಷಯ, ಅದು ಬೇರೆ ವಿಷಯ. ಆದರೆ ತೆರೆದುಕೊಂಡಿತ್ತು ನೋಡಿ ನಮ್ಮ ದೇಶದ ಇಷ್ಟು ಸಮುದಾಯಗಳು. ಹಾಗೆ ದಲಿತ ಸಮುದಾಯ ತೆರೆದುಕೊಂಡು ಮೇನ್ ಸ್ಟ್ರೀಮಿಗೆ ಬಂತು ನೋಡಿ. ಇದು ಸಣ್ಣ ವಿಷಯ ಅಲ್ಲದಿ. ಇದರ ವಿಶ್ವವಿದ್ಯಾನಿಲಯದ ಕೊಡುಗೆ ಎಷ್ಟಿದೆ ನೋಡಿ, ನಮ್ಮ ವಿಶ್ವವಿದ್ಯಾಲಯ ಕೊಡುಗೆ ಎಷ್ಟಿದೆ. ಕರಾವಳಿ ಭಾಗದಲ್ಲಿ ಹೀಗೆ ಲೆಕ್ಕ ಹಾಕಿದರೆ, ನಮ್ಮ ಕರಾವಳಿ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯ ಬಂದು ಇಲ್ಲದಿರ್ತಾರೆ, ನನ್ನಂತವ ಮಂಗಳೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗದೇ ಇದ್ದಿದ್ದರೆ ನಾನು ಇಲ್ಲಿಗೆ ಬರ್ತಾನೇ ಇರಲಿಲ್ಲ. ಕಾಲೇಜು ವಿವೇಕಾನಂದ ಆಗದಿದ್ದರೂ ನಾನು ಹೋಗ್ತಿರಲಿಲ್ಲ, ವಿಟ್ಲಕ್ಕೆ ನಿಲ್ತಿದ್ದೆ. ಕಾಲೇಜ್ ಆಯಿತು, ಆಮೇಲೆ ಉಜಿರೆಗಾಯಿತು, ಆಮೇಲೆ ಯೂನಿವರ್ಸಿಟಿಗಾಯಿತು, ಆಮೇಲೆ ನಮ್ಮ ಶೈಕ್ಷಣಿಕ, ನನ್ನಂಥ ಅನೇಕರು ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯಾದ ಕಾರಣದಿಂದ ಶೈಕ್ಷಣಿಕವಾಗಿ ಪ್ರಯೋಜನ ಪಡೆದ ಬೆಳೆದ ವಿದ್ಯಾರ್ಥಿ ಸಂಖ್ಯೆ ಕಡಿಮೆ ಇರಲ್ಲ. ಕಾಮೆಂಡೆಬಲ್ ಇದು ಒಂದು ಹೇಳಿದೆ, ಶಿಕ್ಷಣ ಹೇಳಿದೆ. ಇನ್ನೊಂದು ಸಂಭ್ರಮ ಪಡಬಹುದಾದ ವಿಷಯ, ನಮ್ಮ ಜನಸಂಖ್ಯೆಯ ಅರ್ಧದಷ್ಟಿರುವ ಮಹಿಳೆಯರು ಶಿಕ್ಷಣಕ್ಕೆ ತೆರೆದುಕೊಂಡು ಅವರು ಉದ್ಯೋಗವನ್ನು ಹೊಂದಿ ಪುರುಷರಿಗೆ ಸಮಾನವಾಗಿ ಎಲ್ಲ ಶಾಖೆಗಳಲ್ಲಿ, ಎಲ್ಲ ಧಾರೆಗಳಲ್ಲಿ ನಾವು ಕೂಡ ಕೆಲಸ ಮಾಡಬಹುದು ಅಂತಾಯ್ತಲ್ಲ. ದಿಸ್ ಈಸ್ ಅನದರ್ ಮೇಜರ್ ಟ್ರೆಂಡ್. ನಾವು ಸಂಭ್ರಮ ಪಡಬಹುದಾದ, ಹೀಗೆ ಆದದ್ದರಿಂದ ಕೆಲವು ಸಮಸ್ಯೆಗಳಾಗಿರ್ಬೋದು, ಅದು ಬಿಡಿ. ಅಂದರೆ ದಿಸ್ ಇಸ್ ದ ಬೇಸಿಕ್ ಫಂಡಮೆಂಟಲ್ ಡೆವಲಪ್ಮೆಂಟ್. ಹಾಗಾಗಿ ಬಹುಶಃ ಮಂಗಳೂರು ವಿಶ್ವವಿದ್ಯಾನಿಲಯ ಇವತ್ತು ಅತ್ಯಂತ ಅಭಿಮಾನ ಪಡಬಹುದಾದ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ನಾನು ಮುಗಿಸುವುದು ಅಲ್ಲಿಂದಲೇ. ಎಲ್ಲಿಂದ ಅಂತಾರೆ, ನಮ್ಮ ವಿಶ್ವವಿದ್ಯಾನಿಲಯ ನಿಜಕ್ಕೂ ಅಭಿಮಾನ ಪಡುವ, ಸಂಭ್ರಮ ಪಡುವ, ಕುಲಸಚಿವರ ಮಾತಿಗೆ ನಾನು ಬರ್ತಾ ಇದ್ದೇನೆ, ಇದು ನಾವೆಲ್ಲರೂ ಸಂಭ್ರಮ ಪಡಬಹುದಾದದ್ದು. ಸಂಭ್ರಮ ಪಡಬಹುದಾದಕ್ಕೆಂದರೆ ಇದು ಈ ಭಾಗದ ಅನೇಕರಿಗೆ, ಈ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳನ್ನು ತೆರೆದುಕೊಟ್ಟಿದೆ, ಮರಿಬಾರದು. ಮೈನಸ್ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಜಸ್ಟ್ ಇಮ್ಯಾಜಿನ್. ಮತ್ತೆ ಹೇಳ್ಬೋದು ಇನ್ನೊಂದು ಬರ್ತಿತ್ತು, ಅದು ಬರ್ತಿತ್ತು, ಇದು ಬರ್ತಿತ್ತು ಅಂತ. ಬಟ್
ಒಂದು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಕರಾವಳಿ ಭಾಗದ ಶೈಕ್ಷಣಿಕ ವಲಯದಿಂದ ತೆಗೆದುಬಿಡಿ ನೀವು. ದಟ್ಸ್ ಎ ಬಿಗ್ ಆಬ್ಸೆನ್ಸ್. ಈ ದೃಷ್ಟಿಯಿಂದ ಇವತ್ತು ಬಹುಶಃ ನಾವು ಒಂದು ಆತ್ಮಾವಲೋಕನ ಮಾಡಿಕೊಂಡ್ರೆ ನಾವು ಸಂಭ್ರಮ ಪಡುವ, ಅಭಿಮಾನ ಪಡುವ ಒಂದು ಕಾಲಘಟ್ಟದಲ್ಲಿದ್ದೇವೆ. ಕೆಲವೊಮ್ಮೆ ಈ ವರ್ತುಳದಲ್ಲಿ ಸ್ವಲ್ಪ ಏನು ಮೇಲೆ ಕೆಳಗೆ ಆಗುವುದುಂಟು. ನಾನು ನಿಮಗೇನು ಹಿತವಚನ ಉಪದೇಶ ಮಾಡೋದಕ್ಕೆ ನಾನು ಏನು ಹೋಗ್ತಾ ಇಲ್ಲ. ನಾನು ಯಾವಾಗಲೂ ಹೇಳಲಿಕ್ಕುಂಟು, ಯಾರಾದರೂ ವೈಸ್ ಚಾನ್ಸಲರ್ ಆದಾಗ ದಯವಿಟ್ಟು ನೆನಪಿಸಿ, ಇದು ಹೂವಿನ ಹಾಸಿಗೆಯಲ್ಲ, ನೀವು ಮುಳ್ಳಲ್ಲೇ ಮಲಗಬೇಕಾಗ್ತದೆ ಅಂತ, ಮುಳ್ಳಲ್ಲೇ ಮಲಗಬೇಕಾಗ್ತದೆ ಅಂತ ಹೇಳುವುದುಂಟು. ಅಂದರೆ ಅದು ಒಂದು ರೂಪಕವಾಗಿ ನಾವು ಹೇಳ್ತೇವೆ. ನೀವು ಮುಳ್ಳಲ್ಲೇ ಮಲಗಬೇಕು ಅಂತಲ್ಲ, ಹಾಸಿಗೆಯಲ್ಲೇ ಮಲಗಿ ನೀವು ಸರಿಯಾದ ದಪ್ಪನೆ ಹಾಕಿದ್ವಿ, ಇನ್ನೂ ಹೆಚ್ಚು ಮೊದಲಿಗಿಂತ ಹೆಚ್ಚು ದಪ್ಪದ ಹಾಸಿಗೆಯಲ್ಲಿ ಮಲಗಿ. ಬಟ್ ರೂಪಕವಾಗಿ ಮೆಟಾಫರ್ ಹೇಳುವುದಾದರೆ ಅದು ಮೆತ್ತನೆಯ ಹಾಸಿಗೆ ಕೂಡ ಚುಚ್ಚುವ ಕಾಲಘಟ್ಟದಲ್ಲಿ ಆಡಳಿತವನ್ನು ನಡೆಸಬೇಕಾದ ಒಂದು ಕಾಲಘಟ್ಟದಲ್ಲಿದ್ದೇವೆ. ಹಾಗಾಗಿ 45ನೇ ವರ್ಷ, 46, 47, 50 ಆಗುವಾಗ ಇವರಿದ್ದಾರೆ ಸ್ಟೂಡೆಂಟ್ ಆಯಿತಾ ನಿಮ್ಮದು ಇದು ಅದೇ ಸಂಜೀವ್, ಗಣೇಶ್ ಸಂಜೀವ್, ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರು. ಎಷ್ಟು ವರ್ಷ ಉಂಟು? ಹಾಂ, ಒಂದು 4 ವರ್ಷ ಆದಮೇಲೆ ನಾನು ಕೇಳಲಿಕ್ಕೆ ಬರ್ತೇನೆ, ಅಭಿವೃದ್ಧಿ ಮಂಡಳಿ ಎಷ್ಟು ಆ ಕಾಲೇಜ್ ಅಭಿವೃದ್ಧಿ ಅವ್ರಿಗೆ ಹೇಳಿಬಿಡಿ. ಅವ್ರು ಕಾಲೇಜುಗಳಲ್ಲ, ಯೂನಿವರ್ಸಿಟಿ ಅಭಿವೃದ್ಧಿ ಅದು ಬರೋದಿಲ್ವ? ಅದರ ಭಾಗವೇ ಅಂತ. ಹಾಗಾಗಿ ಅಂದರೆ ನಾವು ಯಾಕೆ ಪಾಯಿಂಟ್ ಮಾಡಿದೆ ಅಂತಂದರೆ, ಒಂದು ಇರುವಾಗಲೂ ಕೂಡ ನಾವೆಲ್ಲ ಆ ಕಾಲಕ್ಕೆ ಒಂದೊಂದು ಪೀಠವನ್ನು ಇದು ನಾನು ಅಂತ ಹೇಳುವಾಗ ಆತ್ಮರತಿ ಅಂತ ಅನ್ನಿಸ್ಬೋದು ನಿಮಗೆ. ಇದೇ ನೀವು ಮತ್ತೆ ನಾನು ಅಂತ ಹೇಳ್ತಾ ಇದ್ದಾನೆ ಅಂತಲ್ಲ, ನಾನು ಸೇ ಪಾಯಿಂಟ್ ಆಫ್ ರೆಫರೆನ್ಸ್ ಅಷ್ಟೇ. ನಾನು ಎಲ್ಲರೂ ಕೂಡ ಒಂದು ಕಾಲಕ್ಕೆ ಒಂದು ಸಂಸ್ಥೆ ವಿಭಾಗವನ್ನು, ಪೀಠಗಳನ್ನು ಕಟ್ಟುವುದಕ್ಕೆ ಯಾರ್ಯಾರನ್ನು ಬೇಡಿದ್ದಾರೆ. ಟೀಚರ್ಸ್ ಬೇಡಿದ್ದಾರೆ, ನಾವೆಲ್ಲ ಬೇಡಿದ್ದೇವೆ, ಎಲ್ಲವೂ ಬೇಡಿದ್ದೇವೆ, ಕೊಡಿ. ಸರಿ ಆಯಿತು, ಕೆಲಸ ಮಾಡ್ತಾ ಇದೆ. ಒಂದು ನೆನಪಿಟ್ಟುಕೊಳ್ಳಿ, ನಮ್ಮ ಕೆಲಸಗಳನ್ನು ನೋಡಿ, ಕೊನೆಯ ಮಾತು, ನಮ್ಮ ಕೆಲಸಗಳನ್ನು ನೋಡಿ ನಮ್ಮನ್ನು ಗೌರವಿಸ್ತಾರೆ ಹೊರತು ನಮ್ಮ ಸವಲತ್ತುಗಳನ್ನಲ್ಲ. ಖಂಡಿತ ಅಲ್ಲ. ಒಂದು ಯೂನಿವರ್ಸಿಟಿಯನ್ನು ಗೌರವಿಸುವುದು ಅದು ಮಾಡುವ ಕೆಲಸದಿಂದ, ಅಲ್ಲಾಗುವ ರಿಸರ್ಚ್ನಿಂದ. ಅಲ್ಲಿ ಏನೇನು ಸವಲತ್ತುಗಳಿವೆ ಅಂತಂದರೆ ಸವಲತ್ತುಗಳಿವೆ, ಬಿಡಿದೆ, ಎಂಜಾಯ್ ಇಟ್, ನೋ ಪ್ರಾಬ್ಲಮ್. ಅದು ಬೇಡ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ನಾವೆಲ್ಲಿ ಯಾವ ಹಂತಕ್ಕಿದ್ದೇವೆ ಅಂತಂದರೆ, ನಾವು ಸವಲತ್ತುಗಳಿಗಾಗಿಯೇ ಹಾತೊರೆಯುವುದಕ್ಕಿಂತ ಇರುವ ಸವಲತ್ತುಗಳಲ್ಲಿ ಅತ್ಯುತ್ತಮವಾದ ಫಲಗಳನ್ನು ಪಡೆಯುವ ಕಡೆಗೆ ಪ್ರಯತ್ನ ಮಾಡೋಣ ಅಂತ ಒಂದು ಪರಂಪರೆ ಈ ವಿಶ್ವವಿದ್ಯಾನಿಲಯಕ್ಕೆ ಇದೆ. ಎಲ್ಲ ನನ್ನ ಸಹೋದ್ಯೋಗಿಗಳು ಈ ಮಾತಿಗೆ ಒಪ್ಪುತ್ತಾರೆ. ಇದು ನಾವು ಒಂದು ತಲೆಮಾರಿಗೆ ಆದದ್ದಲ್ಲ, ಕನಿಷ್ಠ 2 ತಲೆಮಾರು, ಮಿನಿಮಮ್ 2 generations have worked hard to bring this university to this status. ಎಲ್ಲ ಸಿಂಡಿಕೇಟ್ ಸದಸ್ಯರುಗಳು ಕೂಡ ಕೊಡುಗೆ ಕೊಡ್ತಾರೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಅದು ಸೂಕ್ಷ್ಮ ಅವಲೋಕನ ನಾವು ಮಾಡಬೇಕು ಸಂಸ್ಥೆಯ ಬಗ್ಗೆ ಮಾತನಾಡುವಾಗ. ಹಾಗೆ ಎಲ್ಲ ವಲಯದಿಂದಲೂ ಕೂಡ ಈ ವಿಶ್ವವಿದ್ಯಾನಿಲಯಕ್ಕೆ ಬೆಂಬಲ, ಬಹುಮುಖಿ ಬೆಂಬಲಗಳು ಹರಿದು ಬರಲಿ. ಒಂದು ಕಾಲದ ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್, ತಪ್ಪು ತಿಳ್ಕೊಳ್ಬೇಡಿ, ಒಂದು ಕುಲಪತಿಗಳೆಲ್ಲ ನಮ್ಮ ವಾಟ್ ಇಸ್ ಅವರ್ ಕ್ಯಾಂಪಸ್, ನಮ್ಮ ಕ್ಯಾಂಪಸ್ ಯೂನಿವರ್ಸಿಟಿ ಕ್ಯಾಂಪಸ್. ನಾನು ಬೇರೆ ಯಾವ ಸಂಸ್ಥೆಗಳ ಕ್ಯಾಂಪಸ್ಸನ್ನು ಕಡಿಮೆ ಮಾಡ್ತಾ ಇದ್ದೆ ಅಂದರೆ, ಯೂನಿವರ್ಸಿಟಿ ಕ್ಯಾಂಪಸ್ ಇಸ್ ಎ ಯೂನಿವರ್ಸಿಟಿ ಕ್ಯಾಂಪಸ್. ಆ ಯೂನಿವರ್ಸಿಟಿ ಕ್ಯಾಂಪಸ್ ಹೇಗಿರಬೇಕು, ಅದು ಹಾಗೆ ಇರಬೇಕು. ಅದು ವಿವರಿಸಲಿಕ್ಕೆ ನಾನು ಮತ್ತೆ ಹೋಗ್ತಾ ಇಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯ ಈಗ ಒಂದು 7-8 ವರ್ಷಗಳಲ್ಲಿ ಸ್ವಲ್ಪ ಹಳಿ ತಪ್ಪಿದೆ ಅಂತ ನಮಗೆ ಅನಿಸಿದರೂ ಕೂಡ, ನಾನು ಹೇಳಿದದ್ದು ಅವರ ನಾಯಕತ್ವ ಕೊಟ್ಟಿದ್ದಾರೆ ಅವರದ್ದು. ಮತ್ತೆ ಇಲ್ಲಿ ಹತಾಶರಾಗುವ ಪ್ರಶ್ನೆ ಇಲ್ಲ. ನಮ್ಮದು ಕಟ್ಟುವ ಪರಂಪರೆ, ನಮ್ಮದು ಮುರಿಯುವ ಪರಂಪರೆ ಅಲ್ಲ ಅಂತ ಹೇಳ್ತಾ, ಮಂಗಳೂರು ವಿಶ್ವವಿದ್ಯಾನಿಲಯ ಈ ಕಟ್ಟುವ ಪರಂಪರೆಯನ್ನು ಇನ್ನಷ್ಟು ಮುಂದುವರಿಸಲಿ ಎನ್ನುವ ಹಾರೈಕೆಯೊಂದಿಗೆ ನಾನು ಶಿಕ್ಷಕರನ್ನ ಪ್ರತ್ಯೇಕ ನಾನೇನು ಬೇರೆ ಮಾತಾಡಲಿಕ್ಕೆ ಹೋಗಲಿಲ್ಲ. ನಾನು ಎಲ್ಲ ಅಂದರೆ ಒಟ್ಟಿಗೆ ಬಂತು ಶಿಕ್ಷಕರ ಕೆಲಸವು. ರಾಧಾಕೃಷ್ಣನವರ ಬಗ್ಗೆ ಕೂಡ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗಲಿಲ್ಲ. ಆದರೆ ನಾವು ಅಭಿಮಾನ ಪಡುವ ಒಂದು ಸಂಗತಿ ಕಡೆಗೆ ಇಂತಹ ಶಿಕ್ಷಣ ಮೇಷ್ಟ್ರುಗಳು ಇದ್ದದ್ದರಿಂದಲೇ ಆದದ್ದು. ಎಲ್ಲ ನೆನಪಿಟ್ಟುಕೊಳ್ಳಿ,
ನೀವು ಯಾವ ಪೊಸಿಷನಿಗೆ ಹೋಗಿ ಯಾವ ಗ್ರೇಡಿಗೆ ಹೋಗಿ, ಬಹುಶಃ ನನ್ನ ಲೆಕ್ಕದಲ್ಲಿ ಇಬ್ಬರನ್ನು ನೀವು ಮರೆಯುವುದಿಲ್ಲ. ಒಂದು ನಿಮ್ಮ ತಾಯಿಯನ್ನು, ಮತ್ತೊಂದು ಶಿಕ್ಷಕರನ್ನು. ತಂದೆಯನ್ನಾದರೂ ಮರೆಯಬಹುದು ಏನೋ ಗೊತ್ತಿಲ್ಲ, ಮರಿಬೇಕು ಅಂತ ಹೇಳ್ತಾರಲ್ಲ ನಾನು, ಮರಿಬಾರ್ದು. ಆದರೆ ಯಾವ ವ್ಯಕ್ತಿಯು ಕೊನೆಯವರೆಗೂ ಕೂಡ ನೆನಪಿಟ್ಟುಕೊಳ್ಳುವ ಎರಡು ವ್ಯಕ್ತಿತ್ವ ಯಾವುದು ಅಂತಂದರೆ, ಒಂದು ತಾಯಿಯದ್ದು, ಮತ್ತೊಂದು ಶಿಕ್ಷಕರದ್ದು. ಇದು ಶಿಕ್ಷಕರ ದಿನದ ಆಚರಣೆಯ ಮಹತ್ವ ಅಂತ ಹೇಳ್ತಾ, ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು, ಸಂಸ್ಥಾಪನಾ ದಿನಾಚರಣೆಯ ಬಗೆಯ ಒಂದು ಸದಾಶಯವನ್ನು ನಮಗೆ ಸಲ್ಲಿಸಿ, ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ, ನಮ್ಮ ನಾಡಿನ ಹೆಮ್ಮೆಯ ವಿಶ್ವವಿದ್ಯಾನಿಲಯಕ್ಕೆ ಇನ್ನೂ ಅತ್ಯಂತ ಅಭ್ಯುದಯದ ದಿನಗಳನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆತ್ಮಾವಲೋಕನದ ಕನ್ನಡಿಯಲ್ಲಿ ಉನ್ನತ ಶಿಕ್ಷಣವನ್ನು ನಾವು ಹೇಗೆ, ಅದರ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕು, ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಸ್ಥಳೀಯ ಮತ್ತು ಜಾಗತಿಕ ಅನುಸಂಧಾನವನ್ನು ಹೇಗೆ ನಡೆಸಬೇಕು ಎನ್ನುವುದನ್ನು ತಮ್ಮ ಮೌಲಿಕ ಮಾತುಗಳ ಮೂಲಕ ನಮ್ಮ ಜೊತೆಗೆ ತುಂಬ ಎಚ್ಚರಿಕೆಯ ಮತ್ತು ತುಂಬ ನಾವು ಮುಂದಿಡಬೇಕಾದ ಹೆಜ್ಜೆಯ ಕುರಿತಾದಂಥ ಎಚ್ಚರವನ್ನು ನಮಗೆ ತಮ್ಮ ಮಾತುಗಳ ಮೂಲಕ ಮೂಡಿಸಿದ್ದಾರೆ ಮುಖ್ಯ ಅತಿಥಿಗಳು. ಅವರಿಗೆ ಅತ್ಯಂತ ಹೃತ್ಪೂರ್ವಕವಾದಂಥ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಇವತ್ತು ಸಂಸ್ಥಾಪನಾ ದಿನಾಚರಣೆಯ ಜೊತೆಗೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಿಡುಗಾಲ ಪ್ರಾಧ್ಯಾಪಕರಾಗಿಯೂ ತುಂಬ ಅದ್ಭುತವಾದ ವಿದ್ವತ್ತಿನ ಕೆಲಸವನ್ನು, ವಿಭಾಗವನ್ನು ಕಟ್ಟುವ ಕೆಲಸವನ್ನು ಮಾಡಿದ ಪ್ರೊಫೆಸರ್ ಚಿನ್ನಪ್ಪ ಗೌಡರು ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವುದು ನಮ್ಮ ಸುಯೋಗ. ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಅವರನ್ನು ಗೌರವದಿಂದ ಸನ್ಮಾನಿಸುವ ಒಂದು ಅಪೂರ್ವ ಕ್ಷಣಕ್ಕೆ ನಾವೆಲ್ಲ ಇದೀಗ ಸಾಕ್ಷಿಗಳಾಗ್ತಾ ಇದ್ದೇವೆ. ಸಂಸ್ಕೃತಿಯನ್ನು ಜಾಗತಿಕ ಮಟ್ಟಕ್ಕೆ ಒಯ್ದ ಅವರು ಫಿನ್ಲ್ಯಾಂಡಿನ ತುರ್ಕು ವಿಶ್ವವಿದ್ಯಾನಿಲಯಕ್ಕೆ ಹೋಗಿದ್ದಾರೆ. ಜರ್ಮನಿಯ ಉಸ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಅವರು ಸಂಶೋಧನೆಯ ಕಾರ್ಯದಲ್ಲಿ ತೊಡಗಿಕೊಂಡವರು. ಹಾಗೆಯೇ ಫಿನ್ಲ್ಯಾಂಡ್ನ ಟ್ಯುರಿಂಗನ್ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಅವರು ದೇಶ ವಿದೇಶಗಳಿಗೆ ತುಳುನಾಡಿನ ಸಂಸ್ಕೃತಿಯನ್ನು ಅನುಸಂಧಾನ ಮಾಡಿದ ಅಪೂರ್ವ ವಿದ್ವಾಂಸ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು, ಅದರ ಪ್ರಗತಿಯನ್ನು, ಅದರ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವರು. ಅವರಿಗೆ ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಅತ್ಯಂತ ಗೌರವದ ಅಭಿವಂದನೆಗಳನ್ನು ನಾವು ವಿಶ್ವವಿದ್ಯಾನಿಲಯದ ವತಿಯಿಂದ ಸಮರ್ಪಿಸ್ತಾರೆ. ನಮ್ಮನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದ ಎಚ್ಚರವನ್ನು, ಜಾಗೃತಿಯನ್ನು ಉಂಟು ಮಾಡಿದೆ ಎನ್ನುವ ಮಾತುಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಮ್ಮ ಕೃತಜ್ಞತೆಗಳನ್ನು ಸಮರ್ಪಿಸ್ತಾರೆ. ಬೇಸರ ಗೊತ್ತುಂಟ, ಇಲ್ಲಿ ಶಿಕ್ಷಕರಿಗೆ ಒಂದು ಪ್ರಶಸ್ತಿ ಕೊಡುವುದೆಲ್ಲ ಇತ್ತು ಹಿಂದೆ, ಈಗ ಇಲ್ವ? ನನಗೆ ಕೊಡಲೇ ಇಲ್ಲ ನೋಡಿ. ಇಷ್ಟು ಕೆಲಸ ಮಾಡಿ, ಇಲ್ಲಿ 30 ವರ್ಷ ಕೆಲಸ ಮಾಡಿ ನನಗೆ ಶಿಕ್ಷಕ ಪ್ರಶಸ್ತಿ ಕೊಡ್ಬೋದಾಗಿತ್ತು. ನನಗೆ ಹೇಳೋದಕ್ಕೆ ನನಗೆ ಬೇಸರ ಇಲ್ಲ. ಇವತ್ತು ಸಿಕ್ಕಿತು. ಬರುವುದೇನು ಅಂತಂದರೆ ಬರುವ ಕಾಲಕ್ಕೆ ಬಹುದು. ಇವತ್ತಿಗೆ ಆಯ್ತಲ್ಲ, ಸನ್ಮಾನ ಆಯ್ತಲ್ಲ. ಆದ್ದರಿಂದ ಮಾಡುವ ಕೆಲಸ ಯಾರೋ ಯಾವುದೋ ಕಾಲಕ್ಕಾದರೂ ಅದನ್ನು ಗುರುತಿಸ್ತಾರೆ ಅಂತ ಹೇಳ್ತಾ, ಶಿಕ್ಷಕರ ದಿನದ ಈ ದಿವಸ ನಾನು ಸಂಸ್ಥಾಪನಾ ಭಾಷಣ ಮಾಡಿದ್ದೇನೆ ಎನ್ನುವುದಕ್ಕಿಂತ ಒಬ್ಬ ಶಿಕ್ಷಕನನ್ನು ಕರೆದು ಗುರುತಿಸೋಕ್ಕಿಂತ ತಮ್ಮೆಲ್ಲರ ಪರವಾಗಿ ನಾನು ಈ ಗೌರವವನ್ನು ಸ್ವೀಕರಿಸಿದ್ದೇನೆ ಅಂತ ಇವತ್ತು ಲೋಕಾರ್ಪಣೆಗೊಂಡಿರುವ ತಂತ್ರಾಂಶದ ರೂಪೀಕರಣವನ್ನು ಮಾಡಿದ ಇಬ್ಬರು ಪ್ರತಿಭಾನ್ವಿತರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಕಂಪ್ಯೂಟರ್ ಸೆಂಟರ್ನ ಹಿರಿಯರಾದ ಶ್ರೀ ವಿಜಯ್ ಐತಾಳ್ ಅವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಸಾಮಾನ್ಯ ಗೌರವ ಅತಿಥಿಗಳು ಈ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ವಿನಂತಿ ಮಾಡ್ತಾರೆ. ಕನ್ನಡ ವಿಭಾಗದಲ್ಲಿ ಬಹುಕಾಲ ಪ್ರಾಧ್ಯಾಪಕರಾಗಿದ್ದ ಗುಮ್ಮಿ ಚಂದ್ರಶೇಖರ್ ಐತಾಳ್ ಅವರ ಸುಪುತ್ರ ಶ್ರೀ ವಿಜಯ್ ಐತಾಳ್ ಅವರು ಸದ್ದಿಲ್ಲದೆ ದುಡಿಯುವ ಸಾಧಕ. ಅವರ ಜೊತೆಗೆ ಯುವ ಪ್ರತಿಭೆ ವಿಶಾಲ್ ಅವರು
ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಕಂಪ್ಯೂಟರ್ ಸೆಂಟರ್ನಲ್ಲಿ ಇವರು ಇದ್ದಾರೆ ಅಂತಲೇ ಗೊತ್ತಾಗಲ್ಲ, ಆದರೆ ಅವರ ಕಾರ್ಯಪ್ರವೃತ್ತಿ ಅದು 24x7 ಎನ್ನುವ ಹಾಗೆ ನಿರಂತರ ಕಾರ್ಯ ದಕ್ಷತೆಯಿಂದ ದುಡಿತಾ ಇರುವ ವಿಶಾಲ್ ಅವರಿಗೆ ನಮ್ಮ ಪ್ರೀತಿಯ ಗೌರವ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಗೌರವಾನ್ವಿತ ಕುಲಪತಿಗಳು. ಬಹುತೇಕ ಹೊಸ ವಿದ್ಯಾರ್ಥಿಗಳು ಈ ಸಭೆಯಲ್ಲಿ ಇರುವುದರಿಂದ ಒಂದೆರಡು ಪರಿಚಯದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ನಮ್ಮ ಈ ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದು ಶ್ರೇಷ್ಠ ಶಿಕ್ಷಕರಾಗಿ ಹೆಸರು ಮಾಡಿದವರು, ಸಂಶೋಧಕರಾಗಿ ಗುರುತಿಸಿಕೊಂಡವರು, ಉತ್ತಮ ವಾಗ್ಮಿಗಳು, ಬಹುಭಾಷಾ ಪಾಂಡಿತ್ಯವನ್ನು ಕರಗತ ಮಾಡಿಕೊಂಡಿರತಕ್ಕಂಥ ಹಿರಿಯರು. ಶಿಕ್ಷಣ, ಆಡಳಿತ, ಸಮಾಜ ಸುಧಾರಣೆ, ಮಹಿಳಾ ಕಲ್ಯಾಣ ಹಾಗೂ ಅಭಿವೃದ್ಧಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಹೊಂದಿರುವ ಇವರು ಸದಾ ಹಸನ್ಮುಖಿಯಾಗಿ ಪಾದರಸದಂತೆ ಚಟುವಟಿಕೆಯಿಂದ ಅಂತ ಹೇಳಿದರೆ ಅದು ಪಾದರಸಕ್ಕೆ ಹೋಲಿಕೆ ಅದಕ್ಕಿಂತಲೂ ಚುರುಕಾಗಿರತಕ್ಕಂಥ ಒಂದು ನಡೆನುಡಿಯ ಕುಲಪತಿಗಳು ಪ್ರೊಫೆಸರ್ PL ಧರ್ಮ ಅವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಹಳೆ ವಿದ್ಯಾರ್ಥಿಯಾಗಿದ್ದು 1988ರಲ್ಲಿ ಪ್ರಥಮ ರ್ಯಾಂಕಿನೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ 88ರಿಂದ ಇಂದಿನ ತನಕ ಸುಮಾರು 36-37 ವರ್ಷಗಳ ಸುದೀರ್ಘವಾದ ಪ್ರಾಧ್ಯಾಪಕ ಜೀವನ ಮತ್ತು ವಿವಿಧ ಆಡಳಿತ ನೆಲೆಗಳ ಸೇವೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನೀಡಿ ಈ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಯಲ್ಲಿ ಗಮನಾರ್ಹವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಸಾಕಷ್ಟು ಸಂಶೋಧನಾ ಕಾರ್ಯಗಳನ್ನು ಸ್ವತಃ ಕೈಗೊಂಡಿದ್ದು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಲ್ಲಿ ಕೂಡ 8 ವಿದ್ಯಾರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಬರೀ ಬೋಧನೆ ಮತ್ತು ಸಂಶೋಧನೆಗೆ ಮಾತ್ರ ಸೀಮಿತವಾಗಿರದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಹಲವು ಆಡಳಿತಾತ್ಮಕ ಹುದ್ದೆಗಳನ್ನು ಕೂಡ ಇವರು ಅಲಂಕರಿಸಿ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಅವರು ಕುಲಸಚಿವರಾಗಿ, ಪರೀಕ್ಷಾಂಗ ಕುಲಸಚಿವರಾಗಿ, ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಬಹಳ ಸಮರ್ಥವಾಗಿ ಈ ವಿಶ್ವವಿದ್ಯಾನಿಲಯವನ್ನು ಮುನ್ನಡೆಸ್ತಾ ಇದ್ದಾರೆ. ಚುರುಕು ನಡೆನುಡಿಯ, ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದ ಕರ್ತವ್ಯದ ತೀರ್ಮಾನಗಳಲ್ಲಿ ಎಂದೂ ರಾಜಿ ಮಾಡಿಕೊಳ್ಳದ, ಸ್ನೇಹ ಸಂಬಂಧಗಳಿಗೆ ಸದಾ ಗೌರವ ಕೊಡುವ ವಿದ್ಯಾರ್ಥಿ ಸ್ನೇಹಿ ವ್ಯಕ್ತಿತ್ವದ ಪ್ರೊಫೆಸರ್ PL ಧರ್ಮ ಇವರು ವಿಶ್ವವಿದ್ಯಾನಿಲಯ ಕಠಿಣ ಸವಾಲುಗಳನ್ನು ಎದುರಿಸುತ್ತಿರುವ ಈ ನಿರ್ಣಾಯಕ ಕಾಲಘಟ್ಟದಲ್ಲಿ ಸಾರಥ್ಯವನ್ನು ವಹಿಸಿ ಕುಲಪತಿಯಾಗಿ ಸರಿಯಾದ ದಾರಿಯಲ್ಲಿ ಅವರು ಮುನ್ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಅಧ್ಯಾಪಕರು, ಪ್ರಾಧ್ಯಾಪಕರು, ಸಮರ್ಥ ಆಡಳಿತಗಾರ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸುಧಾರಣೆಯ ಸಂಕಲ್ಪ ಹೊಂದಿರುವ ನೇತರರಾಗಿರುವ ಸನ್ಮಾನ್ಯ ಕುಲಪತಿಗಳು ಇದೀಗ ಅಧ್ಯಕ್ಷೀಯ ಮಾತುಗಳನ್ನು ನೀಡಬೇಕು. ಈ ಸಭಾಂಗಣದಲ್ಲಿ ನೆರೆದಿರುವಂಥ ಎಲ್ಲ ಕಿರಿಯ ಮಿತ್ರರೇ, ಪ್ರಾಧ್ಯಾಪಕ ಮಿತ್ರರೇ, ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ, ವಿಶೇಷ ಆಹ್ವಾನಿತರೇ ಮತ್ತು ನಮ್ಮ ಆಡಳಿತ ಸಿಬ್ಬಂದಿ, ಎಲ್ಲ ಸ್ನೇಹಿತರೆ, ನಾನು ಯಾಕೆ ಪ್ರಾರಂಭ ಅಲ್ಲಿಂದ ಮಾಡ್ತೀನಿ ಅಂತಂದರೆ, ನಾವು ಕಟ್ಟುವವರು, ಸಂಸ್ಥೆ ಕಟ್ಟುವವರು, ಸಂಸ್ಥೆಯನ್ನು ಕಟ್ಟಲಿಕ್ಕೋಸ್ಕರ ಇರುವವರು ಅನ್ನುವ ಮಾತು ಬಂದಾಗ ವೇದಿಕೆಯಲ್ಲಿರುವ ಅತಿಥಿಗಳಿಗಿಂತಲೂ ಅವರು ಪ್ರಮುಖರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅತಿಥಿಗಳಿಗಿಂತಲೂ ನಮ್ಮ ಇಡೀ ಸಂಸ್ಥೆಯನ್ನು 46 ವರ್ಷಗಳ ಕಾಲ ಪೋಷಣೆ ಮಾಡಿದಂಥ ಎಲ್ಲ ನಮ್ಮ ವಿದ್ಯಾರ್ಥಿ ಸ್ನೇಹಿತರ ತಂದೆ ತಾಯಿಗಳು ಮತ್ತು ಪೋಷಕರು ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ನಾನು ಮಾತುಗಳನ್ನು ನಿಮ್ಮ ಕಡೆಯಿಂದ ಪ್ರಾರಂಭ ಮಾಡ್ತೀನಿ. ಅದು ಅಲ್ಲಿಂದ ಪ್ರಾರಂಭ ಆದದ್ದು ಅನ್ನೋದು ನನ್ನ ನಂಬಿಕೆ. ನನ್ನ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಗೌರವಪೂರ್ವಕವಾದ ಮಾತುಗಳನ್ನಾಡಿದ್ದಂಥ ಮತ್ತು ಬಾಂಧವರಾಗಿ ನಮ್ಮ ಜೊತೆ ಸೇರಿಕೊಂಡಿರುವಂಥ ನಮ್ಮೆಲ್ಲರ ಗುರು ಸಮಾನರಾದಂಥ ಪ್ರೊಫೆಸರ್ ಚಿನ್ನಪ್ಪಗೌಡರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆ ನಂತರ ಇದ್ದರೂ ಕೂಡ ಮೊದಲು ನಾನು ನನ್ನ ಕೃತಜ್ಞತೆ ನಿಮಗೆ ಹೇಳ್ತೇನೆ. ಕೊನೆ ಗಳಿಗೆಯಲ್ಲಿ ಗೌರವಾನ್ವಿತ ಸಭಾಪತಿಗಳು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತಂದಾಗ ನನಗೆ ಮತ್ತು ಕುಲಸಚಿವರಿಗೆ ತಕ್ಷಣ ಒಳದದ್ದು, ನಮ್ಮ ಮನಸ್ಸಿನಲ್ಲಿ ಒಳದದ್ದು ನಮ್ಮವರೇ ಆದಂಥ ಮತ್ತು ಅವರ ಮಾತುಗಳೇ ಹೇಳಿಕೊಂಡಾಗೆ ವಿಶ್ವವಿದ್ಯಾನಿಲಯ ಅನ್ನೋದು ಯಾವ ಸಂದರ್ಭದಲ್ಲೂ ನನಗೆ ವಿಶ್ವವಿದ್ಯಾನಿಲಯ ಯಾವ ಜವಾಬ್ದಾರಿ ಕೊಟ್ಟರು ನಿರ್ವಹಿಸ್ತಾನೆ,
ಮತ್ತು ವಿಶ್ವವಿದ್ಯಾಲಯಕ್ಕೆ ಯಾವುದೇ ಸಂದರ್ಭದಲ್ಲಿ ನಾನು ತೊಂದರೆ ಕೊಡೋದಿಲ್ಲ, ಏನು ಬೇಕಾದ್ರೂ ಮಾಡ್ತೀನಿ ಅಂತ ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದಂಥ ಪ್ರೊಫೆಸರ್ ಚಿನ್ನಪ್ಪಗೌಡರು ನೆನಪಾದದ್ದು ನಮ್ಮ ಪುಣ್ಯ. ನಾನು ಕೇಳಿದ್ದು ಮಾತ್ರ ಅಲ್ಲ, ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದದ್ದು ನನಗೆ ಬಹಳ ದೊಡ್ಡ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ 46ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ನನ್ನ ಪಾಲಿಗೆ ಬಹಳ ವೈಶಿಷ್ಟ್ಯವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಕುಲಸಚಿವರು ವೇದಿಕೆಯಲ್ಲಿದ್ದಾರೆ, ಕುಲಸಚಿವರು ಪರೀಕ್ಷಾಂಗ ಮತ್ತು ಹಣಕಾಸು ಅಧಿಕಾರಿಯವರು ಮತ್ತು ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಪ್ರೊಫೆಸರ್ ಗಣೇಶ್ ಸಂಜೀವ್ ಮತ್ತು ಎಲ್ಲ ತಾಂತ್ರಿಕ ತಂಡದ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಬಂದಿರುವಂಥ ಎಲ್ಲ ಸ್ನೇಹಿತರನ್ನು ನಾನು ಮತ್ತೊಮ್ಮೆ ಸ್ವಾಗತ ಮಾಡಿ, ಮೊದಲನೇದಾಗಿ ನಾನು ನಮ್ಮ ಗೌರವಾನ್ವಿತ ಸ್ಪೀಕರ್ ಸಾಹೇಬರು ಕಳಿಸ್ಕೊಟ್ಟಿರುವ ಮೆಸೇಜನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ನಾನು ವೇದಿಕೆಯಲ್ಲಿರುವ ಮತ್ತು ನಿಮ್ಮೆಲ್ಲರ ಅನುಮತಿಯನ್ನು ನಾನು ಕೇಳ್ತಾ ಇದ್ದೇನೆ. ಸಂಸ್ಥಾಪನಾ ದಿನಾಚರಣೆಯ ಸಂದೇಶ. ಎಲ್ಲರಿಗೂ ನಮಸ್ಕಾರ. ಶ್ರೀ UT ಖಾದರ್ ಸಾಹೇಬರು, UT ಖಾದರ್ ಫರೀದ್ ಸಾಹೇಬರು ನಮ್ಮ ಮುಖ್ಯ ಅತಿಥಿಯಾಗಿದ್ದರು. ಅವರ ನೆಲೆಯಲ್ಲಿ ಅವರು ಯಾವುದೋ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಅವರು ಕೊಟ್ಟಿರುವಂಥ ಒಂದು ಮೆಸೇಜನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ನಂತರ ನಾನು ವಾಪಸ್ ಬಂದು ನನ್ನ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ತನ್ನ ಗುಣಮಟ್ಟದ ಶಿಕ್ಷಣ, ನವೀನ ಸಂಶೋಧನೆ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ರಾಜ್ಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ತನ್ನದೇ ಛಾಪನ್ನು ಮೂಡಿಸಿದ ಮಂಗಳೂರು ವಿಶ್ವವಿದ್ಯಾಲಯ ಸಂಸ್ಥಾಪನಾ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಈ ಸುವರ್ಣ ಕ್ಷಣದಲ್ಲಿ ಇಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷನಾಗಿ ಬೆಂಗಳೂರಿನಲ್ಲಿ ಕೆಲವೊಂದು ಪೂರ್ವಭಾವಿ ಸಭೆಗಳಲ್ಲಿ ನಿರತರಾಗಿರುವ ನನ್ನ ಜವಾಬ್ದಾರಿಗಳ ಕಾರಣದಿಂದ ನಾನು ನಿಮ್ಮೊಂದಿಗೆ ಭೌತಿಕವಾಗಿ ಉಪಸ್ಥಿತರಿಲ್ಲದಿದ್ದರೂ ನನ್ನ ಮನಸ್ಸು ಮತ್ತು ಆಲೋಚನೆಗಳು ಸದಾ ನಿಮ್ಮೆಲ್ಲರೊಂದಿಗೆ ಇದೆ. ಏಕೆಂದರೆ ಮಂಗಳೂರು ವಿಶ್ವವಿದ್ಯಾನಿಲಯದೊಂದಿಗೆ ನನಗೆ ಕೇವಲ ವೃತ್ತಿಪರ ಸಂಬಂಧ ಮಾತ್ರವಲ್ಲ, ಭಾವನಾತ್ಮಕ ನಂಟು ಇದೆ. ಈ ವಿಶ್ವವಿದ್ಯಾನಿಲಯದ ನೆನಪುಗಳು ನನ್ನ ವಿದ್ಯಾರ್ಥಿ ಜೀವನದ ನೆನಪುಗಳೊಂದಿಗೆ ಬೆಸೆದುಕೊಂಡಿದೆ. ಮಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗುತ್ತಿದ್ದ ಆ ಕಾಲದಲ್ಲಿ ನನ್ನ ತಂದೆಯವರು ಶಾಸಕರಾಗಿದ್ದರು. ಸನ್ಮಾನ್ಯ ಶ್ರೀ ಡಿ ದೇವರಾಜ್ ಅರಸು ಅವರು ಆ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಅವರು ಹಣಕಾಸು ಸಚಿವರಾಗಿದ್ದರು. ಆಗ ವಿಶ್ವವಿದ್ಯಾಲಯದ ಪರಿಸರದ ಭೂ ಹಕ್ಕು ಪತ್ರಗಳನ್ನು ಸ್ಥಳೀಯರಿಗೆ ವಿತರಿಸಲಾಗಿತ್ತು. ಆದರೆ ದಕ್ಷಿಣ ಕನ್ನಡ ಹಾಗೂ ಸುತ್ತಮುತ್ತಲಿನ ಯುವ ಜನತೆಗೆ ಉನ್ನತ ಶಿಕ್ಷಣದ ಒಂದು ಅವಕಾಶವನ್ನು ಕಲ್ಪಿಸುವ ಕನಸನ್ನು ನನಸಾಗಿಸಲು ಅಲ್ಲಿನ ಗ್ರಾಮಸ್ಥರು ಹಾಗೂ ಹಿರಿಯರು ಅನೇಕ ಸುತ್ತಿನ ಮಾತುಕತೆಗಳನ್ನು ನಡೆಸಿ ಕೊನೆಗೆ ಈಗಾಗಲೇ ಹಕ್ಕುಪತ್ರ ಪಡೆದಿದ್ದ ಸ್ಥಳೀಯರಿಗೆ ಬೇರೆಡೆ ಜಾಗ ಒದಗಿಸುವ ಮೂಲಕ ಈ ಮಹಾನ್ ವಿಶ್ವವಿದ್ಯಾಲಯಕ್ಕೆ ಭದ್ರ ಬುನಾದಿ ಹಾಕಲಾಯಿತು. ಅಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಕಚೇರಿ ಸಂತ ಅಲೋಷಿಯಸ್ ಕಾಲೇಜಿನ ಪಕ್ಕದ ಕಟ್ಟಡದಲ್ಲಿತ್ತು. ನಾನು ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದರಿಂದ ಅನೇಕ ಸಂದರ್ಭಗಳಲ್ಲಿ ತಂದೆಯವರೊಂದಿಗೆ ಅಲ್ಲಿಗೆ ಹೋಗುತ್ತಿದ್ದೆ. ಆ ಅನುಭವಗಳಿಂದ ಬಾಲ್ಯದಲ್ಲೇ ವಿಶ್ವವಿದ್ಯಾನಿಲಯದ ಸ್ಥಾಪನೆಗೆ ಸಂಬಂಧಿಸಿದ ಅನೇಕ ವಿಚಾರಗಳು ನನಗೆ ತಿಳಿಕೊಳ್ಳಲು ಅವಕಾಶವಾಯಿತು. ಅದೇ ಕಾರಣದಿಂದ ನಾನು ವಿದ್ಯಾರ್ಥಿ ಜೀವನದಲ್ಲೇ ಮಾನಸಿಕವಾಗಿ ಮಂಗಳೂರು ವಿಶ್ವವಿದ್ಯಾಲಯದೊಂದಿಗೆ ಹತ್ತಿರವಾದೆ. ಮಾತ್ರವಲ್ಲ, ವಿದ್ಯಾರ್ಥಿ ಜೀವನದಲ್ಲೇ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದರಿಂದ ಈ ವಿಶ್ವವಿದ್ಯಾನಿಲಯದೊಂದಿಗೆ ನನ್ನ ಭಾವನಾತ್ಮಕ ನಂಟು ಇನ್ನಷ್ಟು ಗಾಢವಾಯಿತು. ಇಂದು ತೊಕ್ಕೋಟಿನಿಂದ ಕೊಣಜವರೆಗೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಅತ್ಯಂತ ಅಭಿವೃದ್ಧಿ ಹೊಂದಿರುವುದಕ್ಕೆ ಮೂಲ ಕಾರಣವೇ ಮಂಗಳೂರು ವಿಶ್ವವಿದ್ಯಾನಿಲಯ. ಒಂದು ವಿಶ್ವವಿದ್ಯಾಲಯದ ನಿಜವಾದ ಶಕ್ತಿ ಅಡಗಿರುವುದು ಕೇವಲ ಅದರ ಕಟ್ಟಡಗಳಲ್ಲಿ, ಕ್ಯಾಂಪಸ್ನಲ್ಲಿ ಅಥವಾ ಮೂಲ ಸೌಕರ್ಯದಲ್ಲ. ಬದಲಾಗಿ ಅದರ ನಿಜವಾದ ಶಕ್ತಿ ಅಡಗಿರುವುದು ಇಲ್ಲಿನ ಬೋಧಕರಲ್ಲಿ, ಸಿಬ್ಬಂದಿಯಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ. ಈ ವಿಶ್ವವಿದ್ಯಾನಿಲಯವು ಕೇವಲ ಜ್ಞಾನವನ್ನು ಹಂಚುವುದಲ್ಲ, ಸಾಮಾಜಿಕ ಜವಾಬ್ದಾರಿಯುಳ್ಳ ಮತ್ತು ಸಮಗ್ರ ವ್ಯಕ್ತಿತ್ವ ಹೊಂದಿದ ವಿದ್ಯಾರ್ಥಿಗಳನ್ನು ರೂಪಿಸಿ ಸಮಾಜಕ್ಕೆ ಮಹತ್ತರ ಕೊಡುಗೆ ನೀಡುತ್ತದೆ. ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ಛಾಪನ್ನು ಮೂಡಿಸಿರುವುದು ಪ್ರತಿಯೊಬ್ಬರಿಗೂ ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲರ ತ್ಯಾಗ ಮತ್ತು ಪರಿಶ್ರಮವನ್ನು ಗೌರವದಿಂದ ಸ್ಮರಿಸುತ್ತಾ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ಒಂದು ವಿಶ್ವವಿದ್ಯಾಲಯವು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಬೋಧಕ ವರ್ಗ, ವಿದ್ಯಾರ್ಥಿಗಳು, ಪೋಷಕರು, ಸ್ಥಳೀಯ ಆಡಳಿತ ಮಂಡಳಿ ಎಲ್ಲರೂ ಒಂದಾಗಿ ದೂರದೃಷ್ಟಿಯೊಂದಿಗೆ ಕೆಲಸ ಮಾಡಬೇಕು. ಸಮಾಜದ ವಿವಿಧ ಕ್ಷೇತ್ರಗಳಿಂದ ಸಹಕಾರವನ್ನು ಪಡೆಯಬೇಕು. ಕೈಗಾರಿಕೆ ಉದ್ಯಮದೊಂದಿಗೆ ಕೈ ಜೋಡಿಸಿ ವಿದ್ಯಾರ್ಥಿಗಳಿಗೆ ಹೊಸ ಉದ್ಯೋಗ ಅವಕಾಶವನ್ನು ಸೃಷ್ಟಿಸಬೇಕು. ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ನೀಡಿ ಜಗತ್ತಿಗೆ ಹೊಸ ಆವಿಷ್ಕಾರಗಳನ್ನು ನೀಡುವ ಬಲಿಷ್ಠ ಕೇಂದ್ರವಾಗಿ ಬೆಳೆಯಬೇಕು. ಈ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರುವುದರಿಂದ ಸಮಸ್ಯೆಗಳನ್ನು, ಸವಾಲುಗಳನ್ನು ಎಲ್ಲ ಕ್ಷೇತ್ರದಲ್ಲೂ ಇರುತ್ತದೆ ಎನ್ನುವ ಸಣ್ಣ ಮಟ್ಟದ ಜಾಗರೂಕತೆಯಿಂದ ನಾವು ಕಾರ್ಯನಿರ್ವಹಿಸಬೇಕಾಗಿದೆ. ಆದರೆ ಕೇವಲ ಸಮಸ್ಯೆಗಳತ್ತ ಕೇಂದ್ರೀಕರಿಸದೆ ಪರಿಹಾರಗಳತ್ತ ಗಮನ ಹರಿಸಿ ಎಲ್ಲರೂ ಒಟ್ಟಾಗಿ ಶ್ರಮಿಸಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಜಗತ್ತಿನ ನಕ್ಷೆಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋಣ. ಶಿಕ್ಷಣವೇ ಜಗತ್ತನ್ನು ಬದಲಾಯಿಸಲು
ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದು ನೆಲ್ಸನ್ ಮಂಡೇಲ ಹೇಳಿದಂತೆ ಮಂಗಳೂರು ವಿಶ್ವವಿದ್ಯಾನಿಲಯವು ಈ ಪ್ರಬಲ ಆಯುಧವನ್ನು ಸಮಾಜಕ್ಕೆ ಒದಗಿಸುವ ಕೇಂದ್ರವಾಗಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಶ್ರೀ ಯು ಟಿ ಖಾದರ್, ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ. ಮೊದಲ ಬಾರಿಗೆ ಮೊಬೈಲ್ ಹಿಡ್ಕೊಂಡು ಓದಿದ್ದೇನೆ ನಾನು. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಆಮ್ ಯೂಸ್ ಟು. ಸ್ನೇಹಿತರೆ, ನಮ್ಮ ಮುಖ್ಯ ಅತಿಥಿಗಳು ಒಂದು ಆತ್ಮಾವಲೋಕವನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು ಅಂತ ನಮಗೆ ಕರೆ ಕೊಟ್ಟು ನಾವು ನಡೆದು ಬಂದಿರುವ ದಾರಿಯನ್ನು ಬಹಳ ಗಂಭೀರವಾಗಿ ಆಲೋಚನೆ ಮಾಡೋ ರೀತಿಗೆ ನಮ್ಮನ್ನು ಒಂದು ತೆರೆದಿಟ್ಟಿದ್ದಾರೆ. 46 ವರ್ಷಗಳ ಈ ಜರ್ನಿಯಲ್ಲಿ 10ನೇ ಕುಲಪತಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಒಂದು ಜವಾಬ್ದಾರಿ ಬಂದಾಗ ಈ ವಿಶ್ವವಿದ್ಯಾಲಯದ ಸಮಸ್ಯೆಗಳು ಬಹಳ ಎತ್ತರಕ್ಕಿದ್ದದ್ದನ್ನು ತಾವೆಲ್ಲ ಕಂಡಿದ್ದೀರಿ, ಮನಗಂಡಿದ್ದೀರಿ. ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡುವ ಒಂದು ಧೈರ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆದದ್ದು ಯಾಕೆಂತಂದರೆ ಈ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿ ನಾನು. ಈ ವೇದಿಕೆಯಲ್ಲಿ ಈಗಾಗಲೇ ಹೆಚ್ಚಿನವರು, ರಿಜಿಸ್ಟ್ರಾರ್ ಅವರು, ನಮ್ಮ ಪ್ರೊಫೆಸರ್ ಅವರು ಮತ್ತು ನಮ್ಮ ಗಣೇಶನ್ ಜಿ ಅವರು ಈ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳಾಗಿರೋದ್ರಿಂದ ಈ ವಿಶ್ವವಿದ್ಯಾನಿಲಯದ ಕಲ್ಲುಗಳಲ್ಲಿ ಇಂಚ್ ಬೈ ಇಂಚ್ ಸಮಸ್ಯೆಗಳು ಗೊತ್ತಿರೋದ್ರಿಂದ ಇದನ್ನು ಹೇಗೆ ಮುನ್ನಡೆಸಬೇಕು ಅನ್ನುವ ಕಲ್ಪನೆ ಇದ್ದರೂ ಕೂಡ ಸಮಸ್ಯೆಗಳು ನಮಗೆ ಇದ್ದದ್ದನ್ನು ನಾನು ಇಲ್ಲಿ ನೆನಪು ಮಾಡಿಕೊಳ್ತಾನೆ. ಆದರೂ ಕೂಡ ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಸಲಹೆ ಮತ್ತು ಸೂಚನೆಯಿಂದ, ಧೈರ್ಯದಿಂದ, ನಮ್ಮ ವಿದ್ಯಾರ್ಥಿ ಸ್ನೇಹಿತರ ಸಪೋರ್ಟಿಂದ, ನಮ್ಮ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಊರಿನ ಜನರ ಸಹಕಾರದಿಂದ ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಿದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆತ್ಮಾವಲೋಕನ ಎಲ್ಲಿಂದ ಪ್ರಾರಂಭ ಆಗಬೇಕು? ಸಾಧನೆಗಳಿಂದ ಪ್ರಾರಂಭ ಆಗಬೇಕೆ ಅಥವಾ ನಮ್ಗೆ ಹೀಗೆ ಬಂದಿರುವ ಸವಾಲುಗಳ ಮುಖಾಂತರ ಪ್ರಾರಂಭ ಆಗಬೇಕೆ ಅನ್ನುವುದನ್ನೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಇವತ್ತು ಏನಾದರೂ ಗೌರವಾನ್ವಿತ ಅತಿಥಿಗಳಾಗಿರುವ ಪ್ರೊಫೆಸರ್ ಚಿನ್ನಪ್ಪಗೌಡರು, ನಮ್ಮೆಲ್ಲರ ಆತ್ಮೀಯರು, ಅವರು ಬರೆದಿದ್ರೆ ಅವರ ಪರಿಚಯಕ್ಕೋಸ್ಕರ ಅವ್ರು ಬರದೆ ನಮ್ಮ ಯು ಟಿ ಖಾದರ್ ಸಾಹೇಬ್ರೇ ಬಂದಿದ್ದಿದ್ರೆ ಅವ್ರಿಗೋಸ್ಕರ ಒಂದು ಸಣ್ಣ ಒಂದು ನೋಟನ್ನು ನಾನು ತಯಾರು ಮಾಡಿದ್ದೆ. ನಿಮ್ಮೆಲ್ಲರ ಅನುಮತಿ ಮೇರೆಗೆ ಈ ನೋಟನ್ನು ಓದ್ತಾನೆ. 2 ಪುಟ ಇದೆ. ಆ ನಂತರ ನನಗೆ ಶಿಕ್ಷಕರ ದಿನಾಚರಣೆಯ ಬಗ್ಗೆ 2 ಮಾತನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ತಮಗೆಲ್ಲರಿಗೂ ನಮಸ್ಕಾರ. ಮಂಗಳೂರು ವಿವಿಯ 46ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ತಾವು ಈಗ ಪ್ರೊಫೆಸರ್ ಚಿನ್ನಪ್ಪಗೌಡರು, ನಮ್ಮದೇ ಪ್ರಾಧ್ಯಾಪಕ ಮಿತ್ರರು, ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ, ಮಾನ್ಯ ಸಿಂಡಿಕೇಟ್ ಸದಸ್ಯರೇ, ಶೈಕ್ಷಣಿಕ ಮಂಡಳಿಯ ಸದಸ್ಯರೇ, ವಿಶೇಷ ಆಹ್ವಾನಿತರೆ, ಎಲ್ಲ ನಿಕಾಯದ ಡೀನರುಗಳೇ, ಪ್ರಾಧ್ಯಾಪಕರುಗಳೇ, ಆಡಳಿತದ ಭಾಗವಾಗಿರುವ ಎಲ್ಲ ಸಿಬ್ಬಂದಿ ಮಿತ್ರರೇ, ಕಿರಿಯ ಮಿತ್ರರಾದ ವಿದ್ಯಾರ್ಥಿಗಳೇ, ಮಾಧ್ಯಮ ಬಂಧುಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯರೇ ಮತ್ತು ನಮ್ಮ ಮಂಗಳ ಅಲುಮ್ನೈ ಅಸೋಸಿಯೇಷನ್ನ ಪ್ರತಿನಿಧಿಗಳಾಗಿ ಬಂದಿರುವ ಎಲ್ಲ ನಮ್ಮ ಹಿರಿಯರು ಮತ್ತು ಗೌರವಾಧ್ಯಕ್ಷರೇ, ನಮ್ಮ 46 ವರ್ಷದ ಶೈಕ್ಷಣಿಕ ಪ್ರಯಾಣದಲ್ಲಿ ನಾವೆಲ್ಲ ಜಾತಿ, ಧರ್ಮ, ಪ್ರಾದೇಶಿಕತೆಯನ್ನು ಮೀರಿದಂತೆ ಉನ್ನತ ಶಿಕ್ಷಣವನ್ನು ಅಪೇಕ್ಷಿತರಿಗೆ ನೀಡುವುದರಲ್ಲಿ ಸಫಲರಾಗಿದ್ದೇವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಾಧ್ಯಾಪಕ ಮಿತ್ರರು ಹಿರಿಯರಾಗಿ ಮತ್ತು ಎಲ್ಲರ ಪೋಷಕರಾಗಿ ಶೈಕ್ಷಣಿಕ ಪ್ರಯಾಣದ ರೂವಾರಿಗಳಾಗಿದ್ದಾರೆ. ಜೊತೆಗೆ ನಮ್ಮ ಊರಿನ ಜನನಾಯಕರು, ಸಾರ್ವಜನಿಕರು ಮತ್ತು ಪೋಷಕರು ನಮ್ಮ ಜೊತೆ ಯಾವುದೇ ಅಪೇಕ್ಷೆ ಇಲ್ಲದೆ ಇಲ್ಲಿಯ ತನಕ ಸಹಕರಿಸಿದ್ದಾರೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಾಲಕ್ಕೆ ಸರ್ಕಾರ ನೀಡಿರುವ ಆದೇಶಗಳನ್ನು ಪಾಲಿಸದೆ ಕೆಲವೊಮ್ಮೆ ಸಂಕಟಗಳನ್ನು ನಾವು ಎದುರಿಸಿದ್ದೇವೆ. ಇಷ್ಟಾದರೂ ಮಂಗಳೂರು ವಿವಿಯು ಇಂದಿಗೂ ತನ್ನ ಅಕಾಡೆಮಿಕ್ ಲೆಗಸಿಯನ್ನು ಉಳಿಸಿಕೊಂಡು ಬಂದಿದೆ. ಹಿರಿಯ ಪ್ರಾಧ್ಯಾಪಕರ ಅನುಪಸ್ಥಿತಿಯಲ್ಲಿ ನಮ್ಮ ಯುವ ಶಿಕ್ಷಕರ ತಂಡವು ನಿರಂತರ ಪಾಠ ಮತ್ತು ಸಂಶೋಧನೆಯಲ್ಲಿ ತೊಡಗಿಕೊಂಡು ವಿವಿಯನ್ನು ದೇಶದ 101ರಿಂದ 150ರ ಒಳಗಿನ ನಿರ್ಫ್ ರ್ಯಾಂಕ್ ಗಿಟ್ಟಿಸುವಲ್ಲಿ ಶ್ರಮಿಸಿದ್ದಾರೆ. ರಾಜ್ಯದ ಸಾರ್ವಜನಿಕ ವಿವಿಗಳಲ್ಲಿ 50ರಿಂದ 100ರ ಒಳಗಿನ ರ್ಯಾಂಕ್ ಪಡೆಯುವುದರೊಂದಿಗೆ 24-25ನೇ ಸಾಲಿನಲ್ಲಿ ಸುಮಾರು 1119 ಸಂಶೋಧನಾ ಪ್ರಬಂಧಗಳನ್ನು, ಅವುಗಳಲ್ಲಿ 255 ಹೈ ಇಂಪ್ಯಾಕ್ಟ್ ಜರ್ನಲ್ನಲ್ಲಿ ಪ್ರಕಟಿಸಿ 15 ಪೇಟೆಂಟ್ಗಳನ್ನು ಪಡೆದಿದ್ದಾರೆ. ಪರಿಣಾಮವಾಗಿ ನಮ್ಮ H ಇಂಡೆಕ್ಸ್ 86 ಆಗಿದ್ದು ಅತ್ಯಂತ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಯುವ ಪ್ರಾಧ್ಯಾಪಕ ಮಿತ್ರರನ್ನು ಅಭಿನಂದಿಸ್ತೇನೆ. ಇದು ಬಹಳ
ನಿಜವಾಗೂ ಹೃದಯ ಸ್ಪರ್ಶಿ ಮಾತುಗಳು. ಇದನ್ನು ನನ್ನ ಅಧ್ಯಾಪಕ ಮಿತ್ರರಿಗೆ ಸಮಾಧಾನ ಪಡಿಸಲಿಕ್ಕೆ ಹೇಳ್ತಾ ಇದ್ದೀನಿ ಅಂತ ನಾನು ತಿಳ್ಕೊಬೇಡಿ. ನಾವು ಕಷ್ಟಪಟ್ಟಿರೋದು ಹೌದು, ನಮಗೆ ನಿಜವಾಗೂ ಸವಾಲುಗಳಿರುವುದು ಹೌದು. ಆದರೆ ಒಂದು ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ಸುಮಾರು 1191 ರಿಸರ್ಚ್ ಪೇಪರ್ಸ್ಗಳನ್ನು ಸದ್ದಿಲ್ಲದೆ ತಾವು ಪಬ್ಲಿಷ್ ಮಾಡಿರೋದು ಮತ್ತು ಅದರ ಕೀರ್ತಿಯನ್ನು ವಿಶ್ವವಿದ್ಯಾಲಯಕ್ಕೆ ತಂದುಕೊಟ್ಟಿರೋದು ಈ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಅತ್ಯಂತ ಗಂಭೀರವಾದ ಬೆಳವಣಿಗೆ. ಮತ್ತು ಸರ್ ಏನು ಹೇಳ್ತಾ ಇದ್ರು, ನಮ್ಗೆ ಹಾಕಿಕೊಟ್ಟಿರೋ ಹಿರಿಯರ ಪರಂಪರೆ ಏನಿದೆ, ಈ ಪರಂಪರೆಯನ್ನು ತಾವು ಇವತ್ತು ಮುಂದುವರಿಸಿರೋದನ್ನು ಎಲ್ಲ ಬಹಿರಂಗವಾಗಿ ಈ ಮಾತುಗಳನ್ನು, ಈ ಕ್ರೆಡಿಟನ್ನು ನಾನು ನನ್ನ ಯಂಗ್ ಕೊಲೀಗ್ಸ್ಗಳಿಗೆ, ಸಂಶೋಧಕ ಮಿತ್ರರಿಗೆ ಮತ್ತು ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. 154 ಕಾಲೇಜುಗಳು ನಮ್ಮದಕ್ಕಿದ್ದು 42 ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ನೀಡುವ 26 ವಿಭಾಗಗಳು ನಮ್ಮಲ್ಲಿವೆ. ಸುಮಾರು 39 ಒಡಂಬಡಿಕೆಗಳಿದ್ದು ಅವುಗಳೆಲ್ಲವೂ ಕೂಡ ಕಾರ್ಯನಿರ್ವಹಿಸುವಂತೆ ಮಾಡಲು ಕ್ರಮಗಳನ್ನು ನಾವು ಕೈಗೊಳ್ಳುತ್ತಾ ಇದ್ದೇವೆ. ನಮ್ಮ ವಿವಿಯಲ್ಲಿ 24 ಅಧ್ಯಯನ ಪೀಠಗಳು ಕಾರ್ಯನಿರ್ವಹಿಸುತ್ತಿದ್ದು ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ನೆಲೆಗಳ ಅಂಶಗಳನ್ನು ಶೈಕ್ಷಣಿಕ ಚೌಕಟ್ಟಿನಿಂದ ನೋಡುವ ಮತ್ತು ಕಾರ್ಯೋನ್ಮುಖವಾಗುವ ಹಂತವನ್ನು ನಾವು ತಲುಪಿದ್ದೇವೆ. ನಮ್ಮ ವಿವಿಯು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮಿಂದಾಗುವ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಿದ್ದು ನಮ್ಮ ಸವಾಲುಗಳನ್ನು ಮೆಟ್ಟಿ ನಿಂತು ಮತ್ತೊಮ್ಮೆ ಈ ಇಂದಿನ ಶೈಕ್ಷಣಿಕ ಮಟ್ಟಕ್ಕೆ ಮತ್ತು ಅದನ್ನು ಮೀರಿಸುವ ಕೆಲಸದಲ್ಲಿ ನಮ್ಮ ಪ್ರಾಧ್ಯಾಪಕ ಮಿತ್ರರು ಶ್ರಮಿಸುತ್ತಿರುವುದು ಅತ್ಯಂತ ಸಂತಸದ ವಿಷಯ. ಜೊತೆಗೆ ನಮ್ಮ ಎಲ್ಲ ಸ್ತರದ ಆಡಳಿತ ಸಿಬ್ಬಂದಿಗಳು, ನಮ್ಮ ಸಿಂಡಿಕೇಟ್ ಮತ್ತು ಶೈಕ್ಷಣಿಕ ಮಂಡಳಿ, ಎಲ್ಲ ವಿಭಾಗೀಯ ಶೈಕ್ಷಣಿಕ ಬಾಡಿಗಳು ನಿರಂತರವಾಗಿ ಕಾರ್ಯ ನಿರ್ವಹಿಸುತ್ತಿದ್ದು ಸವಾಲುಗಳನ್ನು ಎದುರಿಸಲು ಮತ್ತು ಹಲವಾರು ರೀತಿಯ ತ್ಯಾಗಗಳನ್ನು ಮಾಡಲು ನಾವು ಸನ್ನದ್ಧರಾಗಿದ್ದೇವೆ. ಹೊಸ ಶೈಕ್ಷಣಿಕ ಪ್ರಯೋಗಗಳಿಂದ ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲಿ ಕುಂಠಿತವಾಗಿರುವುದು ಇಂದಿನ ಬೆಳವಣಿಗೆಯಾಗದಿದ್ದರೂ ನಾವೆಲ್ಲ ಒಂದಾಗಿ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ತಯಾರಾಗುತ್ತಿದ್ದೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸಲು ಸಂತೋಷವಾಗುತ್ತಿದೆ. ಆರ್ಥಿಕ ಕೊರತೆಯ ಹಿನ್ನೆಲೆಯಲ್ಲಿ ಮಾನ್ಯ ಕುಲಸಚಿವರು ಇದನ್ನು ಹೇಳಿದ್ರು, ಮಾನ್ಯ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಕೂಡ ಇದನ್ನು ಇಂಡೈರೆಕ್ಟ್ ನಮ್ಮಲ್ಲಿ ಹೇಳ್ತಾ ಬಂದರು. ಆರ್ಥಿಕ ಕೊರತೆಗೆ ನಮ್ಮ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಆರ್ಥಿಕ ಚರ್ಚೆಗಳು ನಡೀತಾ ಇದೆ. ವಿಶ್ವವಿದ್ಯಾನಿಲಯಗಳು ಹಿಂದಿನ ಬಜೆಟ್ ಅನ್ನು ತಾವೆಲ್ಲ ಸ್ವಲ್ಪ ಗಮನಿಸಿದ್ರೆ ವಿಶ್ವವಿದ್ಯಾನಿಲಯಗಳು ಬಜೆಟ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ ಅನ್ನುವುದನ್ನು ನೀವು ಗಮನಿಸಿದ್ದೀರಿ, ಎಷ್ಟು ಅಥವಾ ಅನ್ಇಂಪಾರ್ಟೆಂಟ್ ಆಗಿದೆ ಅನ್ನುವುದನ್ನು ನೀವು ಗಮನಿಸಿದ್ದೀರಿ. ಪ್ರತಿಯೊಬ್ಬರು ರೈಟ್ ಫ್ರಮ್ ದಿ ಫಿನಾನ್ಸ್ ಮಿನಿಸ್ಟರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಹಣಕಾಸು ಅಧಿಕಾರಿಯವರು, ಹಣಕಾಸು ಮಂತ್ರಿಗಳು, ಎಲ್ಲ ಸಂಸ್ಥೆಗಳು ಸ್ವಂತಹ ಕಾಲಿನಲ್ಲಿ ನಿಲ್ಲಬೇಕು ಅನ್ನುವ ಒಂದು ಕಾಲ್ ಕೊಡ್ತಾ ಇದ್ದಾರೆ ನಮಗೆ. ಅದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಮಗೂ ಸಮಸ್ಯೆ ಆಗ್ತಾ ಇದೆ. ಆರ್ಥಿಕ ಕೊರತೆ ಹಿನ್ನೆಲೆಯಲ್ಲಿ ನಿವೃತ್ತ ಸಿಬ್ಬಂದಿಗಳಿಗೆ ನೀಡಬೇಕಾಗಿರುವ ಪಿಂಚಣಿ ಸೌಲಭ್ಯಗಳು ಪೂರ್ಣ ಪ್ರಮಾಣದಲ್ಲಿ ರೂಪುಗೊಳ್ಳಲು ಸರ್ಕಾರವು ನಿರಂತರವಾಗಿ ಇವತ್ತು ಪ್ರಯತ್ನ ಪಡ್ತಾ ಇದ್ರು ಕೂಡ ಈ ಹಂತದಲ್ಲಿ ನಾನು ಇದನ್ನ ಮಾನ್ಯ ಸಭಾಪತಿಗಳಿಗೆ ಅರ್ಪಣೆ ಮಾಡಬೇಕಾಗಿತ್ತು, ಆದರೂ ಅವರ ಅನುಪಸ್ಥಿತಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ. ನಿರಂತರವಾಗಿ ನಾವು ಪ್ರಯತ್ನ ಪಟ್ಟದ್ರಿಂದ ಮತ್ತು ಮಾನ್ಯ ನಮ್ಮ ಸಭಾಪತಿಗಳು ನಮ್ಗೆ ಸಹಾಯ ಮಾಡಿದ ಕಾರಣಕ್ಕಾಗಿ ಸರ್ಕಾರ ಇವತ್ತು ನಮ್ಮ ಮೇಲೆ ತುಂಬಾ ಅನುಕಂಪ ತೋರಿದೆ. ಅದನ್ನು ಬಹಿರಂಗವಾಗಿ ಇವತ್ತು ನನಗೆ ಅನೌನ್ಸ್ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಇನ್ ದಿ ಡೇಸ್ ಟು ಕಮ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಹೌ ಗವರ್ಮೆಂಟ್ ಈಸ್ ಲುಕಿಂಗ್ ಎಟ್ Mangalore University today in terms of sanctioning the amounts that is supposed to be distributed in the name of pension in the future days to come. ಆ ಕೀರ್ತಿ ನಮ್ಮ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಅಥವಾ ಪ್ರೊಫೆಸರ್ ಇವರು ನಮ್ಮ ಸಭಾಪತಿಗಳಿಗೂ ಕೂಡ ಸಲ್ಲುತ್ತೆ. ಈ ಸಂದರ್ಭದಲ್ಲಿ ನಾನು ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಭಾಪತಿಗಳನ್ನು ನಾನು ಅಭಿನಂದಿಸಬೇಕಾಗಿದೆ ಮತ್ತು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿರುವ ನಾವು ಅನುಭವಿಸಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಸರ್ಕಾರದ ನಿಯಮಗಳನ್ನು ತಪ್ಪದೆ ಪಾಲಿಸುವುದರ ಮುಖಾಂತರ ವಿವಿಯನ್ನು ಸರಿಯಾದ ಸ್ಥಾನಮಾನಕ್ಕೆ ಕುಳ್ಳಿರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಆತ್ಮ ಪರಿಶೋಧನೆ ಅಂದ್ರೆ ನನ್ನ ಪ್ರಕಾರ ಇದೆ. ನಾವೇನು ಯಾರೂ ತಪ್ಪು ಮಾಡಲಿಲ್ಲ, ಆದರೆ ಸರ್ಕಾರ ಏನೋ ಹೇಳಿದ್ದನ್ನ ಯಾವ್ಯಾವುದೋ ಸಂದರ್ಭಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡಿ ನಾವು ಮಾಡಿದರ ಫಲವೇ ಇವತ್ತು ನಮಗೆ ಈ ರೀತಿ ಆಗಿದೆ. ಹಾಗಾಗಿ ಸರ್ಕಾರಕ್ಕೆ ನಾವೇನು ಪ್ರತಿಕ್ರಿಯೆ ಕೊಡಬೇಕು ಅಂತಂದ್ರೆ ಸರ್ಕಾರದ ಎಲ್ಲ ನಿಯಮಗಳನ್ನ ಬಹಳ ಚಾಚೂ ತಪ್ಪದೆ ಅನುಕರಣೆ ಮಾಡಿ, ಅದನ್ನು ಆ ರೀತಿ ಅನುಕರಣೆ ಮಾಡಿ ಸರ್ಕಾರದ ಮತ್ತೊಮ್ಮೆ ಅನುಕಂಪವನ್ನು ಗಿಟ್ಟಿಸಿಕೊಳ್ಳದಿದ್ರೆ
ಇನ್ನು ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆಗಳನ್ನು ಉಳಿಸಿಕೊಳ್ಳುವುದು ಬಹಳ ಕಷ್ಟ ಅಂತ ನನಗೆ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಾವು ಇಂದು ಆಚರಿಸುತ್ತಿರುವ ಶಿಕ್ಷಕರ ದಿನಾಚರಣೆಯು ಅತ್ಯಂತ ಸಮಯೋಚಿತ ಎಂದು ನಾನು ಭಾವಿಸುತ್ತೇನೆ. ಹೊಸ ಹೊಸ ಆವಿಷ್ಕಾರಗಳಿಗೆ, ಆಲೋಚನೆಗಳಿಗೆ, ಚರ್ಚೆಗಳಿಗೆ ನಮ್ಮನ್ನು ನಾವು ತೆಗೆದುಕೊಳ್ಳದಿದ್ದರೆ ತೀವ್ರವಾಗಿ ಬದಲಾಗುತ್ತಿರುವ ಈ ಸಮಾಜದಲ್ಲಿ ನಾವು ಬದಿಗೊತ್ತಲ್ಪಡುವ ವರ್ಗವಾಗಿ ರೂಪಾಂತರವಾಗಬೇಕಾಗುತ್ತದೆ. ವಿದ್ಯಾರ್ಥಿಗಳನ್ನು ಪ್ರೀತಿಸುವ, ಗೌರವಿಸುವ ಮತ್ತು ಅವರ ಶೈಕ್ಷಣಿಕ ಬೇಡಿಕೆಗಳನ್ನು ಪೂರೈಸುವ ಕೆಲಸ ಮಾಡುವುದರ ಜೊತೆಗೆ ನಾವು ದಿನದಿಂದ ದಿನಕ್ಕೆ ಸೃಜನಶೀಲರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕಾಗಿದೆ. ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನತೆಯಿಂದ ನಡೆಸಿಕೊಂಡು ಸಂವಿಧಾನದ ಮೂಲ ಅರ್ಥಕ್ಕೆ ನಾವು ಅರ್ಥವನ್ನು ಕಲ್ಪಿಸಬೇಕಾಗಿದೆ. ಶಿಕ್ಷಣವನ್ನು ಶೈಕ್ಷಣಿಕವಾಗಿ ರೂಪಿಸಿ, ಲೆಟ್ ಮಿ ಆಲ್ಸೋ ಸ್ಟ್ರೆಸ್, ಶಿಕ್ಷಣವನ್ನು ಶೈಕ್ಷಣಿಕವಾಗಿ ರೂಪಿಸಿ ಶಿಕ್ಷಿತರನ್ನ ತಯಾರು ಮಾಡುವ ಜವಾಬ್ದಾರಿ ನಮ್ಮ ಮುಂದಿದೆ. ಈ ಹಿನ್ನೆಲೆಯಲ್ಲಿ ತಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ನಮ್ಮ ಸಂಸ್ಥಾಪನಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಈ ಎರಡೂ ಜಂಟಿ ಕಾರ್ಯಕ್ರಮದ ಶುಭಾಶಯಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಹೇಳಿ ನಿಮ್ಮ ಮುಂದೆ ಎರಡು ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾರೆ. ಸ್ನೇಹಿತರೆ, ತಯಾರು ಮಾಡಿದ್ದೆ ಅಂತಂದರೆ ಇದು ನಮ್ಮ ಸಭಾಪತಿಗಳಿಗಾಗಿತ್ತು. ಇದನ್ನು ಅವ್ರ ಮುಂದೆ ಸಮರ್ಪಣೆ ಮಾಡಬೇಕಾಗಿತ್ತು. ಸಭಾಪತಿಗಳು ಬಂದಿದ್ರೆ ಒಂದು ಮೆಮೊರಾಂಡಮ್ ಕೂಡ ಕೊಡಬೇಕಾಗಿತ್ತು. ಆ ಮೆಮೊರಾಂಡಮ್ನ ತಯಾರು ಮಾಡ್ಕೊಂಡಿದ್ದೇವೆ. ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಸಾಹೇಬರನ್ನು ಕರ್ಕೊಂಡು ಬಂದು ಅವರಿಗೆ ನಮ್ಮ ಮೆಮೊರಾಂಡಮನ್ನು ಸಬ್ಮಿಟ್ ಮಾಡ್ತಾನೆ. ಈಗಾಗಲೇ ಮಾತುಗಳಲ್ಲಿ ಪ್ರೊಫೆಸರ್ ಚಿನ್ನಪ್ಪ ಗೌಡರು ಭಾಳ ಒಳ್ಳೆಯ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ವಿದ್ಯಾರ್ಥಿ ಸ್ನೇಹಿತರು ಇದನ್ನು ಗಮನಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಕ್ಯಾಂಪಸ್ನಲ್ಲಿ ಎಂಥ ಅದ್ಭುತವಾದ ಅನುಭವಗಳಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ನಾವು ಪಾಠ ಪ್ರವಚನಗಳು ಪರೀಕ್ಷೆಗಾಗಿ ಮಾಡಿದಂಥ ಯಾವ ವ್ಯವಸ್ಥೆಯೂ ಅಲ್ಲ. ಈ ಕನ್ನಡ ವಿಭಾಗದಲ್ಲಿ ಪಾಠ ಮಾಡ್ತಿದ್ದ ಚಿನ್ನಪ್ಪ ಗೌಡರ ಪಾಠ ಕೇಳಲಿಕ್ಕೆ ಎಲ್ಲ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು, ನಾನು ಸೇರಿಕೊಂಡಾಗೆ ಪೊಲಿಟಿಕಲ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಆವಾಗ ಅವರ ವಿಭಾಗಕ್ಕೆ ಬರ್ತಾ ಇದ್ವಿ. ಆ ವಿಭಾಗಕ್ಕೆ ಬರುವಾಗ ಅವರ ಅಧ್ಯಾಪಕ ಮಿತ್ರರು, ಪರ್ಟಿಕ್ಯುಲರ್ಲಿ ಚೇರ್ಮನ್ ಪ್ರೊಫೆಸರ್ ವಿವೇಕ ರೈ ಅವರು ಅನುಮತಿ ಕೊಟ್ಟಿದ್ರು. ಹಾಗಾಗಿ ಈ ಕನ್ನಡ ವಿಭಾಗದಲ್ಲಿ ಪಾಠ ಪ್ರವಚನಗಳು ಎಲ್ಲ ವಿಭಾಗಗಳಿಗೆ ಸಿಕ್ತಂತ ಒಂದು ದೊಡ್ಡ ಅನುಭವ ಆಗಿತ್ತು. ಈ ಏನಾದರೂ ಸಮಸ್ಯೆ ಆಗಿದ್ರೆ ವಿದ್ಯಾರ್ಥಿಗಳಿಗೆ, ಯಾವ ವಿದ್ಯಾರ್ಥಿಗಳಿಗಾದರೂ ಸಮಸ್ಯೆ ಆಗಿದ್ರೆ ಈ ಕ್ಯಾಂಪಸ್ ಯಾವತ್ತೂ ಒಗ್ಗಟ್ಟಾಗಿ ನಿಲ್ತಾ ಇತ್ತು. ಈ ಒಗ್ಗಟ್ಟಾಗಿ ನಿಲ್ಲಿಕ್ಕೆ ನಮ್ಮ ಅಧ್ಯಾಪಕ ಮಿತ್ರರುಗಳು ಬಹಳ ಶ್ರಮಿಸಿದ್ರು. ನಾವೆಲ್ಲ ಪಾಠ ಮಾಡ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಮೌಲ್ಯವನ್ನು ಹೇಳ್ಕೊಟ್ಟಿದ್ದೀವಿ ಹೊರತು ಯಾವ ಮೌಲ್ಯಗಳು ಬೇಕಾಗಿತ್ತೋ ನಮಗೆ ಬದುಕಲಿಕ್ಕೆ ಅದನ್ನು ಹೇಳಿಕೊಡ್ತಾ ಒಂದು ಕ್ಯಾಂಪಸ್ಸನ್ನು ನಾವು ಕಟ್ಕೊಂಡಿದ್ವಿ. ಮತ್ತು ಈ ಪರಂಪರೆ ಮುಂದುವರಿಬೇಕು ಅನ್ನುವ ಕಾರಣಕ್ಕಾಗಿಯೇ ಎಲ್ಲ ಸಂದರ್ಭಗಳಲ್ಲೂ ವಿದ್ಯಾರ್ಥಿಗಳನ್ನು ನಾವು ಪ್ರಮುಖ ಸ್ಥಾನದಲ್ಲಿ ಕ್ಯಾಂಪಸ್ನಲ್ಲಿ ಕೂರಿಸಿದ್ವಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸಮಸ್ಯೆಗಳು ಪ್ರಾರಂಭ ಆದಾಗ ಈ ಥರದ ಒಂದು ಪರಂಪರೆಯನ್ನು ನಾವು ಕಳ್ಕೊಂಡ್ವಿ. ಈ ಪರಂಪರೆಯನ್ನು ಹುಟ್ಟುಹಾಕುವ ಜವಾಬ್ದಾರಿ ಈಗ ನಮ್ಮೆಲ್ಲ ಯಂಗ್ ಟೀಚರ್ಸ್ಗಳ ಮೇಲಿದೆ. ಅವರು ದಿನನಿತ್ಯ ಪಾಠ ಪ್ರವಚನಗಳು, ಸಂಶೋಧನೆಗಳು, ಅಡಿಷನಲ್ ವರ್ಕ್ಗಳು ಇವೆಲ್ಲ ಇರೋದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಹುರುಪನ್ನು ಸೃಷ್ಟಿ ಮಾಡಬೇಕಾಗಿದೆ. ದುಃಖದ ಮಾತುಗಳು ಏನು ಅಂತಂದ್ರೆ, ಎನ್ರೋಲ್ಮೆಂಟ್ ಸಮಸ್ಯೆಗೆ ಡಬಲ್ ಮಾಡಿ ಹೊಸ ಕಾಲೇಜುಗಳನ್ನು ಮಾಡಿ ಅಂತ ನಮ್ಮ ಸರ್ ಹೇಳ್ತಾ ಇದ್ರು. ಎಷ್ಟು ದುಃಖ ಆಗುತ್ತೆ ಈ ಸಂದರ್ಭದಲ್ಲಿ ಅಂತಂದ್ರೆ, ನಾನು ಅನ್ನ ತಿಂದಿದ್ದೇನೆ ಅಂತ ಸರ್ ಹೇಳ್ತಾ ಇದ್ರು. ಬರೀ ನಾವು ಮಾತ್ರ ಅಲ್ಲ, ಸುಮಾರು 46 ವರ್ಷಗಳಲ್ಲಿ ನನ್ನನ್ನು ಸೇರಿದಾಗ ಸುಮಾರು ಜನ ಇಲ್ಲಿ ಇಡೀ ಕುಟುಂಬವನ್ನು ರಕ್ಷಣೆ ಮಾಡಿದ್ದಾರೆ. ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಡಿ, ಅಲ್ಲಿ ಚೆನ್ನಾಗಿಲ್ಲ ಅಂತೇಳಿ ಇವತ್ತು ಕ್ಯಾಂಪೈನ್ ಮಾಡುವ ಮಟ್ಟಕ್ಕೆ ನಾವು ಕ್ಯಾಂಪಸ್ನಲ್ಲಿ ತಲುಪಿದ್ದೇವೆ. ಹಾಗಾಗಿ ದೀಪ ಹಚ್ಚುವುದು, ಮತ್ತೆ ಗೌರವ ಕೊಡೋದು, ಮತ್ತೆ ನಾವು ನೆನಪು ಮಾಡ್ಕೊಳ್ಳೋದು. ವೈ ಡು ವಿ ಸೆಲೆಬ್ರೇಟ್ ದಿ 46th ಫೌಂಡೇಶನ್ ಡೇ ಅಂಡ್ ವೈ ಡು ವಿ ಇಂಟ್ರಾಸ್ಪೆಕ್ಟ್ ಅಂಡ್ ವಾಟ್ ಡು ವಿ ಡೂ? ನಾವು ಪಬ್ಲಿಷ್ ಮಾಡಿರುವ ಲೇಖನಗಳ ಪುನರ್ ಪರಿಶೀಲನೆ ಮಾಡುವುದಲ್ಲ. ನಾವು ಪಬ್ಲಿಷ್ ಮಾಡಿದ ಲೇಖನಗಳದು ಮತ್ತೆ ಅದನ್ನ ರೀರೈಟ್ ಮಾಡಿ ಇನ್ನೊಂದು ಕಡೆ ಪಬ್ಲಿಷ್ ಮಾಡೋದಲ್ಲ. ಪುನರ್ನಮನ ಮಾಡಬೇಕಾಗಿರೋದು ಹೌ ಬೆಸ್ಟ್ ಐ ಕ್ಯಾನ್ ಗಿವ್ ಮೈ ಕಾಂಟ್ರಿಬ್ಯೂಷನ್ ಟು ದ ಡಿಪಾರ್ಟ್ಮೆಂಟ್ ಅಂಡ್ ದ ಯೂನಿವರ್ಸಿಟಿ. ಈ ರೀತಿ ಆಲೋಚನೆ ಮಾಡಬೇಕಾದ ಸಂದರ್ಭ ಇದೆ. ಸಂಶೋಧನಾ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ಯಂಗ್ ಟೀಚರ್ಸ್ಗಳು ಈ ತರ ಇವತ್ತು ಆಲೋಚನೆ ಮಾಡೋದಿದ್ರೆ ಈ ತರದೊಂದು ಸಾರ್ವಜನಿಕ ವಿಶ್ವವಿದ್ಯಾನಿಲಯ ಇಲ್ಲಿ ಹುಟ್ಕೊಳ್ತಾ ಇಲ್ಲ. ನಾವು ಆಡಳಿತದಿಂದ ಏನ್ ಕ್ರಮ ತಗೊಂಡಿದ್ದೀವೋ ಅದು ಆಲ್ಮೋಸ್ಟ್ ಎಲ್ಲ ತರದಲ್ಲಿ ಕೌಂಟರ್ ಆಗಿ ಕೆಲಸ ನಡೀತಾ ಇದೆ. ಮತ್ತು ಅದಲ್ಲ, ಅದು ಒಂದು ಆಡಳಿತ ನಡೆಸಬೇಕಾದ್ರೆ ಇವತ್ತು ನಿಮಗೆ ಗೊತ್ತಿದೆ, ಇಷ್ಟು ಸುಲಭದ ಕೆಲಸ ಏನಲ್ಲ. ಅಗತ್ಯವಾದ ರಿಸೋರ್ಸಸ್ ಇಲ್ಲದಿರುವ ಸಂದರ್ಭದಲ್ಲಿ ಕೆಲವು ಬಹಳ
ಕ್ಲಿಷ್ಟಕರವಾದ ಕೆಲವು ತೀರ್ಮಾನ ತಗೊಂಡಾಗ ಅದನ್ನ ಕೌಂಟರ್ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡಿರುವ ಘಟನೆಗಳು ಬಂದಾಗ ಸಂಸ್ಥೆ ಕಟ್ಟುವುದು ಬಹಳ ಕಷ್ಟ. ಎಲ್ಲಾದರೂ ಈ ಹಿಂದೆ ಕಳೆದ 8 ವರ್ಷಗಳಲ್ಲಿ ಆದ ಹಾಗೆ ಸರ್ಕಾರದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಎಲ್ಲ ರೀತಿಯ ಅಪಘಾತಗಳಿಗೆ ಕಾರಣ ಮಾಡಿದ್ದಿದ್ರೆ, ಆ ಥರದ ಪ್ರತಿಕ್ರಿಯೆಗಳು ಬಂದಿದ್ರೆ ನಾವು ಅದನ್ನು ಸ್ವಾಗತಿಸ್ತಾ ಇದ್ವಿ, ಸರ್ಕಾರವು ಸ್ವಾಗತಿಸ್ತಾ ಇತ್ತು. ಆದರೆ ಈಗ ಆ ಥರದ ಬೆಳವಣಿಗೆ ಇಲ್ಲ. ಮತ್ತು ಅದನ್ನು ಯಾವುದೇ ಸಂದರ್ಭದಲ್ಲಿ ನೀವು ಅದು ತಪ್ಪು ಅಂತ ತೋರಿಸಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ನಾನು ತಯಾರಾಗಿದ್ದರಿಂದ ಕಳೆದ ಸಾರಿಯೂ ಹೇಳಿದೆ, ಈ ಸಾರಿಯೂ ಹೇಳ್ತಾ ಇದ್ದಾನೆ. ಸಂಸ್ಥೆ ಇವತ್ತು ಉಳಿಬೇಕು ಅಂತಂದ್ರೆ ನಮ್ಮ ತ್ಯಾಗ ಇವತ್ತು ಬಹಳ ಮುಖ್ಯ. ನಾವು ತ್ಯಾಗ ಮಾಡಬೇಕಾದ ಅನಿವಾರ್ಯತೆ ಇದೆ. ಈ ಸಂಸ್ಥೆ ಉಳ್ಕೊಳ್ಳೋದಿದ್ರೆ ರಿಮೆಂಬರ್ ದ ಲೆಗಸಿ ವಿಲ್ ಡೆಫಿನೆಟ್ಲಿ ಗೆಟ್ ಸ್ಟಾಪ್. ಟೀಚರ್ಸ್ ಡೇ ಸಂದರ್ಭದಲ್ಲಿ ಈ ಕೆಲಸವನ್ನು ನಾನು ಮಾಡಲೇಬೇಕಾಗಿದೆ. ಯಾರ ಮನಸ್ಸಿಗೂ ಕೂಡ ನಾನು ನೋಯಿಸ್ತಾ ಇಲ್ಲ. ಆದರೆ ಈ ಸಂಸ್ಥೆ ಶಿಕ್ಷಣ ಸಂಸ್ಥೆ, ಇದನ್ನ ಬೇರೆಲ್ಲದಕ್ಕಿಂತಲೂ ಮೇಲಿಟ್ಟು ನೋಡಬೇಕೆ ಹೊರತು ನಮ್ಮ ಪರ್ಸನಲ್ ಪ್ರಯಾರಿಟಿಗಳನ್ನ ಇಲ್ಲಿ ತಗೊಂಡು ಬರೋದು ಬೇಡ. ನಮ್ಮ ಖಾಸಗಿ ಅಜೆಂಡಾಗಳು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇಡ. ನಮ್ಮ ಖಾಸಗಿ ಅಜೆಂಡಾಗಳಿಗೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯಾವ ಸಬ್ಜೆಕ್ಟ್ ಅನ್ನಾದರೂ ಮಾಡಿ, ಹೊಸ ಹೊಸ ಯೋಜನೆಗಳನ್ನು ತಗೊಂಡು ಬಂದಾದರೂ ಮಾಡಿ. ನಮ್ಮಲ್ಲಿ ದುಡ್ಡು ಇಲ್ಲ ಅಂತ ಯಾರಾದರೂ CSR ಫಂಡ್ ನಲ್ಲಿ ದುಡ್ಡು ಕೇಳಕ್ ಹೋದ್ರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ದುಡ್ಡು ಕೊಡ್ಬೇಕಾ? ನೋ, ವಿ ಡೋಂಟ್ ವಾಂಟ್ ಟು ಗಿವ್ ಎನಿ ಮನಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ನೀವು 10 ರೂಪಾಯಿ ಕೊಟ್ರೆ ಅಲ್ಲಿ 2 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ ಅಂತ ಎದೆಗೆ ಹೊಡೆದಂಗೆ, ಅವ್ರು ಹೊಡೆದಿಲ್ಲ ನಮ್ಗೆ, ಎದೆಗೆ ಹೊಡೆದಂಗೆ ನಮ್ಗೆ ಹೇಳ್ತಾ ಇದ್ರು. ಅದಕ್ಕೋಸ್ಕರವೇ ನೀವು ನಮ್ಗೆ CSR ಫಂಡ್ ಕೊಡಿ ಅಂತ ಕೇಳಿದ ಸಂದರ್ಭದಲ್ಲಿ ಕೊಡ್ತೇವೆ, ಬಟ್ ವಿತ್ ಒನ್ ಕಂಡೀಷನ್ ಅಂತ ನಾವೇ ಕಂಡೀಷನ್ ಹಾಕಿದ್ದೇವೆ. ಪ್ಲೀಸ್ ಡೋಂಟ್ ಗಿವ್ ಅಸ್ ಮನಿ, ಯು ಟೇಕ್ ಅಪ್ ದಿ ವರ್ಕ್ ಅಂದ್ರೆ ಯು ಕಂಪ್ಲೀಟ್ ದ ವರ್ಕ್ ಅಂತ ಅವರಿಗೆ ದುಡ್ಡಿಟ್ಟು ನಾವು ಅವರನ್ನೇ ಮುಂದುವರಿಯುವ ಮಾಡ್ತಾ ಇರುವ ಒಂದು ಕಾಲದಲ್ಲಿ ನಾವಿದ್ದೇವೆ. 10 ಪೈಸೆಯನ್ನ ಇವತ್ತು ನಾವು ಹುಟ್ಟು ಹಾಕಲಿಕ್ಕೆ ವಿಶ್ವವಿದ್ಯಾಲಯದಲ್ಲಿ ಕಷ್ಟಪಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಶಿಕ್ಷಕರ ದಿನಾಚರಣೆ ಮತ್ತು ಆತ್ಮ ಪರಿಶೋಧನೆ ಮಾಡಿಕೊಳ್ತಾ ಇರುವ ಈ ದಿನಾಚರಣೆಯಲ್ಲಿ ನಿಮ್ಮೆಲ್ಲರಲ್ಲಿ ನನಗೊಂದು ಮನವಿ ಇದೆ. ಇದು ತ್ಯಾಗ ಮಾಡಬೇಕಾದ ಸಂದರ್ಭ. ಸರ್ಕಾರ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟದ ಅಪೇಕ್ಷೆ ಮಾಡ್ತಾ ಇದೆ. ಇವತ್ತು ನಿಮ್ಮ ಸಿಬ್ಬಂದಿಗಳು ಜಾಸ್ತಿ ಇದ್ದಾರೆ, ಸಿಬ್ಬಂದಿಗಳನ್ನ ನೀವು ಕಡಿತಗೊಳಿಸದಿದ್ರೆ, ನಿಮ್ದು ರ್ಯಾಷನಲೈಸೇಷನ್ ಮಾಡೋದಿದ್ರೆ, ನೀವು ಮಾಡಿರೋ ತಪ್ಪುಗಳನ್ನು ಇವತ್ತು ಸರಿಪಡಿಸಿಕೊಳ್ಳೋದಿದ್ರೆ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೆನ್ಷನ್. ಅಲ್ಲಿ 46 ವರ್ಷ ಎಂತ ಅದ್ಭುತವಾದ ಲೆಗಸಿ ನೋಡಿ. ಎಂತೆಂಥ ಪ್ರೊಫೆಸರ್ಸ್ಗಳು ನಮ್ಗೆ ಇಲ್ಲಿದ್ದು ಅಂತಂದ್ರೆ, ಎಲ್ಲ ಫಾರಿನ್ ಸ್ಕಾಲರ್ಸ್ಗಳು ಇಲ್ಲಿ ಬಂದು ಅವರನ್ನ ಕನ್ಸಲ್ಟ್ ಮಾಡ್ತಾ ಇದ್ದಂತ ಒಂದು ಕಾಲ ಇತ್ತು. they were waiting for the appointment of those senior teachers to interview them, record their academic excellence, and then they used to go. ಅಂತ ಅದ್ಭುತವಾದ ಟೀಚರ್ಸ್ ಇದ್ರು. ಅಂತ ಟೀಚರ್ಸ್ಗಳಿಗೆ ನಾವಿವತ್ತು, ಈ ಹೆಗಳಿಗೆ ಕೊಟ್ಟ ಟೀಚರ್ಸ್ಗಳಿಗೆ ನಾವಿವತ್ತು ಪೆನ್ಷನ್ ಕೊಡಕ್ಕೆ 1 ತಿಂಗಳಾಗುವಾಗ ಕೈಕಾಲು ನಡುತ್ತಿರ್ತದ ನಮಗೆ. ನಮ್ಮದೇ ವಿದ್ಯಾರ್ಥಿಗಳ ಬೇರೆ ಏನೂ ಅಲ್ಲ, ನಮ್ಮದೇ ವಿದ್ಯಾರ್ಥಿಗಳ ದುಡ್ಡಿಂದಾಗಿ, ಅವರು ಕೊಡುವ ಶುಲ್ಕದಿಂದಾಗಿ ನಾವು ಇವತ್ತು ಪೆನ್ಷನ್ ಕೊಡುವ ಸಂದರ್ಭಕ್ಕೆ ಬಂದಿದ್ದೇವೆ. ಇದನ್ನು ತಾವೆಲ್ಲರೂ ಗಮನಿಸಬೇಕು. ಹಾಗಾಗಿ ಪ್ರತಿಯೊಂದು ವಿಭಾಗವು 46 ಗೋಡೆಗಳು ಏನು ಇವತ್ತು ನಮಗೆ ಬಂದಿದೆಯೋ ಕಂಬಗಳಾಗಿ ನಿಂತುಕೊಂಡು, 46 ಕಂಬಗಳಾಗಿ ನಿಂತುಕೊಂಡು ನಮ್ಮ ಇಡೀ ವಿಶ್ವವಿದ್ಯಾನಿಲಯನ ಉಳಿಸ್ಕೊಳ್ಬೇಕಾಗುತ್ತೆ. ಬಹಳ ದುಃಖ ಇದೆ ನನಗೆ ಈ ಮಾತು ಹೇಳಲಿಕ್ಕೆ. ಉಳಿಸ್ಕೊಳ್ಬೇಕಾಗಿದೆ. ಈ ಕಾರಣಕ್ಕಾಗಿ 46ನೇ ಸಂಸ್ಥಾಪನಾ ದಿನಾಚರಣೆಯ ಈ ಸಂಭ್ರಮದ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟದ ತ್ಯಾಗ, ಸ್ವಲ್ಪ ಅಡಿಷನಲ್ ವರ್ಕ್, ಸ್ವಲ್ಪ ಎಕ್ಸ್ಟ್ರಾ ಕೆಲಸ, ಒಂದಷ್ಟು ಕನ್ಸರ್ನ್ಗಳು, ಒಂದಷ್ಟು ವಿಷಯಗಳು, ಸಂಸ್ಥೆಯ ಪರವಾದ ಕೆಲವು ವಿಷಯಗಳು ಅನ್ನು ನಾವು ಕೈಗೆತ್ತಿಕೊಂಡ್ರೆ ಸಮಸ್ಯೆ ಬಹಳ ದೊಡ್ಡದಲ್ಲ. ಕೊನೆ ಮಾತು, ಇಲ್ಲಿ ಮಾರ್ಚ್ 5ಕ್ಕೆ ಬಂದಾಗ ನನ್ನ ಸ್ನೇಹಿತರಾದಂಥ ಪ್ರೊಫೆಸರ್ ಜಯರಾಜ್ ಅಮೀನ್ರವರು ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿದ್ರು. ಬಹಳ ಅದ್ಭುತವಾದ ಸ್ಟ್ಯಾಂಡರ್ಡ್. ನನ್ನ ಕೊಲೀಗ್ ಅಂತ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರು. ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತೋ ಏನೋ ನನಗೆ ಗೊತ್ತಿಲ್ಲ. 4-5 ತಿಂಗಳದು ಸ್ಯಾಲರಿ ಕೊಡಬೇಕಾಗಿತ್ತು ಒಂದ್ಸರಿಗೆ. 5 ತಿಂಗಳಾದ್ಮೇಲೆ 1 ತಿಂಗಳು, 6 ತಿಂಗಳಾದ್ಮೇಲೆ ಒಂದ್ಸರಿ ಸ್ಯಾಲರಿ ಕೊಡ್ತಾ ಇದ್ವಿ. ನಿಮ್ಮೆಲ್ಲರ ಸಹಕಾರದಿಂದ, ಈ ತ್ಯಾಗದ ಸಹಕಾರದಿಂದ ಇವತ್ತು ನಾವು ಬಹಳ ಸಂತೋಷದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ಗಳು
ತಿಂಗಳಾದಮೇಲೆ 4-5ನೇ ತಾರೀಕಿಗೆ ಪ್ರತಿ ತಿಂಗಳು ಇವತ್ತು ಸಂಬಳ ಬರ್ತಾ ಇರೋದು ಇವತ್ತು ಅತ್ಯಂತ ಸಂತೋಷದ ಸುದ್ದಿ ನನಗೆ. ಕ್ಯಾಂಪಸ್ನಲ್ಲಿ ನಾನು ಆರ್ಟಿಕಲ್ ಪಬ್ಲಿಷ್ ಮಾಡಿ ಪ್ರೊಫೆಸರ್ ಆಗಿ VC ಆಗಿ ಬಂದದ್ದು ನನಗೆ ಯಾವುದೂ ಅಷ್ಟು ಸಂತೋಷ ಕೊಡ್ತಾ ಇಲ್ಲ. ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಕಾಲಕ್ಕೆ ನಮ್ಮ ಸಂಬಳ ಸಿಗ್ತಾ ಇದೆ ಅನ್ನೋದು ಬಹಳ ದೊಡ್ಡ ಸಂಗತಿ ನನಗೆ. ಅವ್ರ ಮನೆಯಲ್ಲೂ ದೀಪ ಬೆಳಗಲಿ, ಅವ್ರ ಮನೆಯಲ್ಲೂ ಕೂಡ ದೇವರು ಇರಲಿ, ದೀಪ ಬೆಳಗಲಿ ಅನ್ನೋದೊಂದು ಸಂತೋಷ ಆಗಿದೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಕೊಡ್ಲಿಕ್ಕೆ ಆಗದಿದ್ದರೂ ಕೂಡ ನಮ್ಮ ಆಂತರಿಕ ಸೋರ್ಸಸ್ ಇಂದ ನಾವು ಇವತ್ತು ಕೂಡ ಫೆಲೋಶಿಪ್ ಕೊಡ್ತಾ ಇದ್ದೇವೆ. ಇದಕ್ಕಿಂತ ದೊಡ್ಡ ಸಂತೋಷ ನನಗೆ ಏನೂ ಇಲ್ಲ. ಸಣ್ಣ ಸಣ್ಣ ಚಟುವಟಿಕೆಗಳನ್ನು ನಮ್ಮಲ್ಲಿ ತಗೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದ್ದೇನೆ, ಕಷ್ಟ ಯಾವತ್ತೂ ಹಾಗೇ ಇರುವುದಿಲ್ಲ. ಯು ನೋ ದ ವೀಲ್ ಆಫ್ ಹಿಸ್ಟ್ರಿ, ಇಟ್ dissipates and it has to repeat. It doesn't stay in one particular position. ಇವತ್ತು ನಮ್ಗೆ ಈ ಕಷ್ಟ ಇದೆ, ನಾಳೆ ನಾವು ಅದರಿಂದ ಖಂಡಿತ ಹೊರಗಡೆ ಬರ್ತೇವೆ ಮತ್ತು ಬರ್ತೀವಿ ಅನ್ನುವ ತೀರ್ಮಾನವನ್ನು ನಾವು ತಗೊಂಡಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಈ ಸಂಭ್ರಮದ 46ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ನಮ್ಮ ಅಧ್ಯಾಪಕ ಮಿತ್ರರ ಶಿಕ್ಷಕನ ದಿನಾಚರಣೆ ಇದೆಲ್ಲದರ ಶುಭಾಕಾಂಕ್ಷೆಗಳನ್ನು ನಿಮಗೆ ನೀಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾನೆ. ಜೈ ಹಿಂದ್. ಅಗತ್ಯವನ್ನು ಮನಗಂಡು ವಿಶ್ವವಿದ್ಯಾನಿಲಯವನ್ನು ಕಟ್ಟಬೇಕಾದ ಅಗತ್ಯವನ್ನು ಸನ್ಮಾನ್ಯ ಕುಲಪತಿಗಳು ತಮ್ಮ ಕಾಳಜಿಯ ಮಾತುಗಳಲ್ಲಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ವಂದನೆಗಳು ಸರ್. ಕಾರ್ಯಕ್ರಮದ ಕೊನೆಗೆ ನಾವು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸಂಯೋಜಿಸುವ ಎಲ್ಲ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹಾಕಿಕೊಂಡು ಬಹಳ ಸೂಕ್ಷ್ಮ ಸಂಗತಿಗಳನ್ನು ಕೂಡ ಅವಲೋಕಿಸುತ್ತಾ ಬಹಳ ಚಂದಕ್ಕೆ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಮೂಡಿಬರುವುದಕ್ಕೆ ಕಾರಣಕರ್ತರಾದವರು ಪ್ರೊಫೆಸರ್ ಗಣೇಶ್ ಸಂಜೀವ್ ಸರ್ ಅವರು, CDCಯ ಡೈರೆಕ್ಟರ್. ಅವರಿಂದ ಇದೀಗ ವಂದನಾರ್ಪಣೆ. ಎಲ್ರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ 46ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಸಂಸ್ಥಾಪನಾ ದಿನದಂದು ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆಯ ಸಂದೇಶವನ್ನು ಕೊಟ್ಟಂತಹ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರೇ, ತನ್ನ ಅನುಪಸ್ಥಿತಿಯಲ್ಲಿಯೂ ಕೂಡ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕಳುಹಿಸಿದಂತಹ ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಮಾನ್ಯ ಶ್ರೀ UT ಖಾದರ್ ಅವರೇ, ಕಾರ್ಯಕ್ರಮದ ಅತಿಥಿಯಾಗಿ ಬಂದು ಆತ್ಮಾವಲೋಕನದ ಬಗ್ಗೆ ವಿಸ್ತೃತವಾಗಿ ಮಾತನಾಡಿ ರಚನಾತ್ಮಕವಾಗಿ ಆಲೋಚಿಸಿ ಭವ್ಯ ಭವಿಷ್ಯಕ್ಕೆ ಬುನಾದಿ ಹಾಕಲು ಕರೆಕೊಟ್ಟಂತಹ ವಿಶ್ವವಿದ್ಯಾನಿಲಯದ ಬಾಂಧವ ಹಿತೈಷಿ ಸನ್ಮಾನ್ಯ ಡಾಕ್ಟರ್ K ಚಿನ್ನಪ್ಪಗೌಡ ಅವರೇ, ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಸ್ವಾಗತಿಸಿದಂಥ KS ಅಧಿಕಾರಿ ಆಗಿರುವಂಥ ಕುಲಸಚಿವರಾದ ಶ್ರೀ K ರಾಜು ಮೊಗವೀರ್ ಅವರೇ, ವೇದಿಕೆಯಲ್ಲಿ ತಮ್ಮ ಉಪಸ್ಥಿತಿಯಿಂದಲೇ ಕಾರ್ಯಕ್ರಮದ ಘನತೆ ಗಾಂಭೀರ್ಯವನ್ನು ಹೆಚ್ಚಿಸಿದಂಥ ಪ್ರೊಫೆಸರ್ ಎಚ್ ದೇವೇಂದ್ರಪ್ಪ ಅವರೇ, ಹಣಕಾಸು ಅಧಿಕಾರಿಯಾಗಿರುವಂತಹ ಶ್ರೀ PS ಸ್ವಾಮಿ ಅವರೇ,